ಸದಸ್ಯರಡ್ದು ಸತ್ಯದ ತುಡಾರು ಪನ್ಪಿನ ಒಂಜಿ ನೃತ್ಯ ತೂಕ ನಿತ್ಯದ ಪೂಜೆಗೆ ಜನಮಾನಿ ಸಾಲುಂತುಳು ಭಕ್ತಿದ ಭಾವಗು ದೈವೊಳೆನ ನುಡಿಯಾತುಳು ಸತ್ಯದ ತುಡರಿಗೆ ತುಳುನಾಡೆ ಬುಲ್ಪಾತು ನಿತ್ಯದ ಪೂಜೆಗೆ ಜನಮಾನಿ ಸಾಲುಂತುಳು ಬಿದೆ ಗುಮೆ ಸಂದು ಕಮ್ಮಿನ ಪಸಿರಂಗ ಊರೂರ್ ಮೇಡೆನನ ಗುಮೆ ಸಂದು ಕಮ್ಮಿನ ಪಸಿರಂಗ ಊರೂರ್ ಮೇಡೆನನ ಬಾಕ್ಯಾರ ಕಂಡೊಡು ಗಂಧ ಸಾಲೆ ಪೊರ್ಲ ಬಿದೆ ಗುಮೆ ಸಂದು ಕಮ್ಮಿನ ಪಸಿರಂಗ ಊರೂರ್ ಮೇಡೆನನ ಗುಮೆ ಸಂದು ಕಮ್ಮಿನ ಪಸಿರಂಗ ಊರೂರ್ ಮೇಡೆನನ ಚಲುವೆ ನೀನು ಮೆನು 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 ಗೋತಾರೆ ಜುಳು ಜುಳು ಹರಿಯುವ ರಸ ಜಲಧಾರೆ ನನ್ನ ಕಣಕಣದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರೆ ಬಾಳು ಕಾಡಿ ನೀ ಬರುವಾಗ ಸ್ವರ್ಗವೇ ನಾಟುತ್ತಿದೆ ಏಳೆ ಚೆಲುವೆ ಮಾಯಕಡೊಂಜಿ ಪೊಣ್ಣಗಾಳಿ ಬೀಜುಂಡಿಗೆ ಮೊನೆದರ ಗಿಡಿ ಪೊರ್ಲಾತಲಿಗೆ ಮೂಡುಂಡಿಗೆ ಮಾಯಕಡೊಂಜಿ ಪೊಣ್ಣಗಾಳಿ ಬೀಜುಂಡಿಗೆ ಕಾರದ ಗೆಜ್ಜೆಗೆ ಜೀವ ಕಲೆ ಬತ್ತಂಡಿಗೆ ರೋಡೆ ಪಲ್ಲಂಕಿದ ಅದೆಟ್ಟಿ ತೂಪಿನ ಉಡಲ್ ದರಸಿನ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ಅಮರೆದೂರುದ ರಾಜಕುವರನೆ ಸೇರುನ ಆಸೆ ನಮ್ಮ ಕುವರಿಗೆ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ಅಯಕಡೊಂಜಿ ಪೊಣ್ಣಗಾಳಿ ಬೀಜುಂಡಿಗೆ ಮೊನೆದರ ಗಿಡಿ ಪೊರ್ಲಾತಲಿಗೆ ಮೂಡುಂಡಿಗೆ ಅಯಕಡೊಂಜಿ ಪೊಣ್ಣಗಾಳಿ ಬೀಜುಂಡಿಗೆ ಕಾರದ ಗೆಜ್ಜೆಗೆ ಜೀವ ಕಲೆ ಬತ್ತಂಡಿಗೆ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ತಿರುಮುಡಿ ಕಟ್ಟು ಶಬರಿಮಲೆಗೆ നെയ്യ് അഭിഷേകം മണികണ്ഠനിക്ക് തിരുമുടി കട്ടു ശബരിമലയ്ക്ക് നെയ്യ് അഭിഷേകം മണികണ്ഠനിക്ക് തിരുമുടി കട്ടു
ಧನ್ಯವಾದ. ನೃತ್ಯನು ಮಲ್ ಧನ್ಯವಾದ. ಪ್ಯೂರ್
सीटी बजाए, हाय दिल धड़काए, सीटी बजाए, बीच सड़क पे नखरे दिखाए सारे, हो करके इशारे, हो लड़की, हो लड़की, ओ लड़की आंख मारे, आंख मारे, ओ लड़की आंख मारे, आंख मारे, ओ लड़की आंख मारे। तेरी मेरी गल्लाए होगी मशहूर, करना कभी तू मुझे नजरों से दूर। कितने चलिए तू, कितने चलिए तू, कितने चलिए, जानदा है दिल ये तो जान दिया तू, तेरे बिना मैं ना रहूं मेरे बिना तू। कितने चलिए तू, कितने चलिए तू, कितने चलिए, काटू कैसे राता हो सावरे, जिया नहीं जाता सुन बावरे, के राता लंबे आ रे, कटे तेरे संगे आ रे, के राता लंबे आ रे, कटे तेरे संगे आ रे। ಭಾರಿ ಪೊರ್ಲುದ ನೃತ್ಯ ಮಂತ್ರ Shake your body like a belly dancer. Wanna put a ring on my finger? Now I'm looking wanna marry me. Yeah, marry me. Yeah, now I'm looking wanna marry me. Yeah, now I'm looking on the villa party,
ಬಾರಿ ಪೊರ್ಲುದ ನೃತ್ಯ ಮಲ್ತನಂಚಿನ ತ್ರಿಷಾ ಗಾನವಿ
ಚಿಟ್ಟೆ ಬಣ್ಣದ ಚಿಟ್ಟೆ ಬಾ ಚಿಟ್ಟೆ ಬಣ್ಣದ ಚಿಟ್ಟೆ ಬಣ್ಣದ ಚಿಟ್ಟೆ ಬಾ ಚಿಟ್ಟೆ ಬಣ್ಣದ ಚಿಟ್ಟೆ ಬಣ್ಣದ ಚಿಟ್ಟೆ ಬಾ ಚಿಟ್ಟೆ ಬಣ್ಣದ ಚಿಟ್ಟೆ ಮಲ್ಲಕ್ಕಲಿಗೆ ಸರ್ವೋದಯ ಸಮ್ಮಿಲನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಪೂಜ್ಯ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ಪಡಮಡುತ್ತಾ ಮುಡಾರು ಮಾಳ ಗ್ರಾಮದ ಗ್ರಾಮ ದೇವತೆಗಳನ್ನು ಗ್ರಾಮ ದೈವಗಳನ್ನು ಎಲ್ಲ ಸಾನ್ನಿಧ್ಯ ದೇವತೆಗಳನ್ನು ದೈವಗಳನ್ನು ಹಾಗೂ ಈ ಗ್ರಾಮವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಎಲ್ಲ ಹಿರಿಯ ಚೇತನಗಳನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಂಡು ಅವರ ಪಾದಗಳನ್ನು ಹಿಡಿದು ನಮಸ್ಕಾರ ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ತಮ್ಮನ್ನೆಲ್ಲ ಅನುವು ಕೇಳಿಕೊಂಡು ಕಾರ್ಯಕ್ರಮಕ್ಕೆ ಮುಂದಡಿಯನ್ನು ಇಡ್ತಾ ಇದ್ದೀವಿ. ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಬಂಧುಗಳೇ, ಕರಾವಳಿ ಎಂದ ತಕ್ಷಣ ನಮಗೆ ಒಂದು ಕಡೆ ಸಮುದ್ರದ ನೆನಪಾದರೆ ಮತ್ತೊಂದು ಕಡೆ ಹಚ್ಚ ಹಸುರಿನಿಂದ ನಳನಳಿಸ್ತಾ ಇರ್ತಕ್ಕಂಥ ಪಶ್ಚಿಮ ಘಟ್ಟದ ಈ ಮಡಿಲು, ಈ ಮಡಿಲಿನ ಅಂಬಳ, ಕಾಡಿನ ಅಂಬಳ, ಅದು ಮಾಳ, ಮಾಳದಿಂದ ಕಣ್ತೆರೆದು ಈಚೆ ನೋಡಿದರೆ ಮುಡಾರು, ಆ ಮಧ್ಯದ ಬಂಧವನ್ನು ಬೆಸಿತಕ್ಕಂಥ ಈ ಕಡಾರಿ ಎಂಥ ಅದ್ಭುತ ಸ್ಥಳ, ಎಷ್ಟು ಖುಷಿಯಾಗತ್ತೆ. ಆ ಕಡಾರಿಯಲ್ಲಿ ನಾಡು ನುಡಿಗಾಗಿ, ನಾಡಿನ ಏಳಿಗೆಗಾಗಿ, ಮುಂದಿನ ಪೀಳಿಗೆಗಾಗಿ ಒಂದು ಸ್ವರ್ಣಾರತಿ, ಎಂಥ ಅದ್ಭುತ ಕಾರ್ಯ. ಒಂದು ಕಡೆ ಭಾವನೆ, ಇನ್ನೊಂದು ಕಡೆ ಆಧ್ಯಾತ್ಮ, ಮತ್ತೊಂದು ಕಡೆ ಸಾಮಾಜಿಕ ಚಿಂತನೆ. ಅಬ್ಬಾ, ಅದ್ಭುತವಾಗಿರ್ತಕ್ಕಂಥ ಈ ಸ್ಥಳದಲ್ಲಿ 16 ವರ್ಷಗಳಿಂದ ಇಷ್ಟು ಲೈಟನ್ನು ಕಂಡದ್ದೇ ಇಲ್ಲ. ಕಾರಣ 100 ಇರಲಿ, ಇವತ್ತು ಕಾಣಲಿಕ್ಕೆ ಸಿಕ್ಕಿದೆ ಪೂಜ್ಯ ಸ್ವಾಮೀಜಿಗಳ ಪಾವನ ಸಾನ್ನಿಧ್ಯ ಬೇರೆ. ಅಬ್ಬಾ, ಮತ್ತಷ್ಟು ಖುಷಿ ಆಗ್ತಾ ಇದೆ. ಈ ಊರಿನ ಈ ನೆಲದಲ್ಲಿ, ಈ ಹೊಳೆಯಲ್ಲಿ, ಈ ಭೂಮಿಯಲ್ಲಿ ಆಡಿ ಬೆಳೆದ ಒಬ್ಬ ಪರಮ ಪೂಜ್ಯರು ಇವತ್ತಿನ ವೇದಿಕೆಯನ್ನು ಅದ್ಭುತವಾಗಿ ಕೊಂಡೋಗಲಿಕ್ಕೆ ಅವರ ಅನುಮತಿಯನ್ನು ಕೇಳ್ಕೊಳ್ತಾ ಪ್ರಾರ್ಥನೆಯನ್ನು ಮಾಡಬೇಕು ಅಂತೇಳಿ ಧನ್ಯ ಮತ್ತು ಉಜ್ವಲ ಇವರನ್ನು ವಿನಂತಿಸ್ತಾ ಇದೆ. मनसा स्मरामि महागणपतिं मनसा स्मरामि महागणपतिं मनसा स्मरामि
वामदेवादिवन्दितमहागणपतिम् महादेवसुतम् महादेवसुतं गुरुगुहनुतं महाकोटि प्रकाशं शान्तं महाकोटि प्रकाशं शान्तं महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि महागणपतिं मनसा स्मरामि वसिष्ठदेवपतिं मनसा स्मरामि वसिष्ठदेवादिवन्दितमहागणपतिम् ಕಾರ್ಯಕ್ರಮ ಅಂದವಾಗಿ ನೆರವೇರಲಿ ಎನ್ನುವಂಥ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ 3 ಜನ ಯುವತಿಯರನ್ನು ಹೊಂದಿಸ್ಕೊಳ್ತಾ, ಬಂಧುಗಳೇ, ಬಹಳ ಹೊತ್ತಿನಿಂದ ಒಂದಷ್ಟು ಜನ ಆತ್ಮೀಯರು ಕೇಳ್ತಾ ಇದ್ರು, ನಾವು ಬಹಳ ಬೇಗ ಬಂದಿದ್ದೀವಿ ಮಾಸ್ಟ್ರೇ, ಪೂಜ್ಯ ಸ್ವಾಮೀಜಿಗಳ ಮಾತು ಕೇಳಬೇಕು. ದೂರ ದೂರದ ಊರಿಂದ ಅನೇಕ ಜನ ಗಣ್ಯರು ಇವತ್ತಿನ ಈ ವ್ಯವಸ್ಥೆಗೆ ಕಾರಣರಾಗಿದ್ದಾರೆ, ಅವರ ಮಾತುಗಳನ್ನು ಆಲಿಸಬೇಕು. ಇವತ್ತಿನ ರಿಮಿಕ್ಸು, ಇವತ್ತಿನ ಡಾನ್ಸ್ಗಳು ನೂರಾರು ಸಾವಿರಾರುಗಳು ಮೊಬೈಲನ್ನು ತೆರೆದರೆ ಕಣ್ಮುಂದೆಗೆ ಸಿಗ್ತದೆ. ಆದರೆ ಆ ಪುಟಾಣಿಗಳ ಡ್ಯಾನ್ಸ್ ಖುಷಿ ಕೊಡುತ್ತೆ, ನೋಡಲೇಬೇಕು. ಆದರೆ ಆ ಮಾತುಗಳು ಜೀವನವನ್ನು ಪಾವನಗೊಳಿಸ್ಕೊಳ್ಬೇಕಾದ್ರೆ ಪುಣ್ಯಾತ್ಮರ ಮಾತುಗಳು ಇವತ್ತಿನ ಅಗತ್ಯ ಆಗಿದೆ. ಅಂಥ ಪುಣ್ಯಾತ್ಮರ ಮಾತನ್ನು ಆಲಿಸ್ಲಿಕ್ಕೆ ಬಂದಿದ್ದೇವೆ. ಯಾಕೆ ಮತ್ತೆ ಮತ್ತೆ ತಡ ಮಾಡ್ತಾ ಇದ್ದೀರಿ ಅಂತ ಒಂದು 4 ಜನ ಕೇಳಿದರು. ಭಾಳ ಹೆಮ್ಮೆ ಆಯಿತು. ನೂರಾರು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಭಾಷಣ ಎಷ್ಟೊತ್ತಿಗೆ ಅಂತ ಕೇಳಿದ ಒಂದೇ ಒಂದು ಸಭೆ ನಾನು ಗಮನಿಸ್ಲಿಕ್ಕಾಗಲಿಲ್ಲ. ಅಂಥ ಒಂದು ಪುಣ್ಯಾತ್ಮರ ಸಭೆ ಇದಾಗಿದೆ ಅಂತೇಳಿ ಆ ಪುಣ್ಯಾತ್ಮರ ಪಾದಗಳಿಗೆ ಹೊಂದಿಸ್ಕೊಳ್ತಾ ಸಭೆಯ ಪ್ರಾರಂಭದ ಸ್ವಾಗತಕ್ಕೆ ಬಹಳ ಖುಷಿಯಿಂದ ಅಣಿಯಾಗ್ತಾ ಇದ್ದೇನೆ. ನಾನು ಮತ್ತೆ ಮತ್ತೆ ಮುಡಾರನ್ನು ನೆನೀತೇನೆ, ಕೊಂಡಾಡ್ತೇನೆ, ಪ್ರೀತಿಸ್ತೇನೆ. ಕಳೆದ 33 ವರ್ಷಗಳಿಂದ ಒಬ್ಬ ನಾಗೇಶ್ ಮಾಸ್ಟರ್ ಆಗಿ ಈ ಮುಡಾರನ್ನು ಕಂಡವ ನಾನು. ಈ ಮುಡಾರಿನಲ್ಲಿ ಹುಟ್ಟಿ ಬೆಳೆದು ಮುಡಾರಿನ ಎಲ್ಲ ಇಂಚಿಂಚು ಆಗ ಸ್ವಾಮೀಜಿಗಳ ಆಗಮನದಲ್ಲಿ ಕಂಡೆ ನಾನು. ನೀನು ಜಯ ಅಲ್ವಾ, ನೀನು ಸುರೇಶ್ ಅಲ್ವಾ, ನೀನು ಮಹೇಶ್ ಅಲ್ವಾ, ವರ್ಷಗಳೆಷ್ಟು ಕಳೆದೋಯ್ತು. ಆ ಸನ್ಯಾಸದ ಮಧ್ಯದಲ್ಲೂ ಕೂಡ ಆ ಹಳೆಯ ನೆನಪುಗಳನ್ನು ಕೆದಕಿ ನೀನು ನಾಗೇಶ ಅಲ್ವಾ ಅಂದಾಗ ಎಷ್ಟು ಪುನೀತ ಆಗತ್ತೆ ಮನಸ್ಸು, ಎಷ್ಟು ಖುಷಿ ಆಗತ್ತೆ. ಸ್ವಾಮೀಜಿಗಳನ್ನ ನನ್ನ ನೆನಪಿಟ್ಕೊಂಡಿದ್ದಾರೆ ಅಂತೇಳಿ. ಅಂಥ ಪುಣ್ಯಾತ್ಮರನ್ನು ವೇದಿಕೆಗೆ ಬರಮಾಡಿಕೊಳ್ಳಿಕ್ಕೆ ಚಂಡೆ ವಾದ್ಯದೊಂದಿಗೆ ಪರಮಪೂಜ್ಯ ಭಾರತಭೂಷಣ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರಿಯ ಸ್ವಾಮೀಜಿಗಳು ಮೂಡಬಿದ್ರೆ ಮಠ ಅವರನ್ನು ತುಂಬ ಆತ್ಮೀಯವಾಗಿ ಗೌರವದಿಂದ ಪೂಜ್ಯನೀಯ ಭಾವನೆಯಿಂದ ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ಇದೆ. ಪೂಜ್ಯರನ್ನು ಫಲಪುಷ್ಪ ನೀಡಿ ಗೌರವದಿಂದ ಸ್ವಾಗತಿಸ್ಕೊಳ್ತಾ ಇದ್ದೇವೆ. ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು ಅಂತೇಳಿ ತುಂಬ ಪ್ರೀತಿಯಿಂದ ಈ ಮಣ್ಣಿನಲ್ಲಿ ಹುಟ್ಟಿ ಬೆಳೆದು, ಈ ಮಣ್ಣಿನಲ್ಲಿ ಕುಣಿದಾಡಿ, ಈ ಮಣ್ಣಿನಲ್ಲೇ ಬದುಕನ್ನು ಕಟ್ಟಿಕೊಂಡು ದೂರದ ಮುಂಬೈಯಲ್ಲಿ ಉದ್ಯಮ ನಡೆಸಿದರೂ ಕೂಡ ನನ್ನೂರು ನನ್ನ ಸರದು ಬೆಳೀತಾ ಇರಬೇಕು, ಹೋಗ್ತಾ ಇರಬೇಕು. ಎತ್ತರೆತ್ತರಕ್ಕೆ ಬೆಳೀರಿ ಹರೀಶ್ ಅಂತೇಳಿ ಹರೀಶ್ ಡಿ ಸಾಲಿಯಾನ್ ಸಮೃದ್ಧಿ ಗ್ರಾಮ ಅಂದ ತಕ್ಷಣ ಅದಕ್ಕೊಬ್ಬ ಆಡಳಿತಗಾರ. ಆ ಆಡಳಿತಗಾರ ಎಷ್ಟು ಕ್ರಿಯಾಶೀಲರಾಗಿರ್ತಾರೆ ಅಷ್ಟು ಗ್ರಾಮ ಕ್ರಿಯಾಶೀಲವಾಗಿರುತ್ತೆ. ಇದ್ದಾನೆ, ಅವರನ್ನು ಶಾಲು ಹಾಕಿ ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ, ರಾಜಸಾರಸ್ವತ ಬ್ಯಾಂಕಿನ ಹೆಸರು ಕೇಳದವರೇ ಇಲ್ಲ. ರಾಜಸಾರಸ್ವತ ಕೋಆಪರೇಟಿವ್ ಬ್ಯಾಂಕ್ ಕಾರ್ಕಳ ಅಂದರೆ ಇವತ್ತು ಮನೆ ಮಾತಾಗ್ತಾ ಇದೆ. ಎಲ್ಲ ಶಾಲೆಗಳಿಗೆ, ಆಯ್ದ ನೂರಾರು ಶಾಲೆಗಳಿಗೆ ವೇದಿಕೆಗೆ ರವೀಂದ್ರ ಪ್ರಭುಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ಇದ್ದಾರೆ. ಆತ್ಮೀಯರೇ, ಹರಿಯೋ ನದಿ ಒಂದು ಕಡೆ ನಿಲ್ಲಿಕ್ಕಾಗಲ್ಲ. ಮನುಷ್ಯ ಕೂಡ, ಹುಟ್ಟಿದ ಮನುಷ್ಯ ಒಂದೇ ಊರಿನಲ್ಲಿ ಬಾಳ್ಲಿಕ್ಕಾಗಲ್ಲ. ತನ್ನ ಬದಲಿ ಗುರುತಿಸ್ಕೊಳ್ತಾ ಇದ್ದೇವೆ. ಆತ್ಮೀಯರೇ, ಕಡಾರಿ ಅಂದ ತಕ್ಷಣ
ಒಂದು 10 ಮನೆಗಳ ನೆನಪು ಬಂದೇ ಬರುತ್ತೆ. ಶ್ರೀನಿವಾಸ ಪ್ರಭುಗಳ ನೆನಪು ಮಾಡಿಕೊಳ್ಳದೆ ಕಡಾರಿಯ ಹೆಸರು ಹೇಳಲಿಕ್ಕೇ ಬರಲ್ಲ. ಇಂಥ 100 ಪ್ರಭುಗಳ ಊರು ಕಡಾರಿ. ಅಂಥದ್ರಲ್ಲಿ ಒಂದು ತುಂಬ ಖುಷಿಯಾಗತ್ತೆ. ಕಡಾರಿಗೆ ಆ ಪ್ರಭುಗಳ ಒಂದು ಕುಟುಂಬದ ಕೊಡುಗೆ ಬಹಳ ದೊಡ್ಡದು. ರಾಮಚಂದ್ರ, ಎಂಥ ಚಂದದ ಹೆಸರು ನೋಡಿ. ಯಾವತ್ತು ನಗುಮುಖದಿಂದಲೇ ಎಲ್ಲರನ್ನೂ ಸ್ವಾಗತಿಸ್ಕೊಳ್ತಾ ಆತ್ಮೀಯವಾಗಿ ಏನೇ ಒಂದು ಕಾರ್ಯಕ್ರಮ ಆಗೋದಿದ್ರು ಬನ್ನಿ ಸರ್, ಬನ್ನಿ. ದೇವರು ಎಲ್ಲರನ್ನ ಕಂಡು ಮಾತಾಡಿಸ್ಲಿಕ್ಕೆ ಕಷ್ಟ ಆಗತ್ತೇನೋ. ಭಗವಂತನಿಗೆ ಪ್ರತಿಯೊಬ್ಬನ ಹತ್ರ ಹೋಗಿ ಮಾತಾಡಿಸಿ ನಿನ್ನ ಕಷ್ಟ ಸುಖ ಏನು ಅಂತ ಕೇಳಲಿಕ್ಕೆ ಕಷ್ಟ ಆದೀತು ಅಂತೇಳಿ ಮಧ್ಯಕ್ಕೊಂದು ಸೇತುವೆಯನ್ನು ಮಾಡಿ ನಿಜವಾಗಿ ಗ್ರಾಮಗಳು ಅಂದ ತಕ್ಷಣ ಎಲ್ಲರೂ ಸೇರಿರ್ತಕ್ಕಂಥ ಒಂದು ಕನಸು ಕಟ್ಟುವಂಥ ಜಾಗ ಇದ್ದರೆ ಅದು ಹಳ್ಳಿ, ಅದು ಗ್ರಾಮ. ಆ ಗ್ರಾಮ ಗಟ್ಟಿಯಾಗಬೇಕು ಅಂತಾದರೆ ಅಲ್ಲಿ ಗ್ರಾಮ ಪಂಚಾಯಿತಿ. ಯಾವ ಗ್ರಾಮ ಪಂಚಾಯಿತಿ ಚಂದ ಕೆಲಸ ಮಾಡುತ್ತೋ ಆ ದೇಶ ಉದ್ಧಾರ ಆಗತ್ತೆ ಅಂತ ನಾವು ಕಂಡವರು. ಅಂಥ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಜನರ ಸೇವೆಯಲ್ಲೇ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂಥ ಅನೇಕ ಮಂದಿ ಜನಪ್ರತಿನಿಧಿಗಳು ನಮ್ಮ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಈ ಭಾಗದಲ್ಲಿ ಜನರಿಗಾಗಿ ತನ್ನ ಸೇವೆಯನ್ನು ಕೊಡ್ತಾ ಇರತಕ್ಕಂಥ ಹರೀಶ್ ಪೂಜಾರಿ ಪಾಜಿನಡ್ಕ ಸರ್, ತಮ್ಮನ್ನು ತುಂಬ ಆತ್ಮೀಯವಾಗಿ ಅಭಿಮಾನದಿಂದ ವೇದಿಕೆ ಕರ್ಕೊಳ್ತಾ ಇದೆ. ಹಾಗೆ ಅದೇ ಸಾಲಲ್ಲಿ ನಿಂತು ಜನಸೇವೆಯನ್ನೇ ತನ್ನ ಕಾಯಕವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಗೌರವಾನ್ವಿತ ಶ್ರೀಮತಿ ಸರಸ್ವತಿ ಆಚಾರ್ಯ, ಗ್ರಾಮ ಪಂಚಾಯತ್ ಸದಸ್ಯರು, ಗೌರವಾನ್ವಿತರು. ಮೇಡಮ್, ತುಂಬ ಆತ್ಮೀಯವಾಗಿ ನಿಮ್ಮನ್ನು ವೇದಿಕೆಗೆ ಬರಮಾಡ್ಕೊಂಡೆ. ಆತ್ಮೀಯರೇ, ಎಷ್ಟು ಈಗ ತುಂಬ ಅಂಗಡಿ ಹೋಟೆಲ್ಗಳಿದೆ ಬಜಗುಳಿಯಲ್ಲಿ. ಆ ಕಾಲದಲ್ಲಿ ಆತ್ಮೀಯರೇ, 43 ತುಂಬಿ 44ನೇ ವರ್ಷದ ಪಾದಾರ್ಪಣೆ ಇದು ಕಡಾರಿ ಸರ್ವೋದಯ ಯುವಕ ಮಂಡಲಕ್ಕೆ. ಈಗ ಬಹಳ ಖುಷಿಯ ಒಂದು ಸಮ್ಮಿಲನ ಕಾರ್ಯಕ್ರಮ ನೆರವೇರ್ತಾ ಇದೆ. ಎಷ್ಟು ಹೆಮ್ಮೆ ಆಗತ್ತೆ ಅಂದರೆ, ನಮ್ಮ ಜಗ್ಗಣ್ಣ ಭಾರಿ ನೋಡ್ತಾ ಇದ್ದಾರೆ. ಮಾಸ್ಟ್ರೆ, ಈ ರೀತಿಯ ಲೈಟ್ ಏತು ವರ್ಷ ಅಂಡುತ್ತುದು, ಅದಕ್ಕೆಲ್ಲ ಕಾರಣರು ಯಾರು? ಬಂಧುಗಳೇ, ಇನ್ನಷ್ಟು ಅತಿಥಿಗಳು ನಮ್ಮನ್ನು ಬಂದು ಸೇರ್ಕೊಳ್ತಾರೆ. ಮಾನ್ಯ ಸಚಿವರು ಇತ್ತು, ಕಾರಣಾಂತರದಿಂದ ಬರಲಿಕ್ಕಾಗಲಿಲ್ಲ. ಇವತ್ತು ಸ್ವರ್ಣಾರತಿಯಲ್ಲಿ ಭಾಗಿನ ಕೊಡಬೇಕಿತ್ತು ಅವರು. ಆತ್ಮೀಯರೇ, ಬಹಳ ಖುಷಿ ಆಗ್ತಾ ಇದೆ. ರವೀಣ, ಈಗ ಇನ್ನು ಹೆಸರು ಉಲ್ಲೇಖ ಮಾಡುವಾಗಲೇ ಆತ್ಮೀಯರು ಆಗಮಿಸಿದ್ದಾರೆ. ತುಂಬ ಆತ್ಮೀಯವಾಗಿ ರವೀಂದ್ರ ಶೆಟ್ಟಿ ಅವರನ್ನು ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಊರಿನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾ ಇತ್ತೀಚಿನ ದಿನದಲ್ಲಿ ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನ ದೊಡ್ಡ ಕೊಡುಗೆಯನ್ನು ಕೊಟ್ಟು ಬೆಳೀತಾ ಇರ್ತಕ್ಕಂಥ ರವೀಂದ್ರ ಶೆಟ್ಟಿ ಅವರನ್ನು ಸರ್ ತುಂಬ ಅಭಿಮಾನದಿಂದ ಸ್ವಾಗತಿಸ್ತಾರೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋನ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕತ್ತಲನ್ನು ಕಳೆ, ಬದುಕಿಗೆ ಬೆಳಕನ್ನು ಕೊಡು. ಯಾವ್ಯಾವುದೋ ಕಾರಣದಿಂದ ಏನೋ ಸಣ್ಣ ಪುಟ್ಟ ಬೇಡ, ಅದೆಲ್ಲ ಹೋಗಿಸು, ಒಳ್ಳೆಯದು ಮಾಡು ಅನ್ನುವಂಥ ಆಶಯ ನಮ್ಮದು. ಇಡೀ ಕಾರ್ಯಕ್ರಮ ಚೆಂದ ಆಗಬೇಕು ಅನ್ನೋ ಆಶಯದೊಂದಿಗೆ ದೀಪವನ್ನು ಬೆಳಗಿಸಿರ್ತಕ್ಕಂಥ ಎಲ್ಲರೂ ವಂದಿಸಿಕೊಂಡು ಯೋಗಿನಃ
ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಪ್ರದೇಶ, ಭೈರವರಸರ ಸೀಮೆಗೆ ಒಳಪಟ್ಟಂಥ ಪ್ರಕೃತಿ ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎದ್ದು ನಿಲ್ಲಿರುವಂಥದ್ದು, ನಲಿಯುತ್ತಾ ಇರುವಂಥದ್ದು, ನಮ್ಮೆಲ್ಲರನ್ನು ಎತ್ತರೆತ್ತರಕ್ಕೆ ಜಾಗೃತಿ ಮಾಡುವಂಥ ಒಂದು ಸುಂದರವಾದಂಥ ಸಹ್ಯಾದ್ರಿಯ ತಪ್ಪಲು ಅಥವಾ ಸಹ್ಯಾದ್ರಿಯ ಪರ್ವತ ಶ್ರೇಣಿ ಇದ್ದರೆ ಅದು ಕಡಾರಿಯ ಸ್ವರ್ಣ ನದಿಯು ಜುಳು ಜುಳು ನಿನಾದದೊಂದಿಗೆ 7 ಅಂಕದಿಂದ ತಿರುವು ಮಾಡಿ ನೋಡಿದಾಗ ಹೇಗೆ ಕಾಣ್ತದೋ ಹಾಗೆ ಸ್ವರ್ಣ ನದಿ ಒಂದು ಕಡೆಯಿಂದ ಮಾಳದಲ್ಲಿ ಎಡಪಾಡಿಯ ಮೇಲೆ ಸುಂದರವಾದ ನೊರೆಯಿಂದ ಬಿಳಿ ಬಿಳಿಯಾಗಿ ಕಾಣುತ್ತಾ ತನ್ನ ದೇಹ ಸೌಂದರ್ಯವನ್ನು ಬಿಳಿಯಾಗಿ ಮಾಡುತ್ತಾ ಆ ಪವಿತ್ರವಾಗಿರ್ತಕ್ಕಂಥ ಸುಂದರವಾದಂಥ ಗಿಡಮೂಲಿಕೆಗಳಿಗೆ ಅವುಗಳನ್ನೆಲ್ಲ ಸ್ಪರ್ಶಿಸಿ ಮಿಂದು ಎದ್ದು ತೊರೆಯಾಗಿ ಹರಿದು ಬೇರೆ ಬೇರೆ ರೀತಿಯ ದಾರಿಗಳನ್ನು ತಾನೇ ಮಾಡುತ್ತಾ ಈ ಕಡಾರಿಯ ಪರಿಸರದಲ್ಲಿ ಮೈದುಂಬಿ ಮತ್ತೆ ಮುಂದುವರಿದು ಇಡೀ ಅವಿಭಜಿತ ಜಿಲ್ಲೆಗೆ ಮಹಾಗಂಗೆಯಾಗಿ ಅತ್ಯಂತ ಉದ್ದದ ನದಿಯಾಗಿ ಏನಾದರೂ ಇದ್ದರೆ ಅದು ನಮ್ಮ ಸ್ವರ್ಣ ನದಿ ಅನ್ನೋದು ನಮಗೆಲ್ರಿಗೂ ಹೆಮ್ಮೆಯನ್ನು ತರುವಂಥ ವಿಚಾರ. ಪ್ರಾಯಶಃ ಇಂಥ ನದಿ ನಮ್ಮ ಕಡಾರಿಯಲ್ಲಿ ಹರಿತಾ ಇರುವುದು ನಮಗೆಲ್ರಿಗೂ ಹೆಮ್ಮೆ. ಹಾಗಾಗಿ 3ನೇ ವರ್ಷಕ್ಕೂ ಪ್ರೀತಿ ಇಟ್ಟು ಈ ಭಾಗದ ಭಗವದ್ಭಕ್ತರು, ಆಧ್ಯಾತ್ಮದ ಹಿರಿಯರು ಎಲ್ಲರೂ ಸೇರಿ ನಮ್ಮನ್ನು ಕರೆದಿದ್ದಾರೆ. ಭಾಳ ಸಂತೋಷವಾಗಿದೆ. ಆರತಿಯನ್ನು ಎತ್ತಿ ಪೂಜೆಯೊಂದಿಗೆ ಭಟ್ರೊಟ್ಟಿಗೆ ನಾವು ಕೂಡ ಪಾಲ್ಗೊಂಡಿದ್ದೇವೆ. ವೈದಿಕ ಧರ್ಮದಲ್ಲಿ ಪ್ರಕೃತಿ ಪೂಜೆಗೆ ಬಹಳ ಮಹತ್ವವನ್ನು ನೀಡಿದೆ. ಉಪನಿಷತ್ತಿನಲ್ಲೂ ಕೂಡ ಬೇರೆ ಬೇರೆ ರೀತಿಯ ಪೂಜಾ ಅಂಗಗಳಲ್ಲೂ ಕೂಡ ಪ್ರತಿನಿತ್ಯ ಕಲಶವನ್ನು ಸ್ಥಾಪನೆ ಮಾಡುವಾಗ ನಾವು ಗಂಗೆಯನ್ನು, ಸಿಂಧುವನ್ನು, ಕಾವೇರಿಯನ್ನು, ನರ್ಮದವನ್ನು, ಎಲ್ಲ ನದಿಗಳನ್ನು, ಗೋದಾವರಿಯನ್ನು ಕರೆದು ಇದರಲ್ಲಿ ನೀವು ಆಹ್ವಾನವಾಗಬೇಕು, ಪ್ರತಿಷ್ಠಾಪನೆ ಆಗಬೇಕು, ಎಲ್ಲ ದೇವತೆಗಳು ಇದರಲ್ಲಿ ಪ್ರತಿಷ್ಠಾಪನೆಯಾಗಲಿ, ಪವಿತ್ರವಾದಂಥ ಈ ಜಲದಿಂದ ಕರ್ಮಗಳೆಲ್ಲ ತೊಳೆಯತಕ್ಕಂಥ ಶಕ್ತಿ ಬರಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡಲಾಗ್ತದೆ. ಬಂಧುಗಳೇ, ಸಿಂಧು ನಮ್ಮಿಂದ ಕಳೆದು ಹೋಗಿದೆ. ಪಾಕಿಸ್ತಾನ ಅನ್ನೋದು ಹಿಂದೆ ಸಿಂಧು ದೇಶ ಎಂದು ಪ್ರಸಿದ್ಧವಾಗಿತ್ತು. ಆ ಪ್ರದೇಶದ ಸಿಂಧು ನದಿ ನಮ್ಮನ್ನು ಕಳೆದಿದ್ದರೂ ಬ್ರಹ್ಮಪುತ್ರ ನಮ್ಮಲ್ಲಿದೆ, ಗೋದಾವರಿ ನಮ್ಮಲ್ಲಿದೆ, ಗಂಗೆ ನಮ್ಮಲ್ಲಿದೆ, ಕಾವೇರಿ ನಮ್ಮಲ್ಲಿದೆ. ಆದರೆ ಕಾವೇರಿಯಂತೆ ಪ್ರಾಯಶಃ ಹಿಂದಿನ ಈ ಸಂಸ್ಕೃತದ ಪಂಡಿತರಿಗೆ ಸ್ವರ್ಣ ನದಿಯ ಹೆಸರು ಗೊತ್ತಿರಲಿಕ್ಕಿಲ್ಲ. ಇಲ್ಲಾದರೆ ನಾವು ಗಂಗೆಯಲ್ಲೇ ಬ್ರಹ್ಮಪುತ್ರವನ್ನು, ಗೋದಾವರಿಯನ್ನು, ಸಿಂಧುವನ್ನು ಇದೇ ಸ್ವರ್ಣೆಯಲ್ಲಿ ಕಾಣ್ತಾ ಇದ್ದೇವೆ. ಹಾಗಾಗಿ ಆ ಸ್ವರ್ಣ ನದಿಯಲ್ಲೂ ಕೂಡ ಇವತ್ತು ಗಂಗೆಯನ್ನು ಸ್ಥಾಪನೆ ಮಾಡಿ ನಮ್ಮ ಅರ್ಚಕರು ಬಹಳ ಸುಂದರವಾದಂಥ ಮಂತ್ರಗಳಿಂದ ಇವತ್ತು ಮಕರ ರಾಶಿಗೆ ಸೂರ್ಯನ ಪ್ರವೇಶ ಆಗುವುದನ್ನು ಬಹಳ ಭಕ್ತಿಯಿಂದ ನಾವೆಲ್ಲ ಬರಮಾಡಿಕೊಂಡಿದ್ದೇವೆ. ಪ್ರಾಯಶಃ ಇಷ್ಟು ಸುಂದರವಾದಂಥ ದೃಶ್ಯ ನಮಗೆ ಕಾಣಲಿಕ್ಕೆ ಸಿಗುವುದು ಹಿಮಾಲಯ, ಹರಿದ್ವಾರ, ಬದ್ರಿನಾಥ್, ಕೇದಾರನಾಥದಲ್ಲಿ ಮಾತ್ರ. ಆದರೆ ಅಲ್ಲಿ ಅತ್ಯಂತ ಭೀಕರವಾಗಿರ್ತಕ್ಕಂಥ ಚಳಿ, ಒಂದು ಕಡೆಯಿಂದ ಕುಂಭದ್ರೋಣ ಮಳೆ, ಅದರಿಂದಾಗಿ ನಿಲ್ಲುವುದು ತುಂಬ ಕಷ್ಟ. ಆದರೆ ಇಲ್ಲೂ ಹೆಚ್ಚು ಮಳೆಯೂ ಇಲ್ಲ, ಹೆಚ್ಚು ಚಳಿಯೂ ಇಲ್ಲ. ಆ ಒಂದು ಸಮಶೀತೋಷ್ಣದ ಜನವರಿಯ ತಿಂಗಳಿನಲ್ಲಿ ಸೂರ್ಯನ ಪಥ ಬದಲಿಸಿ ದಿನವನ್ನು ಹೆಚ್ಚು ಮಾಡುತ್ತಾ ಅಂಧಕಾರವನ್ನು ಕಡಿಮೆ ಮಾಡುವಂಥ ಒಂದು ಸಂದರ್ಭ. ಕಾಡಿನ ಪರಿಸರ ಇದ್ದರೂ ಕೂಡ ಕಡಾರಿ ಮಾಳ ಅಂದರೆ ಕೆಲವರಿಗೆ ಬಹಳ ದೂರ ಅಂತ ಅರ್ಥ. ಆದರೆ ಕಡಾರಿ ಮಾಳದಲ್ಲಿರುವಷ್ಟು ಬುದ್ಧಿವಂತಿಕೆ, ಬುದ್ಧಿಮತ್ತೆ ಮತ್ತು ಎಲ್ಲ ಕಡೆ ನಮ್ಮ ವಿದೇಶದಲ್ಲಿ, ದೇಶದಲ್ಲಿ ಎಲ್ಲ ಕಡೆ ಈಗಾಗಲೇ ಮಾತಾಡುವಾಗ ಹೇಳಿದರು, ನೆದರ್ಲ್ಯಾಂಡ್ನಲ್ಲಿ ಒಬ್ಬರಿದ್ದಾರೆ, ಅಮೇರಿಕದಲ್ಲಿದ್ದಾರೆ, ಎಲ್ಲ ಕಡೆ ಇದ್ದಾರೆ. ಇಲ್ಲಿ ಇಲ್ಲದವರು ಎಲ್ಲೂ ಇಲ್ಲ. ಜಗತ್ತಿನ ಎಲ್ಲ ಕಡೆಗಿರುವವರು ನಮ್ಮ ಕಡಾರಿ ಮಾಳದವರು ಅನ್ನೋದು ನಮಗೆ ಹೆಮ್ಮೆ ತರುವ ವಿಚಾರ. ಹಾಗಾಗಿ ಈ ಸರ್ವೋದಯ ಯುವಕ ಮಂಡಲದ ಈ ಭಾಗದಲ್ಲಿ ನಡೆಯತಕ್ಕಂಥ ಈ ಕಾರ್ಯಕ್ರಮ ನಮ್ಮೆಲ್ಲ ಹೊರದೇಶದಲ್ಲಿ ಅಥವಾ ಹೊರನಾಡಿನಲ್ಲಿ ಉತ್ಸಾಹದಿಂದ, ಅದಮ್ಯವಾಗಿರ್ತಕ್ಕಂಥ ಉತ್ಸಾಹದೊಂದಿಗೆ, ಬೇರೆ ಬೇರೆ ರೀತಿಯ ಸಾಹಸದಿಂದ ತಾವು ಮಾಡಿದಂಥ ಸಂಪಾದನೆಯೊಂದಿಗೆ ಮರಳಿ ಊರಿಗೆ ಬಂದಾಗ ನಿಮ್ಮನ್ನು ಹೆಮ್ಮೆಯಿಂದ ನಾವೆಲ್ಲ ಸ್ವಾಗತ ಮಾಡ್ತೇವೆ, ಪ್ರೀತಿಯಿಂದ ನಿಮ್ಮನ್ನು ಕರಿತೇವೆ, ಪ್ರೀತಿಯಿಂದ
ನಮ್ಮೆಲ್ಲ ಹಿರಿಯರು ನಿಮ್ಮನ್ನು ಹರಸ್ತಾರೆ. ಹಾಗಾಗಿ ಊರನ್ನು ಯಾವಾಗಲೂ ಮರಿಬಾರ್ದು. ಈ ಊರು ಅದ್ಭುತವಾಗಿರ್ತಕ್ಕಂಥ ರಹಸ್ಯಗಳನ್ನು ಬಿಟ್ಟು ಹೋದ ಊರು. ಈ ಸ್ವರ್ಣ ನದಿಯೇ ತನ್ನ ಮುಂದೆ ಹರಿದ ಹಾಗೆ ಅನೇಕ ದೇವಾಲಯಗಳಲ್ಲಿ ನಡೆಯುವಂಥ ವಾರ್ಷಿಕ ಜಳಕಕ್ಕೆ ಈ ನದಿಯು ಕರ್ಮದ ಪರಿಹಾರವಾಗಿ ತಾನು ಪವಿತ್ರೆಯಾಗಿ ಎಲ್ಲರನ್ನೂ ಮಾಡತಕ್ಕಂಥ ನದಿಯಾಗಿದೆ. ತನ್ನ ಇಕ್ಕೆಲೆಗಳಲ್ಲಿ ತಾನು ಬೆಳೆಯುತ್ತಾ ಹೋದಂತೆ ತನ್ನ ಸುತ್ತಮುತ್ತಲಿನ ಬದುಕನ್ನು ಕೂಡ ಹಸನಾಗಿಸಿದಂಥ ಸ್ವರ್ಣೆ. ಹಾಗಾಗಿ ಸ್ವರ್ಣೆ ಒಂದು ಶ್ರೀಮಂತ ನದಿ. ಇದು ತಾನು ಶ್ರೀಮಂತವಾಗುತ್ತಾ ತನ್ನ ಐಕ್ಯಲೆಗಳಲ್ಲಿ ಬದುಕನ್ನು ಸಾಗಿಸುವವರನ್ನು ಕೂಡ ಶ್ರೀಮಂತ ಮಾಡಿದಂಥ ಒಂದು ನದಿ. ದಕ್ಷಿಣ ಕನ್ನಡ ಜಿಲ್ಲೆಗೆ ಇದು ಈ ಉದ್ದದ ನದಿಯಾದರೂ, ಕರ್ನಾಟಕಕ್ಕೆ ಚಿಕ್ಕದಾದರೂ ನಮ್ಮ ಜಿಲ್ಲೆಗೆ ಇದು ಬಹಳ ಶ್ರೇಷ್ಠವಾದಂಥ ನದಿ. ಈ ನದಿಯ ಪೂಜೆ, ನದಿಯ ಆರಾಧನೆ ಅಂದರೆ ನಾವು ನದಿಯನ್ನು ಎಷ್ಟು ಭಕ್ತಿಯಿಂದ ಆರಾಧಿಸಬೇಕು, ಪೂಜಿಸಬೇಕಂದ್ರೆ ನಾವೆಲ್ಲ ಮುನ್ಸಿಪಾಲ್ಟಿಯವರು, ಪುರಸಭೆಯವರು ಮತ್ತು ಪಂಚಾಯಿತಿಯ ಅವರು ಎಲ್ಲ ಎಷ್ಟೊಂದು ತಲೆ ಕೆಡಿಸ್ತಾರೆ. ಕಸವನ್ನು ಬಿಸಾಡಬೇಡಿ, ಪ್ಲ್ಯಾಸ್ಟಿಕ್ಕನ್ನು ಬಿಸಾಡಬೇಡಿ ಅಂತ. ನಾವೆಲ್ಲ ತೆಗೆದು ಎಲ್ಲಿ ಬಿಸಾಡೋದು? ಸೀದಾ ನದಿಗೆ ಅಥವಾ ಯಾವುದೋ ಕೆರೆಗೆ ಬಿಸಾಡ್ತೇವೆ. ಅದನ್ನು ಮಾಡಬಾರ್ದು. ನದಿಯನ್ನು ಇವತ್ತು ಆರಾಧಿಸುವುದು, ಪೂಜಿಸುವುದಂದರೆ ನಾವು ಕಡಾರಿಯವರು ಮಾಡಿದ ಹಾಗೆ ಮಾಡಬೇಕು. ಎಲ್ಲ ಕಡೆ ದೀಪಗಳನ್ನು ಹಚ್ಚಿ ಆ ನದಿ ಜಗಜಗಿಸುವ ಹಾಗೆ ಮಾಡಬೇಕು. ಇದು ಹರಿಯುವ ನೀರಲ್ಲ, ಇದೇ ದೇವಿ, ಇದೇ ಸಾಕ್ಷಾತ್ ಗಂಗೆ ಅನ್ನುವ ಭಾವನೆಯಿಂದ ಅದನ್ನು ಮಲಿನ ಮಾಡದೆ ಶುಚಿರ್ಭೂತವಾಗಿ ಇಟ್ಟುಕೊಳ್ಳುವ ಹಾಗೆ ನಾವು ಪ್ಲಾಸ್ಟಿಕ್ಗಳನ್ನು ಹೆಚ್ಚು ಬಳಕೆ ಮಾಡದೆ, ನಮ್ಮ ನಿರುಪಯುಕ್ತ ವಸ್ತುಗಳನ್ನು ನದಿಗೆ ಬಿಸಾಡದೆ, ಒಳ್ಳೆಯ ನೀರನ್ನು ಮಲಿನ ಮಾಡದೆ ಅದನ್ನು ಶುದ್ಧ ಗಂಗೆಯಾಗಿ ಪೂಜಿಸಬೇಕು. ಹೇಗೆ ಆರತಿ ಇಟ್ಟು ಭಜನೆ ಮಾಡಿ ಕುಣಿತದೊಂದಿಗೆ ಅಷ್ಟೊಂದು ಜನ ಇವತ್ತು ಸಾಲಾಗಿ ಶಿಸ್ತಿನಿಂದ ಅಲ್ಲಿಗೆ ಹೋಗಿ ಚೆಂಡೆ, ಮದ್ದಳೆ, ತತ, ವಿತತ, ಘನ, ಶಿಶಿರದೊಂದಿಗೆ ಭಕ್ತಿಯಿಂದ ನಾವು ಹೋಗಿ ಗೌರವವನ್ನು ಸಲ್ಲಿಸಿದ್ದೇವಲ್ವಾ, ಇದೇ ನಿಜವಾದ ನದಿಗೆ ಕೊಡುವಂಥ ಭಕ್ತಿ. ಈ ಸಮಸ್ತರಿಗೂ ಭಗವಂತನ ಶ್ರೀರಕ್ಷೆ ಇರಲಿ. ಸ್ವರ್ಣಾರತಿಯ ಮೂಲಕ ಕಡಾರಿಯ ಹೊಳೆ ನಮ್ಮ ಜೀವ ಜಲ, ಅದನ್ನು ನಾವು ಪೂಜಿಸುವ, ಭಕ್ತಿ ಮಾಡುವ, ಅರ್ಚನೆ ಮಾಡುವ. ಇಲ್ಲಿರುವಂಥ ಬೆಟ್ಟ ಗುಡ್ಡಗಳಲ್ಲೆಲ್ಲ ದೇವತೆಗಳಿದ್ದಾರೆ ಅನ್ನೋ ಭಾವನೆಯಿಂದ ನಾವು ಭಕ್ತಿ ಮಾಡೋಣ ಅಂತ ಹೇಳ್ತಾ, ಇಲ್ಲಿರುವಂಥ ನೆಟದ ಊರ್ದ ಮಹಾಂತೆರೆಗ್ಲ ಭಗವಂತನ ಶ್ರೀರಕ್ಷೆ ಪಡು ಮೂಲು ಮಸ್ತ್ ದೇವಸ್ಥಾನಲುಲ್ಲ ಬಸ್ತಿಲುಲ್ಲ ಅಂಚನೆ ಎಂಕಲ್ನ ಒಂಜಿ ಎಲ್ಲಿಯ ಕ್ಷೇತ್ರೋಡು ಬಜಗೊಳ್ಳಿಡೆ ಧರ್ಮಶಾಲೆಡು ಒಂಜಿ ಮಹಾಮಸ್ತಕಾಭಿಷೇಕ ನಡಪರುಂಡು. 21ನೇ ತಾರೀಕಿಗೆ ಮಹಾಂತೆರೆನ್ಲ ಎಂಕುಲು ಲೆಪ್ಪುವ ನಿಕ್ಲಿಗೆ ಮಾಂತಿರ್ಲ ಎಂಕಲ್ನ ಕ್ಷೇತ್ರಗೂ ನಿಕ್ಲು ಬರೋಡು ಒಂದು ಪಣೊಂದು ನಮ್ಮನ್ನ ರಡ್ಡು ಪಾತಿರಿಗೂ ಶಾಂತಿ ಕೊರುವ. ಓಂ ಶಾಂತಿ ಶಾಂತಿ ಶಾಂತಿ. ಗಣ್ಯಾತಿಗಣ್ಯ ಅತಿಥಿಗಳೇ, ಊರ ಪರವೂರ ಹಿತೈಷಿ ಬಾಂಧವರೇ, ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟದಲ್ಲಿರುವ ತಪ್ಪಲಿನಲ್ಲಿರುವ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಾಳ ಮತ್ತು ಮುಡಾರು ಗ್ರಾಮಗಳ ನಡುವೆ ಹಾದು ಹೋಗುವ ಸ್ವರ್ಣ ನದಿಗಿಂದು 3ನೇ ವರ್ಷದ ಸ್ವರ್ಣಾರತಿ ಕಾರ್ಯಕ್ರಮ. ಈ ಊರಿನ ಗಣ್ಯರಾಗಿರುವ ದಿವಂಗತ ಶ್ರೀನಿವಾಸ ಪ್ರಭು, ದಿವಂಗತ ಶ್ರೀ ಅಪ್ಪಯ್ಯ ಪ್ರಭು, ದಿವಂಗತ ಶ್ರೀ ಜೀವರತ್ನಪಾಲ್, ದಿವಂಗತ ಶ್ರೀ ರಮಾನಂದ ಅಮೀನ್ ರವರ ಮುಖಂಡತ್ವದಲ್ಲಿ ಗಂಗಾಮೂಲ ರೈಸ್ ಮಿಲ್ಲಿನ ವಠಾರದಲ್ಲಿ ಶ್ರೀಯುತ ಮಹಾದೇವ ರಾನಡೆಯವರ ದಿವ್ಯ ಅಮೃತ ಹಸ್ತದಿಂದ ದಿನಾಂಕ 11/11/1979 ಉದ್ಘಾಟಿಸಲ್ಪಟ್ಟ ಸಂಸ್ಥೆ ಈ ಸರ್ವೋದಯ ಯುವಕ ಮಂಡಳ. ಇದರೊಂದಿಗೆ ಶ್ರೀ ಮಹಾಲಕ್ಷ್ಮಿ ಭಜನಾ ಮಂಡಳಿಯನ್ನು ರಚಿಸಲಾಗಿತ್ತು. ಪ್ರಥಮ ಸಾಲಿನಲ್ಲಿ ದಿವಂಗತ ಶ್ರೀ ರಮಾನಂದ ಅಮೀನ್ರವರು ಅಧ್ಯಕ್ಷರಾಗಿ, ಶ್ರೀಯುತ ಸಾಧು ಪೂಜಾರಿಯವರು ಉಪಾಧ್ಯಕ್ಷರಾಗಿ, ಶ್ರೀಯುತ ರವೀಂದ್ರ ಪ್ರಭುರವರು ಕಾರ್ಯದರ್ಶಿಯಾಗಿ, ಶ್ರೀಯುತ ಸದಾನಂದ ಪ್ರಭುರವರು ಜೊತೆ ಕಾರ್ಯದರ್ಶಿಯಾಗಿ, ದಿವಂಗತ ಶ್ರೀ ದಯಾನಂದ ಪ್ರಭುರವರು ಕೋಶಾಧಿಕಾರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದರು. ಸತತ 6 ವರ್ಷಗಳ ಕಾಲ ವಿವಿಧ ಸಾಮಾಜಿಕ ಅಭಿವೃದ್ಧಿ ಕಾರ್ಯ, ನಗರ ಭಜನಾ ಕಾರ್ಯಕ್ರಮದೊಂದಿಗೆ ಮುಡಾರು, ಮಾಳ, ಕೆರ್ವಾಶೆ, ಬಜಗೋಳಿ ಪರಿಸರದಲ್ಲಿ ಪ್ರತಿಯೊಂದು ಮನೆ ಭೇಟಿಯೊಂದಿಗೆ ಬಡ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆ, ವಿವಿಧ ಮೂಲಗಳಿಂದ ಸಹಾಯ ಹಸ್ತವಾಗಿ ಬೆಳೆದು ನಿಂತ ಸಂಸ್ಥೆಗೀಗ 43ರ ಹರೆಯ. ಮುಂದಿನ 7 ಸಂವತ್ಸರದಲ್ಲಿ ಸುವರ್ಣ ಮಹೋತ್ಸವದ ಸಂಭ್ರಮಕ್ಕೆ ಅಣಿಯಾಗುತ್ತಿದೆ ಈ ಸಂಸ್ಥೆ. ಈ ಸಂಸ್ಥೆಗೆ ದಿವಂಗತ ಶ್ರೀನಿವಾಸ ಪ್ರಭು, ದಿವಂಗತ ಶ್ರೀ ಅಪ್ಪಯ್ಯ ಪ್ರಭು, ಶ್ರೀ ಅಬ್ಬಾಸ್ PWT ಕಾಂಟ್ರಾಕ್ಟರ್, ದಿವಂಗತ ಶ್ರೀ ಜೀವರತ್ನಪಾಲ್, ದಿವಂಗತ ಶ್ರೀ ರಮಾನಂದ ಅಮೀರ್ ಇವರುಗಳು ಪೋಷಕರಾಗಿ ಸೇವೆ ಸಲ್ಲಿಸಿದ್ದರು. ಆರಂಭದಲ್ಲಿ ಈ ಸಂಸ್ಥೆಯು ದಿವಂಗತ ಶ್ರೀ ರಮಾನಂದ ಅಮೀನ್ರವರ ಮಾಲೀಕತ್ವದ ಗಂಗಾಮೂಲ ರೈಸ್ ಮಿಲ್ಲಿನ ಚಿಕ್ಕ ಬಾಡಿಗೆ ಕೋಣೆಯಲ್ಲಿ ನಿರ್ವಹಣಾ ಕೊಠಡಿಯನ್ನಾಗಿಸಿ ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ಇಲ್ಲಿಯೇ ಪೂಜಿಸುತ್ತಾ
ನಗರ ಭಜನೆಯನ್ನು ಆರಂಭಿಸಿ ವರ್ಷಕ್ಕೊಂದು ಬಾರಿ ರೈಸ್ ಮಿಲ್ಲಿನ ಅಂಗಳದಲ್ಲಿ ಭಜನಾ ಮಂಗಳೋತ್ಸವವನ್ನು ಶ್ರೀ ಸತ್ಯನಾರಾಯಣ ಪೂಜೆ ವಿದ್ವಾನ್ಗಳಿಂದ ಹರಿಕಥಾ ಕಲಾಕ್ಷೇಪವನ್ನು ನಡೆಸಿಕೊಂಡು ಜನರಲ್ಲಿ ಭಗವಂತನ ಸ್ಮರಣೆ ಮೂಡುವ ಮೂಲವನ್ನು ತಿಳಿಯಪಡಿಸಲಾಗಿತ್ತು. ಸಂಸ್ಥೆಯ ಮೂಲ ಧ್ಯೇಯದಂತೆ ವಿವಿಧ ಕಡೆ ರಸ್ತೆ ದುರಸ್ತಿ, ಬಸ್ ನಿಲ್ದಾಣ, ಕಡಾರಿ ಪಾಜಿನಡ್ಕ ಸಂಪರ್ಕ ರಸ್ತೆ ನಿರ್ಮಾಣ, ಸುಮ್ಮಶಾಲಾ ಮೈದಾನ ಆವರಣ, ಮಂಜಲ್ತಾರ್ ನದಿಗೆ ಸಂಪರ್ಕ ಸೇತುವೆ ನಿರ್ಮಾಣ ಇತ್ಯಾದಿಯಾಗಿ ಶ್ರಮದಾನದ ಮುಖೇನ ಕೆಲಸ ಮಾಡಲಾಗಿತ್ತು. ಕಂಬಳ ಕ್ರೀಡೆಯಂತೆ ಕೆಸರುಗದ್ದೆ ಓಟ, ಕಬಡ್ಡಿ, ಕ್ರಿಕೆಟ್, ಗ್ರಾಮೀಣ ಆಟೋಟಗಳಿಗೆ ಪ್ರೋತ್ಸಾಹ ನೀಡುತ್ತಾ ಮಹಿಳೆಯರಿಗೂ ಈ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವಂತೆ ಅವಕಾಶ ನೀಡುತ್ತಾ ಪ್ರತಿ ವರ್ಷ ವಾರ್ಷಿಕೋತ್ಸವ ಆಚರಿಸಲಾಗುತ್ತಿತ್ತು. ಅದೇ ರೀತಿ ಉಚಿತ ವೈದ್ಯಕೀಯ ಆರೋಗ್ಯ ತಪಾಸಣಾ ಶಿಬಿರ, ಉಚಿತ ಜಾನುವಾರು ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗುತ್ತಿತ್ತು. 1988ರಲ್ಲಿ ಪೋಷಕರಾಗಿದ್ದ ದಿವಂಗತ ಶ್ರೀನಿವಾಸ್ ಪ್ರಭುರವರು ದಾನವಾಗಿ ನೀಡಿದ ಜಾಗದಲ್ಲಿ ಸಂಸ್ಥೆಯ ಸ್ವಂತ ಕಟ್ಟಡ ಭಜನಾ ಮಂದಿರವನ್ನು ಸರ್ಕಾರದ ಅನುದಾನ ಮತ್ತು ದಾನಿಗಳ ಸಹಕಾರದೊಂದಿಗೆ ನಿರ್ಮಿಸಲಾಗಿತ್ತು. 1989ರಿಂದ ಸಾರ್ವಜನಿಕವಾಗಿ ಗಣೇಶೋತ್ಸವ ಆಚರಣೆಗೆ ತರಲಾಗಿತ್ತು. ಈ ಸಂದರ್ಭ ಶ್ರೀ ದುರ್ಗಾ ಯುವತಿ ಮಂಡಳವು ಈ ಸಂಸ್ಥೆಯೊಂದಿಗೆ ಕೈ ಜೋಡಿಸಿತ್ತು. 1990ರಲ್ಲಿ ಸರ್ವೋದಯ ಮೈದಾನದಲ್ಲಿ ಸರ್ಕಾರದ ಸಾಕ್ಷರತಾ ಕಟ್ಟಡ ರಚನೆಯೊಂದಿಗೆ ದಾನಿಗಳ ಸಹಕಾರದಲ್ಲಿ ಬಯಲು ರಂಗಮಂದಿರ ನಿರ್ಮಿಸಿ ದಶಮಾನೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಶ್ರೀ ಮಹಾಲಕ್ಷ್ಮಿ ಭಜನಾ ಮಂಡಳಿ ವತಿಯಿಂದ ನಗರ ಭಜನೆ ಮುಖೇನ ಧನ ಸಂಗ್ರಹಿಸಿ ಕಡಾರಿ ಸುಮ್ಮಶಾಲೆಗೆ ಜಿಲ್ಲಾ ಪಂಚಾಯತ್ನ ಅನುದಾನದೊಂದಿಗೆ ಸುಸಜ್ಜಿತವಾದ ನಮನ ಬಯಲು ರಂಗಮಂದಿರ ನಿರ್ಮಿಸಿಕೊಂಡಿರುತ್ತದೆ. ಈ ರೀತಿಯ ಸೇವೆಗಳೊಂದಿಗೆ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆಯೊಂದಿಗೆ ಸಂಪರ್ಕವಿರಿಸಿಕೊಂಡು ಪ್ರತಿ ವರ್ಷದ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾ ತಾಲೂಕು ಮಟ್ಟದ ಪ್ರಶಸ್ತಿಯನ್ನು ಪಡೆದುಕೊಂಡ ಹೆಮ್ಮೆ ಈ ಸಂಸ್ಥೆಯದ್ದಾಗಿದೆ. 1994-95ರಲ್ಲಿ ಹಿಂದಿನ ಭಜನಾ ಮಂದಿರ ಕಟ್ಟಡದಲ್ಲಿ ಸ್ಥಳಾವಕಾಶದ ಕೊರತೆಯಾದಾಗ ದೊಡ್ಡದೊಂದು ಯೋಜನೆಯೊಂದಿಗೆ ವಿಶಾಲವಾದ ಶ್ರೀ ಮಹಾಲಕ್ಷ್ಮಿ ಭಜನಾ ಮಂದಿರವನ್ನು ಊರ ಪರ ಊರ ದಾನಿಗಳ ಸಹಕಾರದಲ್ಲಿ ನಿರ್ಮಿಸಿರುತ್ತದೆ. ನಮ್ಮ ಸಂಸ್ಥೆಯ ಉಸ್ತುವಾರಿಯಲ್ಲಿ ಈ ಪುಟ್ಟ ಊರಿನಲ್ಲಿ 3 ದಿನದ ಯುವಜನೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಸಾಧನೆ ಈ ಸಂಸ್ಥೆಯದ್ದಾಗಿದೆ. ನಮ್ಮ ಸಂಸ್ಥೆಯಲ್ಲಿ ದಿವಂಗತ ಶ್ರೀ ಬಿ ದೇವರಾಯ ಶೆಣೈ, ದಿವಂಗತ ಶ್ರೀ ಕಮಲಾಕ್ಷ ಪ್ರಭು, ದಿವಂಗತ ಶ್ರೀ ದೇವೇಂದ್ರ ಪ್ರಭು, ದಿವಂಗತ ಶ್ರೀ ಸೂರ್ಯಣ್ಣ ಶೆಟ್ಟಿ, ದಿವಂಗತ ಶ್ರೀ ದಯಾನಂದ ಪ್ರಭು, ದಿವಂಗತ ಶ್ರೀ ರಮಾನಂದ ಅಮೀನ್, ದಿವಂಗತ ಶ್ರೀ ಶ್ರೀನಿವಾಸ ಪ್ರಭು, ದಿವಂಗತ ಶ್ರೀ ಜೀವರತ್ನ ಪಾಲ್, ದಿವಂಗತ ಶ್ರೀ ಚಂದ್ರರಾಜ್ ಅಧಿಕಾರಿ, ದಿವಂಗತ ಶ್ರೀ ನಾರಾಯಣ ಶೆಟ್ಟಿ ಇತ್ಯಾದಿಯಾಗಿ ಮಹಾನ್ ವ್ಯಕ್ತಿಗಳು ತಮ್ಮ ಶ್ರಮವನ್ನು ವಹಿಸಿ ನಮಗೆ ಸೂಕ್ತ ಮಾರ್ಗದರ್ಶನ ನೀಡಿ ನಮ್ಮನ್ನು ಅಗಲಿದ್ದಾರೆ. ಅವರೆಲ್ಲರೂ ಈ ಸಂದರ್ಭ ನಾವೆಲ್ಲರೂ ಸ್ಮರಿಸುತ್ತಿದ್ದೇವೆ. ಈ ಸಂಸ್ಥೆಯಲ್ಲಿ ಶ್ರೀ ಪದ್ಮರಾಜ್ ಅಧಿಕಾರಿ, ಶ್ರೀನಿವಾಸ್ ನಾಯಕ್ ಮಂಜಲ್ಪಾದೆ, ಶ್ರೀ ಕೆ ವಿಶ್ವನಾಥ ಪ್ರಭು ರೇಣುಕಾ, ಶ್ರೀ ಸದಾನಂದ ಪ್ರಭು ಅಂಗರಬೆಟ್ಟು, ಶ್ರೀ ಸದಾನಂದ ಪಾಡ್ಕರ್ ವಿಶ್ವಭವನ, ಶ್ರೀ ದಿವಂಗತ ಶ್ರೀ ಸುಬ್ಬು ಆಚಾರ್ಯ ಗಾಂಧಿಗುಡ್ಡೆ, ಶ್ರೀ ರಮೇಶ್ ಜೋಶಿ ಪೇರಡ್ಕ, ಶ್ರೀ ರವೀಂದ್ರ ಪ್ರಭು ಕಡಾರಿ, ಶ್ರೀ ಸಾಧು ಪೂಜಾರಿ ಗೋಳಿದಡಿ, ದಿವಂಗತ ಶ್ರೀ ನಾರಾಯಣ ಶೆಣೈ ಬಜಗೋಳಿ, ಶ್ರೀ ಕಮಲಾಕ್ಷ ನಾಯಕ್ ಅಂಗರಬೆಟ್ಟು, ಶ್ರೀ ಸುರೇಂದ್ರ ಪ್ರಭು ಕಡಾರಿ, ಶ್ರೀ ಕಮಲಾಕ್ಷ ನಾಯಕ್ ಅಂಗರಬೆಟ್ಟು, ಶ್ರೀ ಸಾಯಿರಾಮ ಪ್ರಭು ರೇಣುಕಾ, ಶ್ರೀ ಉಮೇಶ್ ರಾವ್ ಅಕ್ಷಯ, ಶ್ರೀ ಉಮಾನಾಥ್ ರಾನಡೆ ಪೇರಡ್ಕ, ಶ್ರೀ ಭೋಜ ಶೆಟ್ಟಿ ಪಾಜನಡ್ಕ, ಶ್ರೀ ಭೋಜ ಮೇರಾ ಪೇರಡ್ಕ, ಶ್ರೀ ದೇವೇಂದ್ರ ನಾಯಕ್ ಬೆಂಗೂರು, ಶ್ರೀ ಸುಂದರ ಮೊಯ್ಲಿ, ಶ್ರೀ ಸುಕುಮಾರ ಕೋಟ್ಯಾನ್, ಶ್ರೀ ಜಯ ಬಂಗೇರ, ಶ್ರೀ ಕೆ ಜಯಸಾಲಿಯನ್ ಗೋಳಿದಡಿ, ಶ್ರೀ ಪದ್ಮನಾಭ ನಾಯಕ್ ಪೇರಡ್ಕ, ಶ್ರೀ ಸದಾನಂದ ಆಚಾರ್ಯ ಪಾಜನಡ್ಕ, ಶ್ರೀ ನಾರಾಯಣ ಆಚಾರ್ಯ ಗರಡಿಗುಡ್ಡೆ, ಶ್ರೀ ಸಂಜೀವ ಭಂಡಾರಿ ಹೊಯ್ಪಾಲ್, ಶ್ರೀ ಲಕ್ಷ್ಮಣ್ ನಾಯಕ್ ದೇರಂತ ಬೆಟ್ಟು, ಶ್ರೀ ಸದಾನಂದ ಕೋಟ್ಯಾನ್ ಮಿತ್ತಬೆಟ್ಟು, ಶ್ರೀ ಸತ್ಯವೇಂದ್ರ ಪ್ರಭು ಕಡಾರಿ, ಶ್ರೀಮತಿ ಪದ್ಮಾವತಿ ಅಮೀನ್ ಅಬ್ಬೆಂಜಾಲು, ಇನ್ನೂ ಹಲವಾರು ಕಿರಿಯ ಕಲಾವಿದರು ನಮ್ಮ ಸಂಸ್ಥೆಯ ಕಲಾವಿದರಾಗಿ ಸೇವೆ ನೀಡಿರುತ್ತಾರೆ. ಹಲವಾರು ಬಾರಿ ನಾಟಕ ರಂಗದಲ್ಲೂ ಭಾಗವಹಿಸಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿರುತ್ತಾರೆ. 2001ರಿಂದ ನವರಾತ್ರಿ ಭಜನಾ ಮಹೋತ್ಸವವನ್ನು ಸಾರ್ವಜನಿಕ ಭಗವದ್ಭಕ್ತರ ಸಹಕಾರದಲ್ಲಿ 10 ದಿನಗಳ ಪರ್ಯಂತ ವಿವಿಧ ಭಜನಾ ಮಂಡಳಿಗಳನ್ನು ಕರೆಸಿ ಭಜನೆ ನಡೆಸಿ ಧಾರ್ಮಿಕ ಪ್ರವಚನ ಮುಖೇನ ಭಗವಂತನ ಸಾನ್ನಿಧ್ಯವನ್ನು ಪರಿಪೂರ್ಣವಾಗಿಸುವಲ್ಲಿ ಸಫಲರಾಗಿದ್ದೇವೆ. 2011ರಲ್ಲಿ ನಮ್ಮ ಸಂಸ್ಥೆಯ ಪೋಷಕರಾದ ಹಿತ್ತೈಷಿ ದಾನಿಗಳು ಸಾರ್ವಜನಿಕರ ಬಂಧುಗಳ ಸಹಕಾರದೊಂದಿಗೆ ಸರ್ವೋದಯ ಬಯಲು ರಂಗಮಂದಿರ ನಿರ್ಮಿಸಿ ಉದ್ಘಾಟನೆ ಮತ್ತು ವಾರ್ಷಿಕೋತ್ಸವ ಆಚರಣೆಯನ್ನು ಮಾಡಿರುತ್ತದೆ. ತರುವಾಯ ಹಲವಾರು ಏಳು ಬೀಳುಗಳೊಂದಿಗೆ ನಮ್ಮ ಸಂಸ್ಥೆಯು ಮುಂದುವರಿಯಲು ನಮ್ಮೂರಿನ ಹಲವಾರು ಮಹನೀಯರು ಊರ ಪರ ಊರಿನವರು ಜೀವನೋಪಾಯಕ್ಕಾಗಿ ಉದ್ಯೋಗ ಮಾಡುತ್ತಾ ನಮ್ಮ ಸಂಸ್ಥೆಗೆ ಪೋಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರೆಲ್ಲರನ್ನು ನಾವು ಅಭಿನಂದಿಸುತ್ತಿದ್ದೇವೆ. ಇದುವರೆಗೆ ನಮ್ಮ ಸಂಸ್ಥೆಯನ್ನು 16 ಮಂದಿ ಅಧ್ಯಕ್ಷರು ಮುನ್ನಡೆಸಿರುತ್ತಾರೆ. ದಿವಂಗತ ಶ್ರೀ ರಮಾನಂದ ಅಮೀನ್ 6 ವರ್ಷ, ಶ್ರೀ ಚಂದ್ರರಾಜ್ ಅಧಿಕಾರಿ 1 ವರ್ಷ, ಶ್ರೀ ಉಮಾನಾಥ್ ರಾನಡೆ 5 ವರ್ಷ, ದಿವಂಗತ ಶ್ರೀ ಬಿ ದೇವರಾಜ್ ಶೆಣೈ
5 ವರ್ಷ, ಶ್ರೀ ಪದ್ಮನಾಭ ನಾಯಕ್ 2 ವರ್ಷ, ಶ್ರೀ ಕೆ ಜಯಸ್ ಅಲಿಯನ್ 4 ವರ್ಷ, ಶ್ರೀ ಸುರೇಂದ್ರ ಪ್ರಭು 1 ವರ್ಷ, ಶ್ರೀ ರಮನಾಥ್ ಲೋಡೆ 4 ವರ್ಷ, ಶ್ರೀ ಸೀತಾರಾಮ್ ಶೆಟ್ಟಿ 3 ವರ್ಷ, ಶ್ರೀ ಸತೀಶ್ ನಾಯಕ್ 3 ವರ್ಷ, ಶ್ರೀ ಚಂದ್ರಶೇಖರ್ ಶೆಟ್ಟಿ 1 ವರ್ಷ, ಶ್ರೀ ದಿಲೀಪ್ ಕುಮಾರ್ 2 ವರ್ಷ, ಶ್ರೀ ಸುರೇಶ್ ನಾಯಕ್ 3 ವರ್ಷ, ಶ್ರೀ ಶೇಖರ್ ಮೂಲ್ಯ 1 ವರ್ಷ, ಶ್ರೀ ವಿಜಯ ದೇವಾಡಿಗ 1 ವರ್ಷ. ಹೀಗೆ 43 ವರ್ಷ ತುಂಬಿ ಇದೀಗ ಅಶೋಕ್ ನಾಯ್ಕರವರ ಮುಖಂಡತ್ವದಲ್ಲಿ 44ನೇ ವರ್ಷದಲ್ಲಿ ಮುಂದುವರಿಯುತ್ತಿದೆ. ಇದರೊಂದಿಗೆ 10/10/2021 ಉದ್ಘಾಟನೆಗೊಂಡ ಸರ್ವೋದಯ ಮಹಿಳಾ ಮಂಡಳಿಯು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಕೈ ಜೋಡಿಸುತ್ತಿದೆ. ಅಧ್ಯಕ್ಷರಾಗಿ ಶ್ರೀಮತಿ ಮಾಲತಿ ರಮೇಶ್ ನಾಯಕ, ಉಪಾಧ್ಯಕ್ಷರಾಗಿ ಶ್ರೀಮತಿ ದಿವ್ಯಾ ಪ್ರಶಾಂತ್, ಕಾರ್ಯದರ್ಶಿಯಾಗಿ ಶ್ರೀಮತಿ ಸರಸ್ವತಿ ಹೆಗಡೆ, ಜತ ಕಾರ್ಯದರ್ಶಿಯಾಗಿ ಶ್ರೀಮತಿ ಶಾಲಿನಿ ಪೂಜಾರಿ, ಧಾರ್ಮಿಕ ಕಾರ್ಯದರ್ಶಿಯಾಗಿ ಶ್ರೀಮತಿ ನಂದನಾ ವಿಜಯ್, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಕುಮಾರಿ ಸರಸ್ವತಿ ಆಚಾರ್ಯ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಾರ್ಯಕಾರಿ ಸಮಿತಿಯಲ್ಲಿ ಶ್ರೀಮತಿ ವಿನಯ್ ಡಿ ಬಂಗೇರ, ಶ್ರೀಮತಿ ಸುಶೀಲಾ ಪೂಜಾರಿ, ಶ್ರೀಮತಿ ಲತಾ ಉಮೇಶ್, ಶ್ರೀಮತಿ ವಾಣಿ ಶೆಟ್ಟಿ, ಶ್ರೀಮತಿ ಸರ್ವಾಣಿ, ಶ್ರೀಮತಿ ಶಾಲಿನಿ ಶ್ರೀಧರ್, ಶ್ರೀಮತಿ ನಂದಿತಾ ಹೆಗ್ಡೆ, ಶ್ರೀಮತಿ ವಿಜಯ ಬಾಲಕೃಷ್ಣ ಹೆಗಡೆ, ಶ್ರೀಮತಿ ಶುಭಾ ಜಗದೀಶ್, ಶ್ರೀಮತಿ ಉಷಾ ಅಶೋಕು, ಶ್ರೀಮತಿ ಕುಶಲ್ ಅಶೋಕು, ಶ್ರೀಮತಿ ವನಿತಾ ಹರೀಶ್ ಪಾಲ್ಗೊಂಡಿರುತ್ತಾರೆ. 2021ರಿಂದ ಉಡುಪಿ ಸ್ವರ್ಣಾರಾಧನಾ ತಂಡದ ನೇತೃತ್ವದಲ್ಲಿ ನಮ್ಮ ಸಂಸ್ಥೆಯ ಮುಖಂಡತ್ವದಲ್ಲಿ ಮುಡಾರು ಮಾಳ ಗ್ರಾಮದ ವಿವಿಧ ಸಂಘ ಸಂಸ್ಥೆಗಳ ಭಗವದ್ಭಕ್ತರ ಸಹಕಾರದೊಂದಿಗೆ ಸ್ವರ್ಣಾ ನದಿಗೆ ಸ್ವರ್ಣಾರತಿ ಕಾರ್ಯಕ್ರಮವನ್ನು ಭಯಭಕ್ತಿಯಿಂದ ಬಹಳ ಅರ್ಥಪೂರ್ಣವಾಗಿ ಆರಂಭಿಸಿದ್ದೇವೆ. ಪ್ರತಿ ವರ್ಷವೂ ಶುಕ್ರವಾರ ಭಜನೆ, ಸಾರ್ವಜನಿಕ ಗಣೇಶೋತ್ಸವ, ಒಂದು ದಿನದ ಸಾರ್ವಜನಿಕ ಗಣೇಶೋತ್ಸವ, ನವರಾತ್ರಿ ಭಜನಾ ಪೂಜೋತ್ಸವ 10 ದಿನ, ಶುಭ ಸಮಾರಂಭ ಸಂದರ್ಭ ಹಲವಾರು ಮನೆಗಳಲ್ಲಿ ಭಜನಾ ಕಾರ್ಯಕ್ರಮ, ಅದೇ ರೀತಿ ಸ್ವರ್ಣಾರತಿ ಕಾರ್ಯಕ್ರಮದೊಂದಿಗೆ ಧಾರ್ಮಿಕತೆಯನ್ನು ಎತ್ತಿ ಹಿಡಿಯುವ ಪ್ರಯತ್ನದಲ್ಲಿದ್ದೇವೆ. 1979ರಿಂದ ಮೊದಲುಗೊಂಡು ಇದುವರೆಗೆ ನಮ್ಮ ಸಂಸ್ಥೆಯಲ್ಲಿ ಶ್ರಮ ವಹಿಸಿದ ಬಂಧುಗಳೊಂದಿಗೆ ಇಂದಿನ ಯುವ ಪ್ರತಿಭೆಗಳು ಹಳೆಯ ಬೇರು ಹೊಸ ಚಿಗುರು ಎಂಬಂತೆ ಸರ್ವೋದಯ ಸಮ್ಮೇಳನವೆಂಬ ವಿಶಿಷ್ಟ ಕಾರ್ಯಕ್ರಮದಲ್ಲಿ 11 ವರ್ಷಗಳ ನಂತರ ವಾರ್ಷಿಕೋತ್ಸವ ಸಂದರ್ಭ ಸರ್ವರನ್ನು ಧನ್ಯತಾ ಭಾವದಿಂದ ಬರಮಾಡಿಕೊಂಡಿರುತ್ತೇವೆ. ಮುಂದಿನ 7 ಸಂವತ್ಸರದಲ್ಲಿ ನಮ್ಮ ಸಂಸ್ಥೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಮಾರ್ಗದರ್ಶನ, ತನು ಮನ ಧನ ಸಹಕಾರ ಬಯಸುತ್ತಾ ಈ ನಮ್ಮ ವರದಿಯಲ್ಲಿ ಲೋಪವಿದ್ದರೆ ತಿದ್ದಿ ಕ್ಷಮಿಸಿ ನಾವು ನಮಗಾಗಿ ಈ ಸಂಸ್ಥೆಯನ್ನರಿತು ಎಲ್ಲರೂ ಒಂದಾಗಿ ಮುಂದಿನ ಹೆಜ್ಜೆಯನ್ನಿಡುತ್ತಾ ನಮ್ಮ ಈ ವರದಿಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಜೈ ಕರ್ನಾಟಕ, ಜೈ ಸರ್ವೋದಯ. ರಂಗಭೂಮಿ ಕಲಾವಿದರಾದ ಶ್ರೀ ಉಮೇಶ್ ರಾವ್ ಇವರ ಸನ್ಮಾನ ಪತ್ರ ವಾಚಿಸಲು ಹೆಮ್ಮೆ ಪಡುತ್ತೇನೆ. ಗೌರವಾನ್ವಿತರೇ, ಡಿ.ಕೆ. ಶ್ರೀನಿವಾಸರಾವ್ ಹಾಗೂ ಶಾರದಾ ದಂಪತಿಗಳ ಮಗನಾಗಿ ಕಾರ್ಕಳದ ಕೊಕ್ಕುಂದೂರಿನಲ್ಲಿ ಜನಿಸಿದ ತಾವು ಪರಂಪರಾಗತವಾದ ಯಕ್ಷಗಾನ ಕಲೆಯನ್ನು ಶ್ರದ್ಧೆಯಿಂದ ಒಲಿಸಿಕೊಂಡು ಚಿಕ್ಕಪ್ಪ ದಿವಂಗತ ಕುಕ್ಕುಂದೂರು ವೆಂಕಟರಾವ್ ಅವರ ಪ್ರೋತ್ಸಾಹದೊಂದಿಗೆ ಬಾಲ್ಯದಲ್ಲಿ ಬಣ್ಣ ಹಚ್ಚಿಕೊಂಡು ಗೆಜ್ಜೆ ಕಟ್ಟಿಕೊಂಡು ರಂಗಭೂಮಿಗೆ ಹೆಜ್ಜೆ ಇಡುತ್ತಿರುವಿರಿ. ಅನಿವಾರ್ಯವಾಗಿ 8ನೇ ತರಗತಿಯಲ್ಲಿ ಶಾಲಾ ಶಿಕ್ಷಣವನ್ನು ತೊರೆದು ತಂದೆಯೊಡನೆ ಹೋಟೆಲ್ ಉದ್ಯಮದಲ್ಲಿ ತೊಡಗಿಕೊಂಡಿರಿ. ದುಡಿಮೆಗಾಗಿ ಹುಟ್ಟೂರು ಬಿಟ್ಟು ವೇಣೂರಿನಲ್ಲಿ ನೆಲೆಸಿದಾಗ ಪರಿಣಿತ ನಾಟಕ ನಿರ್ದೇಶಕರ ತರಬೇತಿಯಿಂದ ಉತ್ತಮ ನಾಟಕ ಕಲಾವಿದನಾಗಿ ಪ್ರಸಿದ್ಧರಾದಿರಿ. ಸುಮಾರು 40 ವರ್ಷಗಳ ಹಿಂದೆ ಬಜಗೋಳಿಯಲ್ಲಿ ಮನೆ ಮಾಡಿಕೊಂಡು ಜೋಡು ರಸ್ತೆಯಲ್ಲಿ ಹೋಟೆಲ್ ಉದ್ದಿಮೆಯಲ್ಲಿ ಬದುಕು ಕಟ್ಟಿಕೊಳ್ಳುತ್ತಿರುವಾಗ ಜೊತೆಗೆ ನಾಟಕ, ಯಕ್ಷಗಾನ ಕ್ಷೇತ್ರಗಳಲ್ಲಿ ತಮ್ಮ ಕಲಾ ಸೇವೆಯನ್ನು ಮುಂದುವರೆಸಿದಿರಿ. ಅಪಾರ ಅಭಿಮಾನಿಗಳ ಪ್ರೀತಿಯನ್ನು, ಗೌರವ ಸನ್ಮಾನಗಳನ್ನು ಸಂಪಾದಿಸಿದಿರಿ. ಅನಂತರ ಸುಮಾರು 10 ವರ್ಷಗಳ ನಂತರ ಬಜಗೋಳಿಯಲ್ಲಿ ಅಕ್ಷಯ ಜ್ಯೂಸ್ ಸೆಂಟರ್ ಪ್ರಾರಂಭಿಸಿದ ಬಳಿಕ ಕಡಾರಿಯ ಸರ್ವೋದಯ ಯುವಕ ಮಂಡಲ, ಬಜಗೋಳಿಯ ನಾಟಕ ತಂಡ, ಪರಪಾಡಿಯ ಯುವಚೇತನ ಯುವಕ ಸಂಘ, ಪ್ರೀತಿ ಕಲಾವಿದರು ಬಜಗೋಳಿ ಹೀಗೆ ಹಲವು ತಂಡಗಳಲ್ಲಿ ಕಥಾನಾಯಕ, ಖಳನಾಯಕ, ಪೋಷಕ ನಟ, ಹಾಸ್ಯ ಕಲಾವಿದನಾಗಿ ಅಭಿನಯಿಸುತ್ತಾ ಬಜಗೋಳಿಯ ಸುತ್ತಮುತ್ತಲಿನ ಜನಪ್ರೀತಿಯನ್ನು ಗಳಿಸುತ್ತಾ ಅಕ್ಷಯ ಭಟ್ರು ಎಂದೇ ಪ್ರಸಿದ್ಧರಾದಿರಿ. ಕಾರ್ಕಳದ ಜೇಸಿಸ್ ರಂಗತರಂಗದ ವತಿಯಿಂದ ಕಾರ್ಕಳದಲ್ಲಿ ನಡೆಯುತ್ತಿದ್ದ ತಾಲೂಕು ಮಟ್ಟದ ತುಳು ನಾಟಕ ಸ್ಪರ್ಧೆಗಳಲ್ಲಿ ಕಡಾರಿಯ ತಂಡದೊಂದಿಗೆ ಭಾಗವಹಿಸಿ ಉತ್ತಮ ನಾಯಕ ನಟ, ಉತ್ತಮ ಹಾಸ್ಯ ನಟ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡು ತಮ್ಮ ಸರ್ವೋದಯ ಯುವಕ ಮಂಡಲಕ್ಕೆ ಗೌರವವನ್ನು ತಂದುಕೊಟ್ಟಿದ್ದೀರಿ. ಹೀಗೆ ತಮ್ಮ 63 ವರ್ಷದ ಜೀವನ ಯಾತ್ರೆಯಲ್ಲಿ ಬಹು ವಿಧಗಳಲ್ಲಿ ಸಾಧನೆಗೈದಿದ್ದರೂ ಕಲಾವಿದ ಎಂಬ ವಿಧದಲ್ಲಿಯೇ ಜನಮಾನಸದಲ್ಲಿ ನೆಲೆ ನಿಂತು ಅನೇಕ ಸಂಘ ಸಂಸ್ಥೆಗಳಿಂದ ಗೌರವವನ್ನು ಪಡೆದುಕೊಂಡು ಅಭಿಮಾನಿಗಳ ಅಕ್ಷಯ ಪ್ರೀತಿಯನ್ನು ಗಳಿಸಿರುವಿರಿ. 2 ಮಕ್ಕಳನ್ನು ಪಡೆದು ಪತ್ನಿ ಶ್ರೀಮತಿ ಶೋಭಾ ಯು ರಾವ್ ಅವರೊಂದಿಗೆ ಸುಖ ಸಂಸಾರ ನಡೆಸುತ್ತಿರುವ ತಮಗೆ ಹಾಗೂ ತಮ್ಮ ಕುಟುಂಬದವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಸರ್ವೋದಯ ಸಮ್ಮೇಳನದ ವೇದಿಕೆಯಲ್ಲಿ ತಮ್ಮನ್ನು ಅತ್ಯ ಆದರದಿಂದ ಗೌರವಿಸುತ್ತಿದ್ದೇವೆ. ತುಂಬ ಅಭಿಮಾನದಿಂದ, ತುಂಬ ಪ್ರೀತಿಯಿಂದ ಉಮೇಶಣ್ಣ, ಬಜಗೋಳಿ ಉಮೇಶಣ್ಣ, ಅಕ್ಷಯ್ ಉಮೇಶಣ್ಣ, ಎಲ್ಲ ಉಮೇಶಣ್ಣನನ್ನು ತುಂಬ ಅಭಿಮಾನದಿಂದ ಸರ್ವೋದಯ ಸಮ್ಮೇಳನದ ಈ ವೇದಿಕೆಯಲ್ಲಿ ಅತೀ ಅರ್ಥಪೂರ್ಣವಾಗಿ ನಿಮ್ಮೆಲ್ಲರ ಜೋರಾದ ಕರತಾಡನದೊಂದಿಗೆ ಚಪ್ಪಾಳೆಯನ್ನು ಸುರಿಯುವುದು ಅಂತ ಹೇಳ್ತಾ ಇದ್ದೀನಿ, ಕೊಡುವುದಲ್ಲ, ಜೋರಾದ ಚಪ್ಪಾಳೆಯನ್ನು ಕೊಡೋದ್ರ ಮೂಲಕ ಅಭಿಮಾನದಿಂದ
ಉಮೇಶ್ ರಾವರನ್ನು ನಾವು ತುಂಬ ಅಭಿಮಾನದಿಂದ ಸ್ವಾಗತಿಸ್ತಾ ಇದ್ದೇವೆ. 100 ವರ್ಷ, 100ಕ್ಕಿಂತ ಹೆಚ್ಚು ವರ್ಷ ಭಗವಂತ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ. ಇನ್ನಷ್ಟು ನಗುಮೊಗದ ಸೇವೆ ಅವರಿಂದ ಈ ಬಜಗೋಳಿ, ಈ ಮುಡಾರು, ಈ ಕಡಾರಿಗೆ ದೊರಕುವಂತಾಗಲಿ ಅಂತೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡುತ್ತಾ ಉಮೇಶಣ್ಣನನ್ನು ತುಂಬ ಅಭಿಮಾನದಿಂದ, ತುಂಬ ಪ್ರೀತಿಯಿಂದ ಸನ್ಮಾನಿಸಿದ್ದೇವೆ. ಓಕೆ ಸರ್, ಓಕೆ 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 ಓಕೆ. 23 ಹಾಗೂ ಸರ್ವೋದಯ ಸಮ್ಮಿಲನ 14 ಜನವರಿ 2023 ಸರ್ವೋದಯ ಮೈದಾನ ಕಡಾರಿ. ಗೌರವಾನ್ವಿತರೆ, ಮುಡಾರು ಅಮ್ಮಿದೊಂಡಿ ಶ್ರೀ ಸಾಧು ಶೆಟ್ಟಿ ಮತ್ತು ಶ್ರೀಮತಿ ಪ್ರೇಮಾ ಶೆಟ್ಟಿ ದಂಪತಿಗಳ ಪುತ್ರರಾದ ತಾವು ತಮ್ಮ ವೃತ್ತಿಯ ಜೊತೆಗೆ ಸಾಮಾಜಿಕ ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾ ಸಮಾಜದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರುವಿರಿ. ಅನೇಕ ದೈವಸ್ಥಾನಗಳ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿಗಳಿಗೆ ಸದಾ ಕೈಜೋಡಿಸುತ್ತಾ ಪುಣ್ಯ ಫಲವನ್ನು ಸಂಪಾದಿಸಿರುತ್ತೀರಿ. ರಾಜಕೀಯ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಾಮಾಜಿಕ ಸೇವೆಯಲ್ಲಿ ಭಾಗಿಯಾಗಿರುವಿರು. ಬಜಗೋಳಿಯ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 12 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದು ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸುತ್ತಾ ತಮ್ಮ ಮಕ್ಕಳನ್ನು ಸರಕಾರಿ ಶಾಲೆಗೆ ಸೇರಿಸಿ ಇತರರಿಗೆ ಮಾದರಿಯಾಗಿರುತ್ತೀರಿ. ಹಾಗೂ ತಮ್ಮ ಮಗಳು SSLCಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದು ಸರಕಾರಿ ಶಾಲೆಗೆ ಹಾಗೂ ನಮ್ಮೂರಿಗೆ ಕೀರ್ತಿಯನ್ನು ತಂದಿರುವುದು ನಾವೆಲ್ಲರೂ ಹೆಮ್ಮೆ ಪಡುವಂತಹ ವಿಚಾರ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಇದೀಗ ಕರ್ನಾಟಕ ರಾಜ್ಯ ಫೆಡರೇಷನ್ ಆಫ್ ಕರ್ನಾಟಕ ಕ್ವಾರಿ ಸ್ಟೋನ್ ಕ್ರಷರ್ಸ್ ಓನರ್ಸ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಿರಿ. ನಿಮ್ಮ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಧಾರ್ಮಿಕ ಸೇವೆಗಳನ್ನು ಗುರುತಿಸಿ ಏಷ್ಯಾ ವೇದಿಕೆ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿಯು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ತಮಗೆ ಹಾಗೂ ತಮ್ಮ ಕುಟುಂಬದವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಸರ್ವೋದಯ ಯುವಕ ಮಂಡಲದ ಪೂರ್ವ ಸದಸ್ಯರೂ ಆಗಿದ್ದ ತಮ್ಮನ್ನು ಸರ್ವೋದಯ ಸಮ್ಮಿಲನದ ವೇದಿಕೆಯಲ್ಲಿ ಹೆಮ್ಮೆಯಿಂದ ಗೌರವಿಸುತ್ತಿದ್ದೇವೆ. ಸರ್ವೋದಯ ಯುವಕ ಮಂಡಲ ನೋಂದಣಿ ಕಡಾರಿ, ಸರ್ವೋದಯ ಮಹಿಳಾ ಮಂಡಳಿ ಕಡಾರಿ. ಬೇಕಾದಷ್ಟಿದೆ. ಮಾದರಿಯಾಗಿ ಬದುಕುವುದು ಬಹಳ ಕಷ್ಟ ಆಗ್ತಾ ಇದೆ. ಕನ್ನಡ ಕಲಿತರೆ ಹಿನ್ನಡೆ ಇಲ್ಲ ಅನ್ನೋದಕ್ಕೆ ನಮ್ಮ ರವೀಂದ್ರ ಶೆಟ್ಟರ ಮನೆ ಸಾಕ್ಷಿ ಆಗ್ತಾ ಹೋಗುತ್ತೆ. ಮಗಳು MBBS ಮಾಡಿ MS ಮಾಡ್ತಾರೆ. ಕನ್ನಡ ಶಾಲೆಯಲ್ಲಿ ಕಲಿತು ಕನ್ನಡ ಮಾಧ್ಯಮದಲ್ಲಿ SSLC ಮಾಡಿ ಇವತ್ತು ರಾಜ್ಯಕ್ಕೆ ಪ್ರಥಮ ಸ್ಥಾನಿಯಾಗಿ ಬಿಂಬಿಸಿದ ಮಗಳು ರವೀಂದ್ರ ಶೆಟ್ಟರ ಮಗಳು ಕನ್ನಡ ಮೀಡಿಯಂನಲ್ಲೇ ಕಲಿತವಳು. ಅದಕ್ಕೆ ಕಾರಣರಾದವರು ರವೀಂದ್ರ ಶೆಟ್ಟರು. ಆ ಧೈರ್ಯ ಮಾಡಿದಾರಲ್ಲ, ಯಾವ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲೂ ಕಲಿಸ್ಬೋದಿತ್ತು. ಆದರೆ ನಮ್ಮೂರು ಬೆಳಿಬೇಕು, ನನ್ನ ಶಾಲೆ ಬೆಳಿಬೇಕು ಅನ್ನೋದನ್ನು ಬರೀ ಭಾಷಣಕ್ಕೆ ಸೀಮಿತ ಮಾಡಿದರೆ ಸಾಲಲ್ಲ, ಅದನ್ನು ಮಾಡಿ ತೋರಿಸ್ಬೇಕು ಅನ್ನೋದಕ್ಕೆ ರವೀಂದ್ರ ಶೆಟ್ಟರು ಸಾಕ್ಷಿ ಆಗ್ತಾ ಹೋಗ್ತಾರೆ. ಅವರು ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು, ಅವರ ಮಕ್ಕಳು ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು. ಎಲ್ಲ ಇಡೀ ಸಮಾಜದ ಒಂದು ಆಶಯ ಅವರ ಚಿಂತನೆಗಳಿಗೆ ಪೂರಕವಾಗಿರಲಿ ಅಂತೇಳಿ ಜೋರಾದ ಚಪ್ಪಾಳೆಯನ್ನು ಸುರಿದ್ರು. ಪತ್ರವನ್ನು ಕಿಶನ್ ಸಾಲಿಯಾನ್ ಸಮಿತಿಯ ಸದಸ್ಯರು ವಾಚಿಸ್ತಾ ಇದ್ದಾರೆ. ಪ್ಲೀಸ್ ಸರ್. ಮೇರನ ಸನ್ಮಾನ ಪತ್ರನು ಮಾನಿಸ ಹೊಂದಿಲ್ಲ. ಪಶ್ಚಿಮ ಘಟ್ಟದ ತಪ್ಪಲಿನ ಸ್ವರ್ಣ ನದಿ ತೀರದಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ವಿವಿಧ ವಿಚಾರದಲ್ಲಿ ಹೆಸರು ಪಡೆದಿರುವ ನಮ್ಮೂರು ಕಡಾರಿಯಲ್ಲಿ ಶ್ರೀ ವಿಶ್ವನಾಥ ಪ್ರಭು, ಶ್ರೀಮತಿ ಜ್ಯೋತಿ ಪ್ರಭು ದಂಪತಿಗಳ ಮಗನಾಗಿ ಜನಿಸಿರುತ್ತೀರಿ. 2011-2017ರಲ್ಲಿ BAMS ಪದವಿ ಪೂರ್ತಿಗೊಳಿಸಿದ ನಂತರ KMC ಮಣಿಪಾಲ ಸಂಸ್ಥೆಯಲ್ಲಿ ತಾವು CCM ಪದವಿ ಮುಗಿಸಿ ಬೆಂಗಳೂರಿನ ಮೆಡ್ವರ್ಸಿಟಿ ಅಪೋಲೋ ಆಸ್ಪತ್ರೆಯಲ್ಲಿ FAGF ಪದವಿಯನ್ನು ಮಾಡಿರುತ್ತೀರಿ. 2020ರಿಂದ 2022ರವರೆಗೆ SDM ಕಾಲೇಜಿನಲ್ಲಿ ಮಾಸ್ಟರ್ ಆಫ್ ಡಾಕ್ಟರ್ ಪದವಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ 4ನೇ ಸ್ಥಾನ ಪಡೆದಿರುವುದು ನಮ್ಮೂರಿನ ಹೆಮ್ಮೆಯ ವಿಚಾರವಾಗಿದೆ. ಇದೀಗ ನಮ್ಮೂರಿನಲ್ಲಿ ವೈದ್ಯಕೀಯ ಸೇವೆಯನ್ನು ಮಾಡಬೇಕೆಂಬ ಮಹದಾಸೆಯಿಂದ ಬಜಗೋಳಿಯಲ್ಲಿ ಮೀರಾ ಕ್ಲಿನಿಕ್ ನಡೆಸುತ್ತಿದ್ದೀರಿ. ತಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ತಮಗೆ ಇನ್ನಷ್ಟು ಯಶಸ್ಸು ಸಿಗಲಿ ಎಂದು ಆಶಿಸುತ್ತಾ ತಮಗೂ ತಮ್ಮ ಕುಟುಂಬದವರಿಗೂ ದೇವರು ಆಯುಷ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಹುಟ್ಟೂರಿನ ಗೌರವವನ್ನು ತಮಗೆ ಸಮರ್ಪಿಸುತ್ತಿದ್ದೇವೆ. ಒಬ್ಬ ರೋಗಿ ತನಗೆ ಕಾಯಿಲೆ ಅಂತ ಬಂದಾಗ ತುಂಬ ಪ್ರೀತಿಯಲ್ಲಿ, ತುಂಬ ಅಭಿಮಾನದಲ್ಲಿ, ಯಾವುದೇ ಎಷ್ಟೇ ಜನರಾಶಿ ಬಿದ್ದಿದ್ದರೂ ಕೂಡ ಅರ್ಜೆಂಟ್ ಮಾಡಿ ಅವರನ್ನು ಕಳಿಸಿಕೊಟ್ಟದ್ದು ಉದಾಹರಣೆಗಳೇ ಇಲ್ಲ. ಇತ್ತೀಚೆಗೆ ಬಹಳ ಜನರ ಬಾಯಲ್ಲಿ ಬಹಳ ಒಳ್ಳೆಯ ಡಾಕ್ಟರ್ ಬಜಗೋಳಿಗೆ ಬಂದಿದ್ದಾರೆ. ತುಂಬ ಖುಷಿಯಾಗತ್ತೆ. ಗಿರಿ ಡಾಕ್ಟ್ರ್ ಥರನೇ ತುಂಬ ಪ್ರೀತಿಯಲ್ಲಿ
ಪ್ರಶಾಂತರ ಥರನೇ ತುಂಬ ಅಭಿಮಾನದಲ್ಲಿ ನಮ್ಮನ್ನು ತುಂಬ ಆತ್ಮೀಯವಾಗಿ ಗಮನಿಸ್ತಾರೆ, ತುಂಬ ಚಂದದ ಮೆಡಿಸಿನ್ ಕೊಡ್ತಾರೆ ಅಂತೇಳಿ 10 ಬಾಯಿಗಳು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾವೆ. ಆ ಮೀರಾ ಕ್ಲಿನಿಕ್ಕಿನ ಮೂಲಕ ನಮ್ಮ ಕಡಾರಿಯ ಒಂದು ಪ್ರತಿಭೆ, ಒಬ್ಬ ವೈದ್ಯ ಹೆಸರಾಂತ ವೈದ್ಯರಾಗಬೇಕು, ಒಬ್ಬ ಶ್ರೇಷ್ಠ ವೈದ್ಯನಾಗಬೇಕು, ಈ ನಾಡಿನ ಒಬ್ಬ ಪ್ರಸಿದ್ಧ ವೈದ್ಯನಾಗಿ ಹೊರಹೊಮ್ಮಬೇಕು ಅನ್ನುವ ಆಶೆಯಿಂದ ಅವರನ್ನು ತುಂಬ ಅಭಿಮಾನದಿಂದ ಸರ್, ತುಂಬ ಪ್ರೀತಿಯಿಂದ ಈ ನಿಮ್ಮೂರಿನ ನಿಮ್ಮ ಮನೆಯ ಈ ಸಮಿತಿ ತುಂಬ ಅಭಿಮಾನದಿಂದ ಸನ್ಮಾನಿಸ್ತಾ ಇದೆ, ಗೌರವಿಸ್ತಾ ಇದೆ. ಅಲ್ಲೋಡು ಕರಿ 10 ವರ್ಷದ ಬೊಕ್ಕ ಸಕ್ರಿಯ ಸದಸ್ಯವಾದ ಪದಾಧಿಕಾರಿಯಾದ ಯಾನ ಮೂಲ ಬೇಲೆ ಮಲ್ತೊಂದುಲ್ಲೆ ಒಂಜಿ ಮುಡಾರ್ದ ಪರಿಸರಗೂ ಅತ್ತಂದ ಮಾಳದ ಪರಿಸರಗೂ ಒರಿ ಗುರುಪ್ರಸಾದ್ ಪಂಡ ಏರೆಂದು ಒಂಜಿ ಎಲ್ಲೆ ಮಟ್ಟದ ಪರಿಚಯ ಮಲ್ತು ಕೊಡ್ತುಂಡು ಅವು ಸರ್ವೋದಯ ಯುವಕ ಮಂಡಲ ಅಂದು ಅನ್ ಪಂಡ್ರ ಬಾರಿ ಖುಷಿ ಪಡೆಪೆ. ಎನ್ನಂಚಿನ ಮಸ್ತ್ ಜನ ಯುವ ಜನಾಂಗಗೂ ಒಂಜಿ ನಾಯಕತ್ವ ಬರೋಡು ಅತ್ತಂದಂಡ ಒಂಜಿ ನಾಟಕ ರಂಗೋಡಿಪ್ಪು ಅತ್ತನ ಸಾಮಾಜಿಕ ಕ್ಷೇತ್ರಡಿಪ್ಪು ಬುಲೆವಡು ಅಂಡ ಐಕ ಕಾರಣ ಸರ್ವೋದಯ ಯುವಕ ಮಂಡಲ ಬಂದುಲೆ ಇನ್ನಿತ ಈ ಕಾರ್ಯಕ್ರಮದ ಉದ್ದೇಶ ಐತಿ ಕರಿ 43 ವರ್ಷದ ದುಂಬು ನಮ್ಮ ಹಿರಿಯಕುಲು ನಮಕಾಸ್ತ್ರ ಒಂಜಿ ಸಂಘಟನೆ ಕಟ್ಟದಿತ್ತೀರಿ. ಒಂದು ದಾಯ 43 ವರ್ಷ ಇನಿಕೆ ನಡತು ಬತ್ತನಿಂದಕೇಂಡ ನಮ್ಮ ಹಿರಿಯರನ್ನ ಮಾರ್ಗದರ್ಶನ ಯುವ ಜನಾಂಗದ ಒಗ್ಗೂಟುವಿಗೆ ತೊಟ್ಟುಗು ಈ ಸಂಘ ನನ್ನ ದುಂಬುಗಳು ನಡತೊಂದು ಪೋಪುಣು ಪನ್ಪನ ವಿಶ್ವಾಸ ಬಂದುಲೆ ಸರ್ವೋದಯ ಸಮ್ಮಿಲನ ಕಾರ್ಯಕ್ರಮ ಬೊಕ್ಕ ಸ್ವರ್ಣಾರತಿ 3 ವರ್ಷದ ಪಿರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿರ್ದೇಶನ ದೊಟ್ಟುಗು ಸ್ವರ್ಣಾರತಿ ಪನ್ಪನ ಕಾರ್ಯಕ್ರಮದ ಪರಿಕಲ್ಪನೆ ಮಲ್ತದು ಎಂಗುಲು ಈ ಕಾರ್ಯಕ್ರಮ ಪ್ರಾರಂಭ ಮಲ್ತ ಪರಮ ಪೂಜ್ಯ ಸ್ವಾಮೀಜಿಲು 2 ವರ್ಷ ನಮ್ಮನೊಟ್ಟಿಗೂ ಸ್ವರ್ಣಾರತಿಗೆ ಸೇರಿ 1 ವರ್ಷದ ಕೋವಿಡ್ ಕಾರಣದ ಹತ್ರ ನಮಕ್ಕೆ ಈ ಕಾರ್ಯಕ್ರಮನು ಮಲ್ಪರಾಯಿತು. ಐತ ಒಟ್ಟಿಗೂ ಸರ್ವೋದಯ ಯುವಕ ಮಂಡಲದ ವಾರ್ಷಿಕೋತ್ಸವ ಒಂದೇ 13 ವರ್ಷ ಕರೀಂಡಿ ದಾಯ ಆತಜಿ ಕೇಳಿದಂಡ ಕಾರಣ ನೋದುಂಡು ಸಾಮಾಜಿಕ ಕಾರ್ಯಕ್ರಮಲಿಪ್ಪು ಧಾರ್ಮಿಕ ಕಾರ್ಯಕ್ರಮಲಿಪ್ಪು ಮಸ್ತ್ ಮಾತ ವರ್ಷದ್ದು ಆವೊಂದಿತ್ತನೇ ಹಿಡ್ದವರ ವಾರ್ಷಿಕೋತ್ಸವದ ಖರ್ಚಿ ಬಾರಿ ಮಲ್ಲ ಮಟ್ಟಡಿ ಇತ್ತಿಂಡಲ ಕೊರ್ಪುನ ದಾನಿಲು ಮಸ್ತ್ ಇತ್ತಿರಿಂದಂಡಲ ಏಪಲ ಕೇನು ನಾವು ಸರಿಯತ್ತು ಒಂಜಿ ದಿನ ಕೇನೋಡು ಅವು ಏಪ ಕೇನೋಡು ಪಂಡ ಮಾತೆರೆಗ್ಲ ಅವು ಸೂಕ್ತ ಅಂದು ತೋಜೋಡು ಅಂಚಿನ ಕಾರ್ಯಕ್ರಮವನ್ನು ಮಲ್ಪಡು ಪನ್ಪನ ಉದ್ದೇಶ ನಮ್ಮ ಕಿತ್ತನಿಡ್ದವರ 13 ವರ್ಷ ಕರೀಡ್ದು ಬೊಕ್ಕ ವಾರ್ಷಿಕೋತ್ಸವವನ್ನು ಮಲ್ತ. ವಾರ್ಷಿಕೋತ್ಸವದ ಸಭೆಟ್ಟು ನಮ್ಮ ಹಿರಿಯಕ್ಲಿನ ಮಾತೆರೆಯನ್ನು ಸೇರ್ಪದು ಸಮಿತಿದ ವತಿಡ್ದು ಸರ್ವೋದಯದ ಎಂಕ್ಲೆರ್ದು ದುಂಬುದ ಹಿರಿಯಕ್ಲಿನ ತೂಪುನ ಭಾಗ್ಯಲ ಎಂಕ್ಲೆಗೆ ಬೋಡು ಪುದಾರು ಮಾತ್ರ ನಿರ್ಣಯಡು ಬರೆದಿತ್ನ ಉಂಡು ಏರು ದಾನೆಂದು ಗೊತ್ತಜ್ಜಿ ಅಕ್ಲೆನೋರ ತೂವಡು ನಂಡ ಅತಂದನ್ನ ನನ್ನ ಬರ್ಪುನಂಚಿನ ಯುವಜನಾಂಗವನ್ನು ಪರಿಚಯ ಮಲ್ಪಡು ನಂಡ ಇನಿ ಅಂಡಲ ಐಕೊಂಜಿ ಹೆಜ್ಜೆ ದಿಯೋಡು ಪನ್ಪನ ಉದ್ದೇಶ ಹೊಡೆದು ಈ ಸರ್ತಿದ ಸಮಿತಿ ಎಂಗಲು ಅಂದಾಜು ಮಲ್ತ ನಮ್ಮ ಸಭಾಧ್ಯಕ್ಷರಾದಂಥ ಹರೀಶ್ ಅಣ್ಣಗೆ ಅತಂದಂಡ ರವೀಂದ್ರ ಶೆಟ್ಟಿಗೆ ಮಾತೆರೆಗಳ ಒಂಜಿ ಕಾರ್ಯಕ್ರಮಗೂ ಪಾತೆರ್ದು ಪನ್ನಗ ನಿಖಿಲು ಒಬ್ಬೇ ಕಡಾರಿದ ಕಾರ್ಯಕ್ರಮಡು ನಿಖಿಲು ಕಾರ್ಯಕ್ರಮದ ರೂಪುರೇಷೆಯನ್ನು ಪಾಡ್ಲಾಯ್ತ ಸಂಪೂರ್ಣ ಬೆಂಬಲ ಎಂಗುಲ್ನ ಉಂಡು ಪನ್ಪನಂಚಿನ ಒಂಜಿ ಧೈರ್ಯದ ಪಾತೆರದೊಟ್ಟುಗು ಎಂಗುಲು ಈ ಕಾರ್ಯಕ್ರಮನು ಇನಿ ಮಲ್ಪರ ಇನಿ ಸಾಧ್ಯ ಅಂಡೆ. ಸರ್ವೋದಯ ಯುವಕ ಮಂಡಲದ ಹಿರಿಯರಿನಿ ಮಸ್ತ್ ಜನ ಮೂಲು ಸೇರಿದ್ದಾರೆ. ಮಸ್ತ್ ಜನನ ಎಂಗುಲು ಗುರುತಿಸೋಡು ಪನ್ಪುನ ವಿಷಯವನ್ನು ಪನ್ನಾಗ ಎಂಕಿ ಕೆಲವು ಜನ ಹಿರಿಯರು ಪಂಡೇರು ಒಂಜಿ ಟೈಮುಡು 300-400 ಜನ ಸರ್ವೋದಯ ಯುವಕ ಮಂಡಲದ ಮೆಂಬರ್ನ ಕುಲ್ಲೇರು ನಿಖುಲು ಎಂಚ ಗುರುತಿಸವರು ಎಂಗ್ಲೆಗ್ಲ ಒಂಜಿ ಕಷ್ಟವಾಯಿನಂಚಿನ ವಿಚಾರನೆ ದಯಪಂಡ ಆ ಟೈಮುದ ಮೊಬೈಲ್ ನಂಬರ್ಲು ಇಜ್ಜಿ ಅಡ್ರೆಸ್ಸಲು ಗೊತ್ತಿಜ್ಜಿ ಇತ್ತಿನ ಹಿರಿಯರಡ ಕೇಂದ್ರ ಅಕಲಿನ ಪರಿಚಯ ಮಲ್ತದೆ ಅಕಲಿನ ಇಲ್ಲಾಗ ಬೋಪನಂಚಿನ ಒಂಜಿ ವ್ಯವಸ್ಥೆ ಆವಡಿತ್ತಿನಿ ಆಂಡ ನಮ್ಮ ಕಾರ್ಕಳ ವಿಧಾನಸಭೆ ಕ್ಷೇತ್ರದ ಅಂಚಿನ ಮಾತಿನ ಪರವಾದ ಹೃತ್ಪೂರ್ವಕ ಸ್ವಾಗತವನ್ನು ಬೈಕೊಂಡಲ್ಲ. ಅಂಚ ಪಾಡುನ್ಯ ಅಂಚಿನ ಈ ಕಾರ್ಯಕ್ರಮ ಇನಿಕಾನಗ ಈತ್ ಎಡ್ಡ ರೀತಿಯ ನಡತೊಂದುಂಡು ನಮ್ಮ ಸಂಗುಡು ದುಂಬುದ ಯೋಜನೆಲುಲ್ಲ ಮುಲ್ಪನೆಲ ಅವಕಾಶ ನೆಟ್ ಮಲ್ತು ಕೊರಡು ಬನ್ನ ಉದ್ದೇಶಕ್ಕೂ ನೆಟ್ಟೊಂಜಿ ಸಭಾಭವನದ ನಿರ್ಮಾಣ ಅಂಚನೆ ಮಹಾಲಕ್ಷ್ಮಿ ಭಜನಾ ಮಂಡಳಿದ ಮೇಲ್ಚಾವಣಿದ ರಿಪೇರಿ ಒಂದು ಮಾತ ಕೆಲಸಲು ಅವರುಂಡು ವೇದಿಕೆ ಡಿಪ್ಪನಂಚಿನ ಗಣ್ಯರಡ ಸಂಘದವರಿ ಕಾರ್ಯದರ್ಶಿಯಾದ ಎನ್ನ ಮನವಿದಾದ ಪಂಡ ನಮ್ಮ ಮಾತಾ ಎಂಗೆಲ್ಲ ಬೇಲೆಗೆ ನಿಖಿಲ್ನ ಬೆರಿಸಾಯ ಬೋಡು ನಿಖಿಲ್ನ ಪ್ರೋತ್ಸಾಹ ಬೋಡು ಪನ್ನೊಂದು ಪ್ರಾಸ್ತಾವಿಕ ನುಡಿಗೆ ಅವಕಾಶ ಕೊನೆಂಚಿನ ಮಾತೆರೆಗಿಲ ಒಂಜೆ ಪಾತೆಡು ಸೊಲ್ಮೆನ್ ಸಂದಾಯಿತ ಮಲ್ತೊಂದು ಪೂರ್ಣ ವಿರಾಮದ ಚುಕ್ಕೆಂದಿ ಒಂದಲ್ಲೇ ಸಚಿವರು ಬರಬೇಕು.
ಒಂದು ದೊಡ್ಡ ಮೊತ್ತ ಪಡಿಬೇಕು ಅವರಿಂದ ಅಂತೇಳಿ ಸಚಿವರು ಗಮನಿಸ್ತಾರೆ. ಪ್ರಾಸ್ತಾವಿಕ ನುಡಿ ಇಷ್ಟೊತ್ತು ಹೇಳ್ಕೊಂಬಂದಿದ್ದ ಕಾರಣವೇ ಅದು. ಯೋಗಾನುಯೋಗ ಅದು ಮಹಾಲಕ್ಷ್ಮಿಯ ಕೃಪೆ. ನೋಡಿ ಹೇಗಾಯಿತು ನೋಡಿ. ಆ ಮಾತು ಬರುವಾಗಲೇ ಸಚಿವರ ಆಗಮನವೂ ಆಯಿತು. ಮೋಸ್ಟ್ಲಿ ಭಗವಂತ ಕರುಣಿಸ್ತಾನೆ, ಖಂಡಿತ ಆಗತ್ತೆ ಅಂತ ಹೇಳ್ತಾ ಆತ್ಮೀಯರನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸಚಿವರನ್ನು ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ, ಹಿರಿಯರಾಗಿರ್ತಕ್ಕಂಥ ನಮ್ಮ ಈ ಸರ್ವೋದಯ ಭಜನಾ ಯುವಕ ಮಂಡಲದಲ್ಲಿ ಪ್ರಾರಂಭದಿಂದಲೂ ಆರಾಧಿಸಿಕೊಂಡು ಬರುತ್ತಿರುವಂತಹ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಮನದಲ್ಲಿ ಸ್ಮರಿಸಿ, ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಹರೀಶ್ ಸಾಲ್ಯಾನ್ರವರೇ ಹಾಗೂ ನಮ್ಮೆಲ್ಲರ ನೆಚ್ಚಿನ ಸಚಿವರು ಹಾಗೂ ನಮ್ಮ ಕಾರ್ಕಳದ ಅಭಿವೃದ್ಧಿಯ ಹರಿಕಾರರು, ಬಹುಶಃ ರಾಜ್ಯದಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಸ್ವೀಕರಿಸ್ತಾ ಇದ್ದಾರೆ ಅಂಥೇಳಿ ಪತ್ರಿಕಾ ಮಾಧ್ಯಮದಲ್ಲಿ ವರದಿ ಆಗ್ತಾ ಉಂಟು. ಅದು ಸತ್ಯ ಆಗಲಿ ಅಂಥೇಳಿ ನಾನು ಜನರಲ್ಲಿ ಪ್ರಾರ್ಥಿಸುತ್ತಾ, ನಾನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಇದು ಅರ್ಥ ಆಗ್ತಾ ಉಂಟು, ಎಲ್ಲರ ನಿರೀಕ್ಷೆಯಲ್ಲಿದ್ದೀರಿ ಅಂತ ನಮ್ಮ ಆತ್ಮೀಯರು, ನೆಚ್ಚಿನ ಅತ್ಯಂತ ಕ್ರಿಯಾಶೀಲ ಸಚಿವರಾದಂತಹ ಶ್ರೀಯುತ ಸುನೀಲ್ ಕುಮಾರ್ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಈ ಯುವಕ ಮಂಡಲದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಪ್ರಾಯಶಃ ನಾನು ನಾನು ತುಳುವಲ್ಲಿ ಮಾತಾಡುವಾಗ ಆಲೋಚನೆ ಮಾಡಿದೆ, ಯಾಕಂದ್ರೆ ಪ್ರಾರಂಭದಿಂದ ಎಲ್ಲರೂ ಕನ್ನಡದಲ್ಲೇ ಮಾತಾಡ್ತಿದ್ದಾರೆ. ಅಂಚೆ ಅದು ಒಂಜಿ ಯಾನು ತುಳುಟು ಪಾತ್ರೆನೇ ಇಂಚ ಆಪಣ ಬಂದು ಯಾನು ತುಳುಟು ಭಾಷಣ ಮಲ್ಪು ಹೆಚ್ಚಿಗೆ ಅದು ಅಂಡ್ಲ ಇನ್ನು ಒಂಜಿ ಭಾಷೆನ ತುಳುಟು ಇಪ್ಪಾಡಿದ ನಾನು ಬದಲಾವಣೆ ಮಾಡ್ತಂದಿಲ್ಲ. ಮೇನ್ ಮುಖ್ಯ ವಿಷಯ ಇಂಜಿನ ಮಂಡ ಬಹುಶಃ ಯಾನೇ ಇತ್ತ ಈ ಮೈಕೋಡು ಎದುರು ಅಂತ ಒಂದು ಸಾಧ್ಯ ಈ ಪ್ರಾಯಡ್ಲೇಂಗೆ ಕಾಯಿನ ಮಂಡ ಈ ಸರ್ವೋದಯ ಯುವಕ ಮಂಡಲಗಳು ಮಾತ್ರ. ಯಾನು ಸುರುಕು ಮೈಕೋಡು ಪಾತ್ರ ಶುರು ಮಾಡಿದ್ರೆ ಈ ಕಡಾರಿ ಸರ್ವೋದಯ ಯುವಕ ಮಂಡಲದ ಸೆಕ್ರೆಟರಿ ಆಯ್ಬೇಕ. ಸುಮಾರು 43 ವರ್ಷ ದುಂಬು ಈ ಊರುಡು ಎಂಕುಲೊಂಜಿ ಜವನರಿಗೆ ಬೋಡಾದ ಅದಾಗ ಅಲ್ಪ ಯುವಕ ಮಂಡಲ ಇತ್ತನು. ಬಹುಶಃ ಎಂಕಲ್ನಾದಾಗ ಬಾರಿ ಜನಸಂಖ್ಯೆ ಬಾರಿ ಕಮ್ಮಿ ಇತ್ತನು, ಎಂಬಲ್ಲಿ ಸೇರೋಣ ಮಾತ್ರ ಮಸ್ತ್ ಲೆಕ್ಕದ ಇಲ್ಲವು. ಅಂಚಿನ ಒಂಜಿ ಸಂದರ್ಭಡು ಒಂಜಿ ಯುವಕ ಮಂಡಲ ಮಲ್ಪಗ ಅಂತ ಒಂಜಿ ಇಚ್ಚೇಡು ಎಂಗುಲು ಪಿದಾಡ್ದು ಅದಾಗ ಮುಲ್ತ ಹಿರಿಯರಾಯನ ಎನ್ನ ದೊಡ್ಡಪ್ಪ ಶ್ರೀಯುತ ಶ್ರೀನಿವಾಸ್ ಪ್ರಭು ಬೊಕ್ಕ ಜೀವರತ್ನ ಪಾಲ್ ಬೊಕ್ಕ ರಮಾನಂದ ಅಮೀನ್ ಅಂಜನೆ ಮಹಾದೇವ ರಾನಡೆ ಮೊಗಲು 4 ಜನನ ಎದುರ್ದಿದೆ ಎಂಕುಲು ಈ ಸಂಘನು ಈ ಯುವಕ ಮಂಡಲನು ಸ್ಥಾಪನೆ ಮಲ್ತ ಐಕೈ ಪುದರ್ ಪಂದ್ರ ಬರಲ ಕಾರಣ ಎಕಡೆ ಸ್ವಾಮಿಲು ಪಂಡೇರು ಆ 77ನೇ ಇಸ್ವಿಡ್ ಮೂಲೊಂಜಿ ಜಯಪ್ರಕಾಶ್ ನಾರಾಯಣರನ್ನ ನೇತೃತ್ವದೊಂಜಿ ದೇಶಡೆ ಒಂಜಿ ಆಡಳಿತ ಬದಲಾವಣೆ ಕ್ರಾಂತಿ ಆಂಡ್ ಆರೊಂಜಿ ಸರ್ವೋದಯ ನಾಯಕರು ಬಂದು ನಿಂತಿದ್ದರು. ಆರು ಪನ್ಪನ ಪುದರ್ನೇ ಎಂಕ್ಲ ಸಂಘದಿಂದ ಈ ಸಂಘದ ಏಪಲ ಅಸ್ತಂಗತ ಆಪುಜಿ ಒಂದು ಸದಾ ಉದಯವಾದ ಇಪ್ಪುಡು ಬಂದು ಯಾನು ಎಂಗುಳು ಮಾತ್ರ ವಿಶ್ವಾಸದಿದ್ದು ಐನು ಸರ್ವೋದಯ ಯುವಕ ಮಂಡಲನ ಪುದರ್ದಿಯ ಬಹುಶಃ ಇದಮಟ್ಟಲವು ಅಸ್ತಂಗತ ಆತಿಜಿ ಒಂದೊಂದೇ ಸಮಯ ನೋಡು ಅಂತ ಮೋಡ ಬರೋದು ನಿಂತನು ಅದಂತ ಮುಲ್ಪ ಕತ್ತಲೆ ಹಂಡಲ್ಲ ಬೊಕ್ಕ ಮೋಡ ಅಂಚಿಂಚಿ ಪೋದು ಕೂಡ ಸೂರ್ಯ ಮೂಲ ಮಿಂಚಂದಿತ್ತೆ ಅಂಚ ಇತ್ತೆ ಭಾರಿ ಮಲ್ಲ ಮಟ್ಟಡು ಮಿಂಚಂದುಲ್ಲೇರು ಅಂಚ ಈ ಯುವಕ ಮಂಡಲ ಅಂಚೆನೆ ಎಂಗುಳು ಪ್ರಾರಂಭದ ಹಂತೋಡು ಯಾನು ಸುಮಾರು 5 ವರ್ಷ ನಿಂತು ಸೆಕ್ರೆಟರಿ ಆದ ಕೆಲಸ ಮಾಡಿದ್ರೆ ತೃಪ್ತಿ ಎಂಕೊಂಡು ಅಂಚೆನೆ ರಮಾನಂದ ಮೀನರು ಅಧ್ಯಕ್ಷರಾದಿತ್ತೇರು ಬೊಕ್ಕ ಎಂಗಳಪ್ಪ ಕೋಶಾಧಿಕಾರದ ದಿವಂಗತ ದಯಾನಂದ ಪ್ರಭು ಇತ್ತೇರು ಅಂಚನೆ ಎಂಗಳು ವಿಶ್ವನಾಥ ಪ್ರಭು ಬೊಕ್ಕ ಸಾಧು ಪೂಜಾರು ಬೊಕ್ಕ ಪವನಂಜಾಯ ಜೈನ್ ಮೇರೆ ಎಂಗಳು ಬಾರಿ ಸಕ್ರಿಯ ಕಾರ್ಯಕರ್ತರು ಬೊಕ್ಕ ಎಂಗಳಿಗೆ ಭಜನೆ ಕಲ್ಪವರಾದಾಗ ಕೇಶವರು ಬಂದು ಇತ್ತೇರು ಆ ರೀತಿ ಇಜ್ಜರು 3 ಮಿಲ್ಲಿಡ್ ಕೆಲಸ ಮಾಡ್ತಾ ಇತ್ತೇರು ಇಂಚೆ ಮಾತು ಎಂಗಳನ್ನ ದುಮ್ಮದ ಕತೆ ಐಟ್ ಕೆಲವು ಜವನಿಯರು ಮಾತ್ರ ಒಳ್ಳೆಯರು ಅಗುಲಿ ಹೋಡಂದು ಯಾನು ದೇವರಿಗೆ ನಟ್ಟೋನ್ಬೆ ಅಂಚೆನೆ ಈ ಶಾಲೆ ಪ್ರಾರಂಭ ಅಪ್ಪನ ಹೊರತು ಎಕಡು ವರದಿ ನಾವು ಬತ್ತಿಜಿ ಮೂಲೆಗಳು ರಾತ್ರಿ ಶಾಲೆ ಮಲ್ತಿತ್ತ ರಾತ್ರಿ ಶಾಲೆ ಮಲ್ತದಾಗ ಈಗಲೇ ಮಸ್ಯಾನ ಬರೋಯ್ತಿಜಿ ಆ ಟೈಮ್ ರಾತ್ರಿ ಪಗೆಲ್ಡ್ ಕೆಲಸ ಒಪ್ಪನಾಗಲಿಗೆ ಮೂಲ ರಾತ್ರಿ ಕಲ್ಪನ ವ್ಯವಸ್ಥೆ ಮಲ್ತು ಸುಮಾರು 50 ಜನ ಅಕ್ಷರ ಬರೆಯರು ಬರೋದಾಗಲೇ ದಸ್ಕತ್ ಪಾಠ ವ್ಯವಸ್ಥೆ ಮಲ್ದ ಐನು ಅದ ಕಲ್ಪ ಅದನ್ನು ನಮ್ಮ ನರಸಿಂಹ ಭಟ್ರು ಮಾಸ್ಟ್ರು 6 ಕನ್ನಡ ಕಲ್ಪವರ ಯಾನ್ ಲೆಕ್ಕ ಕಲ್ಪವರ 2 ಕ್ಲಾಸ್ ಐತನೇಗಲ್ಲ ಲೆಕ್ಕ ಕಲ್ಪವರ ಯಾನ್ ಇಂಚೆ ಒಂಜಿ ಆಜಿ ತಿಂಗಳು ಮಲ್ತದ್ದು ಒಂಜಿ 50 ಜನ ಮುಲ್ತ ಅವಿದ್ಯಾವಂತರಿಗೆ ದಸ್ಕತ್ ಪಾಡ್ನ ಒಂಜಿ ಪ್ರಯತ್ನಗಳು ಅದ ಮಲ್ದ ಅಂಚೆನೆ ಆದಾಗ ಬಾರಿ ಮೂಲು ಬಂಗಾಯ್ತಾನೆ ಮಾತಾಡ ಇಲ್ಲಾಡು ಮರೆತು ಬಿಡ್ಪುನ ಪಂಪಿದ್ದೀಜಿ ವೈಕ್ ಕಂಗಿಗೆ ಮರೆತು ಬಿಡ್ಪುನ ಪಂಪಿದ್ದೀಜಿ ಆ ಎಂಗ್ಲ ರಮಾನಂದ ಮೀನ ಪಂಪ್ ಇತ್ತನು ಆರೈನ ಉಚಿತವಾದ ಎಂಗ್ಲೆ ಕೊರ್ಪುನು ಎಂಗ್ಲು ಬಾಡಿಗೆಗೆ ಜನಕ್ಲೆ ಕೊರ್ಪುನು ಆದಾಗ ಎಂಕ್ಲೆ ಒಂಜಿ ಸರ್ನ ಸೀಸನ್ ಒಂಜಿ ದಿನ ಪಂಪ್ ಖಾಲಿತ್ತೀಜಿ 7 ದಿನ ಎಡಮೆಡ ದಿನ ಪಂಪ್ ಬುಕ್ಕ ಹೋಯ್ತನು ಅಂಚ ಕಾದು ಬೊಕ್ಕರ ಧನ್ಯವಾದ ಕೊಡ್ದು ಎನ್ನ 2 ಪಾತ್ರೆ ಮುಗಿಬೇಕು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಸ್ವರ್ಣಾರತಿ ಅನ್ನುವಂಥದ್ದೇ ಒಂದು ವಿಶೇಷವಾದಂಥ ಪರಿಕಲ್ಪನೆ. ಈ ನಾಡಿನಲ್ಲಿ ನಮ್ಮ ಹಿರಿಯರು ಮತ್ತು ನಮ್ಮ ಪದ್ಧತಿ ಏನು ಅಂತ ಕೇಳಿದರೆ ಪ್ರಕೃತಿಯನ್ನು ಪ್ರೀತಿಸುವಂಥದ್ದು ಮತ್ತು ಪ್ರಕೃತಿಯನ್ನು ಪೂಜಿಸುವಂಥದ್ದು.
ದೇಶದ ಬೇರೆ ಯಾವುದೇ ಭಾಗಗಳಲ್ಲಿ ಈ ಪದ್ಧತಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹಿರಿಯರು ನಮಗೆ ಕಲಿಸ್ಕೊಟ್ಟಿದ್ದು ಪ್ರಕೃತಿಯನ್ನು ನೀನು ಪೂಜಿಸಬೇಕು, ಪ್ರಕೃತಿಯನ್ನು ಆರಾಧಿಸಬೇಕು, ತನ್ಮೂಲಕ ಪ್ರಕೃತಿ ನಿನ್ನನ್ನು ಕಾಪಾಡುತ್ತೆ ಎನ್ನುವಂಥ ಮಾತನ್ನು ಹೇಳಿದರು. ಆ ನಂಬಿಕೆಯ ಆಧಾರದಲ್ಲೇ ಈ ದೇಶದ ಜನ ಸಾವಿರ ವರ್ಷಗಳಿಂದ ನೋಡ್ತಾ ಬಂದಿದ್ದಾವೆ. ನಾವು ಪರ್ವತವನ್ನು ಪೂಜಿಸ್ತೇವೆ, ನದಿಯನ್ನು ಪೂಜಿಸ್ತೇವೆ, ಬೆಟ್ಟ ಗುಡ್ಡಗಳನ್ನು ಪೂಜಿಸ್ತೇವೆ. ಇಂಥ ಒಂದು ಆರಾಧನವಾದಂಥ ಪದ್ಧತಿ ಜಗತ್ತಿನ ಬೇರೆ ಯಾವುದೇ ರಾಷ್ಟ್ರಗಳಲ್ಲಿ ನೋಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಬಹುಶಃ ಈ ಪರಿಕಲ್ಪನೆಯನ್ನು ಬೇರೆ ಬೇರೆ ಪೀಳಿಗೆಯಿಂದ ಪೀಳಿಗೆಗೆ ನೋಡ್ತಾ ಇವತ್ತು ನಮ್ಮೂರಿನ ಒಂದು ನದಿಯ ಸ್ವರ್ಣಾರತಿಯನ್ನು ನಾವೆಲ್ಲರೂ ಕೂಡ ಒಟ್ಟು ಸೇರಿ ಮಾಡ್ತೀವಿ ಅಂತಂದರೆ ಬಹುಶಃ ನಾವೆಲ್ಲರೂ ಕೂಡ ಧನ್ಯರು ಅಂತ ನಾನು ಭಾವಿಸ್ತೇನೆ. ಗಂಗಾರತಿ ಕಾಶಿಯಲ್ಲಿ ನಡೀತಾ ಇರಬೇಕಾದ್ರೆ ಜಗತ್ತಿನ ಜನ ಅದನ್ನು ನೋಡಲಿಕ್ಕೆ ಬರ್ತಾರೆ. ಬಹುಶಃ ದೇಶದ ಪ್ರವಾಸೋದ್ಯಮದ ದೃಷ್ಟಿಯಿಂದ, ದೇಶದ ಧಾರ್ಮಿಕತೆಯ ದೃಷ್ಟಿಯಿಂದ ಗಂಗಾರತಿ ಇವತ್ತು ಜಗತ್ತಿನ ಜನರ ಗಮನವನ್ನು ಸೆಳೀತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ನದಿಯನ್ನು ಪೂಜಿಸಬೇಕು ಅನ್ನುವಂಥದ್ದನ್ನು, ಪ್ರಕೃತಿಯನ್ನು ಪೂಜಿಸೋದ್ರ ಮುಖಾಂತರ ನಮ್ಮ ಭಾವನೆಗಳು ಇನ್ನಷ್ಟು ಸಾರ್ವಜನಿಕವಾಗಿ ವ್ಯಕ್ತ ಆಗಬೇಕು ಅನ್ನುವಂಥದ್ದು ಈ ದೇಶದ ಆಶಯ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ನಮ್ಮ ನಡುವೆಯೇ, ನಮ್ಮ ಊರಿನ ನಡುವೆ, ನಮ್ಮ ಜನಜೀವನದ ನಡುವೆ ಹರಿತಾ ಇರುವಂಥ ನದಿಯನ್ನು ಪೂಜಿಸುವಂಥ, ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸಾಮೂಹಿಕವಾಗಿ ಆರತಿಯನ್ನು ಮಾಡುವಂಥ ಪದ್ಧತಿ ನಿಜಕ್ಕೂ ಒಂದು ರೀತಿಯಾದಂಥ ವರ್ಣನೀಯವಾದಂಥ ಸಂಗತಿ. ಅದನ್ನು ಇತ್ತೀಚಿನ ಕೆಲವು ವರ್ಷಗಳಿಂದ ಮಾಳದ, ಕಡಾರಿ ಮತ್ತು ಈ ಭಾಗದ ಎಲ್ಲ ಜನ ಸ್ವರ್ಣಾರತಿ ಎನ್ನುವಂಥ ಹೆಸರಿನಡಿನಲ್ಲಿ ನಮ್ಮ ನಡುವೆ ಹರಿತಾ ಇರುವಂಥ ನದಿಯನ್ನು ಪೂಜಿಸುವಂಥ ಒಂದು ಒಳ್ಳೆಯ ಕಾರ್ಯವನ್ನು ನೀವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಸೇರಿ ಮಾಡ್ತಾ ಇದ್ದೇವೆ. ಇದಕ್ಕಿನ್ನಷ್ಟು ಹೊಸತನದ ಸ್ಪರ್ಶವನ್ನು, ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳುವಂಥ ಕಾರ್ಯವನ್ನು ಮಾಡಬೇಕು. ನಾನು ಕಳೆದ ಬಾರಿಯ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ದೆ. ಇನ್ನಷ್ಟು ಇದಕ್ಕೆ ಮೆರುಗನ್ನು ಕೊಡುವಂಥ ಕಾರ್ಯವನ್ನು ಮುಂದಿನ ವರ್ಷಗಳಿಂದ ನಾವೆಲ್ಲರೂ ಕೂಡ ಮಾಡೋಣ. ಇದೊಂದು ಕಾರ್ಕಳದ ಹಬ್ಬದ ರೂಪದಲ್ಲಿ ನಡಿಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಆಶಯ ಇದೆ. ಮುಂದಿನ ದಿನಗಳಲ್ಲಿ ಅದಕ್ಕೆಲ್ಲರೂ ಕೂಡ ಒಟ್ಟಾಗಿ ಚಿಂತನೆಯನ್ನು ಮಾಡಿದರೆ ಖಂಡಿತ ನಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಗಳಾಗ್ಬೋದು ಅಂತ ನಾನು ಭಾವಿಸ್ತೇನೆ. ಸರ್ವೋದಯ ಯುವಕ ಮಂಡಳ ಮತ್ತು ಮಹಿಳಾ ಮಂಡಳಿ, ಭಜನಾ ಮಂಡಳಿಗಳು ಈ ಭಾಗದಲ್ಲಿ ಸಕ್ರಿಯ ಚಟುವಟಿಕೆಯನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ. ಇವರೆಲ್ಲರ ಪ್ರಯತ್ನದ ಕಾರಣಕ್ಕೆ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ನಡೀತಾ ಇದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಈ ಕಾರ್ಯ ಇನ್ನಷ್ಟು ಮುಂದುವರಿಯಲಿ ಎನ್ನುವಂಥ ಆಶೆಯನ್ನು ವ್ಯಕ್ತ ಮಾಡ್ತಾ, ನಾಡಿದ್ದು 27, 28, 29 ಕಾರ್ಕಳದ ಬೈಲೂರಿನ ಬಳಿ ನಿರ್ಮಾಣ ಮಾಡ್ತಾ ಇರುವಂಥ ಪರಶುರಾಮ ಥೀಮ್ ಪಾರ್ಕಿನ ಲೋಕಾರ್ಪಣೆಯ ಕಾರ್ಯಕ್ರಮ 27ನೇ ತಾರೀಕು ಸಂಜೆ 4 ಗಂಟೆಗೆ ಪರಶುರಾಮ ಮೂರ್ತಿಯ ಲೋಕಾರ್ಪಣೆ, 28ನೇ ತಾರೀಕು ಭಜನಾ ಮಂದಿರದ ಉದ್ಘಾಟನೆ, 29ನೇ ತಾರೀಕು ಸಮಾರೋಪ. ಈ ರೀತಿ 3 ದಿನಗಳ ಕಾಲ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 11-12 ಗಂಟೆಯ ತನಕ 10 ಕಾರ್ಯಕ್ರಮಗಳನ್ನು ಜೋಡಿಸಿದೆ. ದಯಮಾಡಿ ನಮ್ಮೂರಿನ ಪ್ರವಾಸೋದ್ಯಮದ ಈ ಅಭಿವೃದ್ಧಿಯ ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ಪರಶುರಾಮನ ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೆ ಬರಬೇಕು. ಇದು ನಮ್ಮ ತಾಲೂಕಿನ ಯೋಜನೆ ಅಂತೇಳಿ ಅತ್ಯಂತ ಪ್ರೀತಿಯಿಂದ, ಖುಷಿಯಿಂದ ಇದನ್ನು ನಾವೆಲ್ಲರೂ ಕೂಡ ಎದುರುಗೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿ, ಇಲ್ಲಿ ರಂಗಮಂದಿರವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಅಭಿವೃದ್ಧಿ ಚಟುವಟಿಕೆಗಳಾಗಬೇಕು ಅನ್ನೋದನ್ನು ನಾನು ಬರ್ತಾ ಇರಬೇಕಾದ್ರೆ ಉಲ್ಲೇಖ ಮಾಡಿದರು. ಕಾರ್ಕಳದ ಅಭಿವೃದ್ಧಿಗೆ ನಾವು ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ. ಯಾವ ಗ್ರಾಮದವರು ಯಾವ ಅಭಿವೃದ್ಧಿಯನ್ನು ಕೇಳ್ತಾರೋ ಅದೆಲ್ಲದನ್ನು ಕೂಡ ಜನಪ್ರತಿನಿಧಿಯಾಗಿ ಖಂಡಿತ ನಾನು ಮಾಡ್ತಾ ಬಂದಿದ್ದೇನೆ. ಈಗ ಇಲ್ಲಿ ಇನ್ಯಾವುದೋ ಅಭಿವೃದ್ಧಿಗಳಾಗಬೇಕು ಅನ್ನುವಂಥ ಮಾತನ್ನು ನೀವು ಉಲ್ಲೇಖ ಮಾಡ್ತೀರೋ ಖಂಡಿತ ಅದನ್ನು ನಿಶ್ಚಿತವಾಗಿ ನಾನು ಮಾಡಿಕೊಡ್ತೇನೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಎಲ್ಲ ಈ ಕಾರ್ಯದಲ್ಲಿ ನಾವು ನಿಮ್ಮ ಜೊತೆಗಿದ್ದೇವೆ ಎನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಸರ್ವೋದಯದ ಎಲ್ಲ ಪದಾಧಿಕಾರಿಗಳಿಗೆ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಮಸ್ಕಾರ. ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ರವೀಂದ್ರ ಪ್ರಭುಗಳಿಗೆ ಕೂಡ ಕೊಡಿ ಜೋರಾದ ಚಪ್ಪಾಳೆಯೊಂದಿಗೆ ಈವರನ್ನು ಬೀಳ್ಕೊಡ್ತಾ ಇದ್ದೇವೆ. ಪರಮಶಕ್ತಿಯ ನೆಂಚಿತ್ನ ಸೂರ್ಯದೇವನ ತಂದು ಇನ್ನಿತ್ತ ಬಾರಿ ಒಂಜಿ ಹಿರಿತಂತ ಮೇಲ್ಪಂಕ್ತಿಡಿಪು ನಂಚಿತ್ನ ಸರ್ವೋದಯ ಯುವಕ ಮಂಡಲ ರಿಜಿಸ್ಟರ್ಡ್ ಕಡಾರಿ ಅಂಚನೆ ಸರ್ವೋದಯ ಮಹಿಳಾ ಮಂಡಲದ ಅಂಚನೆ ಶ್ರೀ ಮಹಾಲಕ್ಷ್ಮಿ ಭಜನಾ ಮಂಡಲದ ಮುಖಾಂತರವಾದ ಆಯೋಜನೆ ಆದಿತ್ತು ನಂಚಿತ್ನ ಈ ಒಂಜಿ ಸ್ವರ್ಣಾರತಿ 2023 ಬೊಕ್ಕ ಸರ್ವೋದಯ ಸಮ್ಮಿಲನ ಈ ಕಾರ್ಯಕ್ರಮದ
ಸಭಾ ಕಾರ್ಯಕ್ರಮದ ವೇದಿಕೆ ಚಿತ್ನ ಅಧ್ಯಕ್ಷತೆಯನ್ನು ವಹಿಸಿದ ಚಿತ್ನ ಎಂಕ್ಲ ಆತ್ಮೀಯರು ಒಂದು ಉದಯೋನ್ಮುಖ ಉದ್ಯಮಿ ಆಯ್ನ ಚಿತ್ನ ಶ್ರೀ ಡಿ ಹರೀಶ್ ಶಾಲೇಂದ್ರೆ ಕಾರ್ಯಕ್ರಮನ ಉದ್ಘಾಟನೆ ಮಂತ್ರಿ ಚಿತ್ನ ಸುನೀಲ್ ಕುಮಾರ್ ರೇ ವೇದಿಕೆದ ಮಿತ್ತಿಪ್ಪನ ಚಿತ್ನ ಮಾತ ಗಣ್ಯರೇ ಸೇರ್ನ ಚಿತ್ನ ಮಾತ ಬಂಧುಲೆ ಇನಿ ನಮ್ಮ ಈ ಪರಿಸರ ಸ್ವತಂತ್ರವಾದ ಜೀವನ ಮಲ್ಪನ ಇತ್ತುಜಿ ಸ್ವತಂತ್ರವಾದ ಜೀವನ ಮಲ್ಪಡು ಪಂದು ನಮ್ಮನ ಹಿರಿಯರು ಪೂರ ಹೋರಾಟ ಮಲ್ತಿದ್ದ ಪರಿಣಾಮವಾದ ನಮಗೆ ಸ್ವತಂತ್ರ ಸಿಗದು ಸ್ವತಂತ್ರವಾದ ಜೀವನ ಮಲ್ತೊಂದು ಇಪ್ಪನ ಚಿತ್ನ ಸಂದರ್ಭಡ್ ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರ್ತದೆ ಐತೆ ಶಾಸಕಾಂಗ ಕಾರ್ಯಾಂಗ ಈ ವ್ಯವಸ್ಥೆಯಲ್ಲೂ ನ್ಯಾಯಾಂಗ ಈ ಮೂಜಿ ವ್ಯವಸ್ಥೆಯಲ್ಲಿ ಬರ್ತದೆ ನಮ್ಮ ಕೈತೆ ನಮನೆ ಆಡಳಿತ ಮಲ್ತೊಂದು ನಮಕ್ ಬೋರ್ಡ್ ತಕ್ಕ ಜೀವನ ಮಲ್ಪಂಚಿತ್ತೊಂದು ವ್ಯವಸ್ಥೆನೇ 1947ನೇ ಇಸ್ವಿಡೆ ನಮ್ಮ ಹಿರಿಯರು ನಮಕೊಂಜಿ ಅನುಗ್ರಹ ಮಲ್ತು ಕೊರಿಯರು ಹೋರಾಟ ಮಲ್ತದ್ದು ಆಂಡ ಶಾಸಕಾಂಗ ಶಾಸನದ ರಚನೆ ಮಲ್ಪುಂಡು ಆಡಳಿತ ಎಂಚ ಮಲ್ಪುಂಡು ಮಲ್ಪುವೇರು ಕಾರ್ಯಾಂಗದಗಳು ಕಾರ್ಯನ ಮಲ್ಪುವೇರು ನ್ಯಾಯಾಂಗದಗಳು ನ್ಯಾಯನ ಕೊರ್ಪೇರು ಆಂಡ ನೆತ್ತೈದೆಟ್ಟು ನಮ್ಮ ಊರು ನಮ್ಮ ಪರಿಸರ ಅಲ್ಪ ಎಂಚೆಪ್ಪೋಡು ಅಲ್ಪದ ಜೀವನ ಮಟ್ಟ ಎಂಚೆಪ್ಪೋಡು ಜನಕ್ಲೆಡ ಸೌಹಾರ್ದತೆದ ನಮ್ಮನ ಸಂಸ್ಕಾರ ನೋರಿಪ್ಪನ ಚಿತ್ನ ಬೇಲೆನೆಂಚ ಮಲ್ಪೋಡು ಒಂದಕ್ಕೆ ಪೂರಕವಾದ ಬೇಲೆ ಮಲ್ಪರೆಗೆ ಸರ್ಕಾರನೇ ಒಂದು ವ್ಯವಸ್ಥೆಯನ್ನು ಪಾರ್ದುಕೊಂಡು ಅವೇ ಈ ಯುವತಿ ಮಂಡಲನ ರಚನೆ ಪೂರಕೋಟಿಡ್ಲೈಕ್ ಸಹಕಾರ ಕೊಂಡು ಯೋಜನಾ ಸೇವೆ ಪನ್ಪನ ಒಂದು ಇಲಾಖೆಯನ್ನು ಕೊರ್ದು ನೆತ್ತ ಮುಖಾಂತರವಾದ ಒಂದೇ ಒಂದು ಸಬಲೀಕರಣ ಮಲ್ತದೆ ನಮ್ಮ ಒಟ್ಟಾರಡು ಒಂದು ವ್ಯವಸ್ಥಿತವಾದ ಜನಕ್ಕಲು ಖುಷಿತ್ತು ಒಂದು ಜೀವನ ಮಲ್ಪನ ಚಿತ್ನ ಸಹೋದರತ್ವದ ಭಾವನೆ ಬರ್ತನ ಚಿತ್ನ ವಾತಾವರಣ ನಿರ್ಮಾಣ ಓಡು ಪಂದು ಐಗೆ ಪ್ರೇರಣೆಯನ್ನು ಕೊರಿಯರು ಐತ ಪರಿಣಾಮವಾದ 1979ನೇ ಇಸ್ವಿಡೆ ಮುಲ್ಪದ ಹಿರಿಯರ್ನಗಳು ಮಾತ್ರ ಸೇರಿದು ಮುಲ್ಪಲ ಒಂದು ಯುವಕ ಮಂಡಲನ ಮಲ್ತದೆ ಪಂಡೇರಿತ್ತೆ ನಮ್ಮ ರವೀಂದ್ರ ಬಾಬುಕುಲ್ಲ ಪಂಡೇರು ವಾಸ್ತವಿಕ ಅಡ್ಲ ಪಂಡೇರು ಎಂಚ ಮುಲ್ಪ ಸಮಾಜ ಸೇವೆಯನ್ನು ಮಲ್ದ ಜನಕ್ಲೆಗೆ ಎಂಚ ಪ್ರಯೋಜನ ಕೊಡ್ತಾ ಪಂಡು ನೆತ್ತೊಟ್ಟಿಗೂ ಜನಕ್ಕಲ್ನ ಭಾವನೆಯನ್ನು ಕಟ್ಟಿನ ಚಿತ್ನಲ್ಲ ಮಲ್ಲ ಬೆಲೆನಾಗ ಮಲ್ತೊಂದು ಬೋದೇರು ಜನಕ್ಕಲ್ನೊಟ್ಟುಗೊಂದು ಒಗ್ಗೂಡಿಸ ಒಂದು ಸಹೋದರತ್ವದ ಭಾವನೆಯನ್ನು ಕೊರೊಂದು ಜನಕ್ಕಲ್ನ ಕಷ್ಟ ಸುಖನು ಒಂಜಿ ಐಗಲಿ ಸ್ಪಂದಿಸದು ಎಡ್ಡೆ ಬೇಲೆ ಮಲ್ಪನ ಚಿತ್ನ ಬೇಲೆ ಪ್ರತಿ ಕೋಟಿ ಇಡ್ಲ ಯುವತಿ ಮಂಡಲ ಮಲ್ತಂದು ಮುಲ್ಪ ಐಕೆ ಹೆಚ್ಚಾದ ಮಲ್ತೊಂದು ಓದೇರು ದಯಮಾಡಿ ಯಾಲ್ನ ಎಲ್ಲಿ ಇಪ್ಪನಾಗ ತೊಗೊಂಡಿತ್ತೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸನ್ಯಂಚಿನ ಎನ್ನ ಆತ್ಮೀಯರು ಉದ್ಯಮಿ ಈ ಸರ್ವೋದಯ ಸಮ್ಮೇಳನದ ಮಹಾಪೋಷಕರಾಯನ ಹರೀಶ್ ಸರ್ ಅಂದ್ರೆ ಅಂಚನೆ ಎಂಗ್ಲ ಹಿರಿಯರು ಮಾರ್ಗದರ್ಶಕರಾಯನಂಚಿನ ಮಾನ್ಯ ರವೀಂದ್ರ ಶೆಟ್ರೆ ವೇದಿಕೆಡಿತ್ತಿನ ಮಾತ ಗಣ್ಯರೇ ಅಂಜನೆ ಸೇರ್ದುನಂಚಿನ ಮಾತ ರಡ್ಡು ಗ್ರಾಮದ ಬಂಧುಲೆ ಪೊರ್ತು ಬಾರಿ ಕಡೆಸಿದನು ಗಂಟೆ ಪತ್ತರಾಂಡು ಅನೇಕ ಕಾರ್ಯಕ್ರಮಗಳು ಅಂಚನೆ ಚಲಿಟ್ಟು ಮಾತ್ರೆಲ್ಲ ಕುಲ್ಲಾರಾಪುಜಿ ಅಂಚನೆ ತಗೊಂದುಲೇರು ಎದ ಕಾರ್ಯಕ್ರಮ ಮುಗಿಯುಣುಂದು ಈ ಎಂಗ್ಲು ಪಾತ್ರನ ಪೊರ್ತತ್ ಖಂಡಿತ ಆಂಡಲ ಒರಿ ಮಲ್ದಿನ ಸಾಧನೆನು ಅವೇನು ಪಂಡಿಜಿಂದ ಆಂಡ ಅವು ವ್ಯರ್ಥ ಆಪುಂಡು ಅಂಚನೆಡತ್ರ ಈ ಸರ್ವೋದಯ ಸಮ್ಮೇಳನ ಪನ್ಪುನ ಒಂಜಿ ಉದಾಹರಣದಿ ಒಂದು ರಡ್ಡು ಗ್ರಾಮ ಒಟ್ಟುಗಾದ ರಡ್ಡು ಗ್ರಾಮದಗಳು ಸಮ್ಮೇಳನ ಒಂದು ಈ ಸ್ವರ್ಣಾರತಿ ಕಾರ್ಯಕ್ರಮ ಅಂಚನೆ ಅನೇಕ ಕಾರ್ಯಕ್ರಮಗಳನ್ನು ಈ ಸರ್ವೋದಯ ಯುವಕ ಮಂಡಲ ಯುವತಿ ಮಂಡಲ ಮಲ್ತೊಂದುಂಡು ಐತ ಜವಾಬ್ದಾರಿನಿ ಒಂಜಿ ಯುವಕ ಮಂಡಲ ಅಥವಾ ಯುವತಿ ಮಂಡಲ ಒಂಜಿ ಕಾರ್ಯಕ್ರಮ ಮಲ್ಪೋಡು ಅತ್ತ ನಡವೆ ನಡಪಲೋಡು ಬಂಡ ಇನಿತ ಕಾಲೋಡು ಆತ ಸುಲಭಜ್ಜಿ ಅಂಡ ಆ ಜವಾಬ್ದಾರಿನಿಗೆ ತೊಂದು ಇನಿ ಮಲ್ದಿನ ಮಾತ ಸರ್ವೋದಯ ಯುವಕ ಮಂಡಲ ಯುವತಿ ಮಂಡಲದಾಗ್ಲೆಗ್ ಮಾತೆರೆಗ್ಲೆಯನ್ನು ಅಭಿನಂದನೆ ಸಲ್ಲಿಸೊಂದುಲ್ಲ ಅಂಚೆನೆ ನನಮಿತ್ತಗಳ ಇನಿ ಅನೇಕ ಕಾರ್ಯಕ್ರಮವನ್ನು ನಿಗಲು ಕೊರಿಯಾರು ಈ ಸರ್ವೋದಯ ಯುವಕ ಮಂಡಲ ಯುವತಿ ಮಂಡಲ ಮುಲ್ಪ ಇಜ್ಜಿಂದಾಂಡ ಇನಿ ಆ ಪುಟಾಣಿ ಜೋಕುಲು ಮಲ್ದನ ಅಂಗನವಾಡಿದ ಜೋಕುಲು ಮಲ್ದನ ಅವಡು ಮಲ್ಲಾಗುಲು ಮಲ್ದನ ಆ ಡ್ಯಾನ್ಸ್ಲ ಅವಡು ಆ ಪ್ರತಿಭೆಲು ನೀನು ಪಿದಾಯಕಂದ್ರೆ ಅವಕಾಶನೇ ಇತ್ತಿಜಿ ಆ ಅವಕಾಶವನ್ನು ನಿಗುಲು ಮಾತೆರ್ಲ ಇನಿ ಕಲ್ಪಿಸದ ಕೊರ್ತಾರೆ ಆ ಪ್ರತಿಭೆಲು ನೀನು ಧ್ವಜಪವಂಚಿನ ಆ ಕಾರ್ಯಕ್ರಮವನ್ನು ನಿಗುಲು ಮಲ್ದಾರು ಅಂಜಾದು ಈ ಸರ್ವೋದಯ ಯುವಕ ಮಂಡಲ ಸಾಮಾಜಿಕವಾದ ಅಂಚನೆ ಶೈಕ್ಷಣಿಕವಾದ ಸಾಂಸ್ಕೃತಿಕವಾದ ಇನಿ ಬುಲೆಪರ ಒಂಜಿ ಅವಕಾಶ ಮಲ್ತು ಕೊರ್ತು ನಿಗಲೆ ಮಾತೆರೆಗ್ಲೆಯಾನ ಐತ ಪರವಾದ ಅಭಿನಂದನೆ ಸಲ್ಲಿಸ ಒಂದು ನನ್ನ ಮಿತ್ತಗ್ಲೆ ಎಡ್ಡೆ ಕಾರ್ಯಕ್ರಮ ಮಲ್ಪಗ ಸ್ವರ್ಣಾರತಿ ಪ್ರಕೃತಿನ ಆರಾಧನೆ ಮಲ್ಪನ ಕಾರ್ಯಕ್ರಮನು ನಮ್ಮ ಮಾತೆರ್ಲ ಸೇರಿದ ಮಲ್ಪಗ ದಯಪಂಡ ಪ್ರಕೃತಿ ಮುನಿಂಡ ದಾದಾಪುಂಡು ಪಣದು ಕೇವಲ ನಮಕ್ ಮುಜೇ ವರ್ಷಡು ಕೊರೋನಾ ಬತ್ತದ ಗೊತ್ತಾತನು ಪ್ರಕೃತಿ ಸರಿಯಾದಿತ್ತಂಡ ನಮ್ಮ ಮಾತೆರ್ಲ ಆರೋಗ್ಯವಂತರಾದಿಪ್ಪ
ನಮ ನಮನ ದೈಹಿಕವಾದ ಆರೋಗ್ಯವಂತರಾದ ನಮ್ಮ ನಡಪುವ ಪ್ರಕೃತಿ ಮುನಿಂಡ ಒಂಜಿ ಸೆಕುಂಡಲ ಬುಡ್ಚೀವಿ ನಮ್ಮ ಕೇವಲ 13 ದಿನೊಟ್ಟೆ ಇಡೀ ಪ್ರಪಂಚನೇ ಬಂದ ಅವನ ಕಾಲ ಬತ್ತಿತ್ತನು ಅಂಚಾದ ನಮ್ಮ ದೇಶೋಡು ದುಂಬುಡ್ದು ಮಕ್ಕಳು ನಮ್ಮ ಹಿರಿಯರು ಪ್ರಕೃತಿನ ಆರಾಧನೆ ಮಲ್ಪರ ನಮಗೆ ಕಲ್ಪದೇರು ಬೇತೆ ಬೇತೆ ರೀತಿಡು ಬೇತೆ ಬೇತೆ ಜನಾಂಗ ಬೇತೆ ಬೇತೆ ಸಮಾಜೋಡು ಬೇತೆ ಬೇತೆ ರೀತಿಡು ನಮಗೆ ಪ್ರಕೃತಿನ ಆರಾಧನೆ ಮಲ್ಪರ ಕಲ್ಪದೇರು ಅಂಚಾದವೇನು ನಮ್ಮ ಒರ್ತೊಂದು ನಡಪುಂಡು ಅಂಚಿನ ನಮ್ಮ ನಡಪವನ್ನು ಪೋಯಿ ಪಣ್ಣೊಂದು ಈ ಕಾರ್ಯಕ್ರಮ ಯಶಸ್ವಿಯಾದ ನಡಪಡು ಪಣ್ಣದ ಏನು ಪಣ್ಣೊಂದು ಎನ್ನರಟ್ಟು ಕಾರ್ಯಕ್ರಮ ಪಾತ್ರೆಯನ್ನು ಮುಗಿಪೇ ಜೈ ಮಾಡಿದೆ ಸ್ಮರಣಿಕೆ ಕೊರ್ದು ಗುರುತಿಸೋಡು ಪಂದು ವಿನಂತಿ ಮಲ್ತೊಂದು ಬಂದಲೆ ಬಾರಿ ಒಂಜಿ ಪೊರ್ಲುದ ಕಾರ್ಯಕ್ರಮಡು ನಮ್ಮ ಪಾಲ್ಪಡೆ ಒಂದುಲ್ಲ ಹಿರಿಯರಿಗೆ ಮಸ್ತ್ ಮಾತ ಈ ಸಂಘಗೂ ಬಿಂದದು ಅಕಲ ಬೆಗರನ್ನು ಜಬಡಾದು ಇತ್ತನಂಚಿನ ಮಾತೆರೆಗಿಲ ಈ ಒಂಜಿ ವೇದಿಕೆಡು ಗುರುತಿಸವನಂಚಿನ ಕಾರ್ಯಕ್ರಮ ಬಹುತೇಕ ಸಂಘಟನೆಲಿಡು ಪದಾಧಿಕಾರಿಗಳು ಅತನ ಸಮಿತಿ ದುಂಬ ಆವೊಂದಿಪ್ಪುನಾಗ ಒಂಜಿ ಬೇಜಾರು ಇಪ್ಪುಂಡು ಯಾನ್ ಪೋಪುನ ಟೈಮುಡು ಯಾನ್ ಬೆಂತನ ಸಂಘಟನೆ ಗುರುತು ಪತಿ ಜೇರ ತಂದು ಅವು ನಮ್ಮ ಸಂಘಡು ಇದು ಮಟ್ಟ 10 ಜನ ದುಂಬುಗ ಅವರ ಬಲ್ಲಿ ಪನ್ಪುನ ಒಂಜಿ ಉದ್ದೇಶಡು ಈ ಕಾರ್ಯಕ್ರಮವನ್ನು ಮಲ್ತೊಂದುಲ್ಲ ನಿಖಲ್ನ ಸಲಹೆ ಸಹಕಾರ ನವರಾತ್ರಿ ಅಪ್ಪುನ ಗಣೇಶ ಚತುರ್ದಶಿ ಎಂಗಳ ಅಮ್ಮ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡೋದ್ರ ಮೂಲಕ ಆ ದಿನ ಅವರು ಆ ಶ್ರಮ ಮಾಡಿದ್ರಿಂದ ಮಾತ್ರ ಇವತ್ತು ಈ ವೇದಿಕೆ ಹುಟ್ಟುಕೊಂಡಿದೆ. ಅವರ ಆ ಮನೆ ಕೆಲಸಗಳನ್ನು ಬಿಟ್ಟು ಎಲ್ಲವನ್ನ ಬಿಟ್ಟು ನಾವೊಂದು ಕಡಾರಿಯ ಸಮಿತಿಯನ್ನು ಕಟ್ಟಿ ಏಪಲ ಮದ ಪೂಜಿ ದೇದೀದ್ ಸರ್ ವೇದಿಕೆ ಮಿತ್ತು ಬಲೆ ನಮ್ಮ ಸಂಘದ ಪ್ರಥಮ ಕಾರ್ಯದರ್ಶಿ ಲೈನಂಚಿನ ಸಾಧು ಪೂಜಾರಿ ಮೇರ್ಲ ದೇದೀದ್ ವೇದಿಕೆನೆ ಅಲಂಕರಿಸೋಡು ಈ ಸರ್ವೋದಯ ಸಮ್ಮೇಳನ ಕಾರ್ಯಕ್ರಮಡು ನಿಖಿಲ್ನ ಭಾಗವಹಿಸಿಕೆ ಎಂಗ್ಲಿ ಎಲ್ಲರನ್ನ ಬರ ಹೇಳಿ ಗೌರವಿಸ್ತಕ್ಕಂಥ ಈ ಸಮಿತಿಯ ಕಾರ್ಯ ನಿಜವಾಗ್ಲೂ ಶ್ಲಾಘನೀಯ. ಇಂಥ ಒಂದು ಯುವಕ ಮಂಡಲ ಯುವತಿ ಮಂಡಲ ಒಂದು ಭಜನಾ ಮಂಡಳಿ ಊರಲ್ಲಿ ಇದ್ದರೆ ನಿಜವಾದ ಸ್ನೇಹ ಮಿಲನ ಆಗತ್ತೆ, ಎಲ್ಲೂ ವಿರಸಗಳು ಬರುವುದಿಲ್ಲ, ಎಲ್ಲವೂ ಸರಸಾಗತ್ತೆ, ಒಳ್ಳೆಯದಾಗತ್ತೆ. ಸ್ವರ್ಣಾರತಿಯ ಈ ಸಮಾರಂಭ ಸಾಕ್ಷಿ ಆಗ್ತಾ ಹೋಗ್ತಾ ಇದೆ. ಈ ಸರ್ವೋದಯ ಸಮಿತಿಯ ಸಮ್ಮಿಲನ ದಯವಿಟ್ಟು ಅಣ್ಣ ಯಾರು ಕೂಡ ಅಂತಕ್ಕಂಥ ವೇದಿಕೆ ಯಾರು ಬಾಕಿ ನಿಮ್ಮ ಅವತ್ತಿನ ಸೇವೆ ಇವತ್ತು ಈ ಸರ್ವೋದಯ ಸಮ್ಮೇಳನಕ್ಕೆ ಕಾರಣ ಆಗಿದೆ. ನೀವು ಅವತ್ತು ಕಟ್ಟಿದ ಕನಸು ಎಲ್ಲರಿಗೂ ಕೂಡ ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಹಿರಿಯರನ್ನೆಲ್ಲರೂ ಕೂಡ ತುಂಬಾ ಅಭಿಮಾನದಿಂದ ಅಕ್ಕರೆಯಿಂದ ಪ್ರೀತಿಯಿಂದ ಗೌರವಿಸ್ತಾ ಇದ್ದೀವಿ, ಸನ್ಮಾನಿಸ್ತಾ ಇದ್ದೀವಿ. ವಂದನೆಗಳು, ಅಭಿವಂದನೆಗಳು. ನಂಗೂ ಒಂಜಿ ಶಾಲ ಪಾಡ್ದು ಗೌರವ ಸ್ಮರಣಿಕೆನೆ ಅತನ ಸದಸ್ಯರಾದಿತ್ತದು ಇನಿಕ ಅನಗ ಒಂಜಿ ಉತ್ತಮವಾಯಿನ ಸ್ಥಾನ ಹೊಡಿತದೆ. ಸಂಘದ ಪ್ರತಿ ಒಂಜಿ ಕಾರ್ಯಕ್ರಮಗಳ ಬೆರಿಸಾಯ ಕೊಡ್ದು ದೇದೀದು ವೇದಿಕೆದ ಮಿತ್ತು ಸಂಸ್ಥೆದ ಮಿತ್ತು ಇಪ್ಪಡೆ ಒಟ್ಟು ಸಹಯೋಗ ನಡುಪಿನ ಹೆಂಚಿನ ಸ್ವರ್ಣಾರತಿ 2023 ಅಂಚನೆ ಸರ್ವೋದಯ ಸಮ್ಮೇಳನದ ಪ್ರಯುಕ್ತ ನಡೆತಿನ ಹೆಂಚಿನ ಆಟಾಟ ಸ್ಪರ್ಧೆಗೆ ಭಾಗವಹಿಸೋಣ. ಮಾತಾ ಕ್ರೀಡಾ ಸ್ಪರ್ಧೆಗೆ ಧನ್ಯವಾದ ಕೊರೊಂದು ನನ್ನ ದುಂಬುಗು ಬಹುಮಾನ ಪಡೆಯನಾಗಲು ಆಯ್ನಾತು ಬೇಗ ಬರ್ತದೆ ಬಹುಮಾನ ಪಡೆಯೋಡು ಬಂದು ವಿನಂತಿ ಮಲ್ತಂದಲ್ಲ ಸುರುಕಾದ ಅಂಗನವಾಡಿದ ಜೋಕ್ಲಿಗೆ ಆರುಷಿ ನೆಕ್ಸ್ಟ್ಗೆ ಅರ್ಜುನ್ ಓಟ ಪ್ರಥಮ, ಮ್ಯೂಸಿಕಲ್ ಚೇರ್ ದ್ವಿತೀಯ. ನನ್ನ ದುಂಬುಗು ರತ್ನಾಕರ್ ಪೂಜಾರಿ ಕಟ್ಟದ ಬಾಡಿ ಮೇರು ಕಲಿಕಾ ಪ್ರಥಮ. ಅಂಚನೆ ನನದೊಂಬುಗು ಗಂಡು ಮಕ್ಕಳ ವಿಭಾಗ ಓಟ ದ್ವಿತೀಯ, ಪುಸ್ತಕ ತಲೆ ಮೇಲೆ ಓಟ ಪ್ರಥಮ. ಅಂಚನೆ ಆದರ್ಶ್ ಒಂದು ಕಾಲಿನ ಓಟ ದ್ವಿತೀಯ, ಪುಸ್ತಕ ತಲೆ ಮೇಲೆ ಓಟ ಪ್ರಥಮ.
ಧನ್ಯವಾದಗಳು ಸರ್. ನನ್ನ ತಮ್ಮಗೂ ಪ್ರಥಮ. ಧನ್ಯವಾದಗಳು ಸರ್. ಗಾನವಿ ಓಟ ಪ್ರಥಮ, ಬಬಲ್ಸ್ ಓಟ ದ್ವಿತೀಯ. ఆయనది ಬೇಗ ಬದ್ದು ಬಹುಮಾನ ದಿತ್ತಲ್ಲೇ ಸರ್. ಧನ್ಯವಾದಗಳು. ಮಹಿಳೆಯರು ವಿಜಯ ಹೆಗ್ಡೆ ಮ್ಯೂಸಿಕಲ್ ಚೇರ್ ದ್ವಿತೀಯ, ಬಬಲ್ಸ್ ಓಟ ದ್ವಿತೀಯ, ಓಟ ದ್ವಿತೀಯ. ಹೆಗ್ಡೆ ಗೂಟಕ್ಕೆ ರಿಂಗು ಪ್ರಥಮ. ವಿಶ್ಮಿತಾ ಓಟ ಪ್ರಥಮ. ನನ್ನದೊಮ್ಮಗೂ ಪುರುಷರ ವಿಭಾಗ ಮೇರೆಗೆ 100 ಮೀಟರ್ ಓಟ ದ್ವಿತೀಯ, 200 ಮೀಟರ್ ಓಟ ದ್ವಿತೀಯ. ಆದಿತ್ಯ ರಿಲೇ ದ್ವಿತೀಯ, ಗೂಟಕ್ಕೆ ರಿಂಗು ದ್ವಿತೀಯ ಹಾಗೂ ನಿಧಿ ಹುಡುಕಾಟ. ಸುರೇಂದ್ರ ಅಂಚನ್ ಗೂಟಕ್ಕೆ ರಿಂಗು ಪ್ರಥಮ, 1000 ಮೀಟರ್ ಓಟ ಪ್ರಥಮ. ಮಿತ್ತ ಚಾವಡಿಡೆ ಇತ್ತನ ಎನ್ನ ದೋಸೆಯನ ರವಿಯಣ್ಣ, ಅಂಜನೆ ಸುರೇಶಣ್ಣೆ, ಅಂಜನೆನ ಪಲಾಯನ ರತ್ನಾಕರಣ್ಣ, ಎನ್ನ ಹಿರಿಯರೇ ಬಂದು ಬನ್ನೊಲ್ಲಿ, ಗುರುಲ್ಲ ಬನ್ನೊಲ್ಲಿ ರಾಮಚಂದ್ರರು, ಅಂಜನೆ ಉಮೇಶರುಲ್ಲರು, ಭಟ್ರು ನವೀನಣ್ಣ, ಎನ್ನ ಮಾಮ ಅಂಜನೆ ಹರೀಶ್, ಪೂರ ಅಶೋಕ್ ಮಾತರಿಗೆ ಧನ್ಯವಾದ ಪನೊಂದು. ಯಾನ ಪಾತೆರ್ನ ಭಾರಿ ಕಡಿಮೆ ಬಕೊಂದು ಪಾತೆರ್ನ ವೇದಿಕೆಲ್ಲ ಹತ್ತು ನಮ್ಮನ ಆಂಡ ಒಂಜಿ ಹಿರಿಯರು ಬಂದು ಕುಲ್ಲದೆ ಆಂಡ ಇಡೀ ಸ್ಟೇಜ್ ಇಪ್ಪನ್ ತೋಜು ನಾನು ಇಡೀ ನೆಟ್ಟು ಹಿರಿಯರನ್ನ ಮದ್ದೊಡು ಕಿರಿಯ ಯಾನ್ ಇಪ್ಪೋಡು ಆಂಡ ಜಾಗ ಮಲ್ಲ ಕೊಡ್ತೇವೆ ಹಿರಿಯರು ಮಾಡೋದು ಅವು ಮಸ್ತ್ ಮಲ್ಲ ಜಾಗ ಕೊಡ್ತೇವೆ ಆತ ಮಲ್ಲ ಜಾಗ ಕುಲ್ಲು ನಾತ್ ಕೆಪಾಸಿಟಿತನೇ ಯಾನ್ ಹತ್ತು ಯಾನ್ ಎಲ್ಲೇ ಈ ಊರುಡೆ ಫುಟ್ಬಾಲ್ ಹತ್ತದು ಎಲ್ಲಿಡೆ ಬೊಂಬೆಗೆ 92 ಬಾಂಬೆ போத்தாங்களோ ಅವೆ ಸ್ವರ್ಣ ಆರತಿ ಪಂಡೇರು ಸ್ವರ್ಣ ಆರತಿ ಒಂದೇ ಸುದೇಟೆ ಎಂಗಳು ಮೀಂದದು ಒಂದೇ ಸುದೇಟೆ ಕುಂಟಾರ್ದೊಂದು ಬಡತನ ಆದಾಗ ಇತ್ತ ಮಾತೇನು ಇಲ್ಲಾಡೆ ಶಾವರ್ ಹತ್ತಂಡು ಬಾತ್ರೂಮ್ ಉಂಡು 4 ಬಾತ್ರೂಮ್ ಇಲ್ಲಾಡೆ ಮೀಯರ ದುಮ್ಮದ ಡ್ಯಾಮ್ಡು ಮೀಯರ ಪೋಡೋಣ ಒಂಜೆ ಸುದೇಗೆ ಪೋಡು ಇಂಚಿನ ಬರಿತಿಲ್ಲದ ಗುವೇಲು ಪೋಡು ಅಂಚಿನ ದಿನದೆತ್ತದೆ ಎಂಗಳು ಇತ್ತನಾಗಲ್ಲ ಅಂಚ ಇನ್ನು ಆ ಸುದೇಕೆ ಎಂಗ್ಲಿಗೆ ಆರತಿ ಮಲ್ಪನ ಭಾಗ್ಯ ತೆಗೆದನು ಬಂಡ ಭಾರಿ ಒಂಜಿ ಖುಷಿ ಅವನುಂಡು ಈ ಸ್ಟೇಜ್ ಹಿಡ್ಕೊಳ್ದು ನಮ್ಮ ಅಂಚಿನ ಆತ್ಮಲ್ಲ ಸಭೆಟ್ ಸ್ವಾಮಿನೊಟ್ಟಿಗೂ ಈತ ಗಣ್ಯರನೊಟ್ಟಿಗೂ ಹೆಂಗೆ ವೇದಿಕೆ ಒಂಜಿ ತೆಗೆದನು ಬಂಡ ಏನು ಮಸ್ತ್ ಹೆಮ್ಮೆ ಪಡೋದಿಲ್ಲ ಅದಾಗ ಎನ್ನ ಎದುರು ಮಲ್ಪ ರಾನಾಡು ಸಾಪುಲೇರು ಸೈಕಲ್ ಭಟ್ರು ಬಂದು ಎಂಗಳು ಅರೆ ಪುದಾರ್ದಿತ್ತೇನೆ ಅದಾಗ ಶಾಲೆ ಪೋನ ಕಾರಣಗಳು ಎಂಗಳ ಸೈಕಲ್ ದಿತ್ತೆ ಎಂಗಳು ಶಾಲೆ ಪೋಪನ ಅಂಚನೆ ಎನ್ನ ಮಾಲಿಕೆ ಪನೋಲಿ ರಾಜಣ್ಣೆ ಯಾನ ಒಂದೇ ಮಿತ್ತದ ಜಾಗ ಹೋಟೆಲ್ ಇಪ್ಪನಕ ಆರ್ನೊಟ್ಟಿಗೆ ಕೆಲಸ ಮಲ್ತಿತ್ತೆ ಒಂಜೇರ ತಿಂಗಳು ದೇವ್ರನ್ನ ಯೋಗ ಬಲಟ ಆ ಜಾಗ ನಮ್ಮನ್ನ ಕೈಟುಂಡಿತ್ತೆ ಪಣ ದುಮ್ಮದ ಬಚ್ಪನ ಪೂರ ಎಂಗಳಿಗೆ ಮುಲ್ ನೆನಪ ಒಂದುಂಡು ಮಾಸ್ಟರ್ ಬನ್ಯಕನೆ ದೇವರೇ 24 ಗಂಟೆ ಮಾತೆರೆಗಳ ಒಂಜೇ ಲೆಕ್ಕ ಟೈಮ್ ಕೊಡ್ತೇವೆ ಆ 24 ಅವರ್ಸ್ನು ನಮ್ಮ ಎಂಜೆ ಯೂಸ್ ಮಲ್ಪ ಲೈಫ್ ಒಂಜೆ ಏನಲ್ಲ ಗುರಿದಿ ಓಡು ಜವನಿಯರಿಗೆ ಒಂಜೇ ಪನ್ಪುನೇನು 24 ಗಂಟೆ ದೇವರೇ ತೊಲೆ ಮೋದಿ ಸರ್ಗೆಲ್ಲ 24 ಗಂಟೆ ನಮ್ಮ ಬಡತ ಮಲ್ಲಾಯಗಲ 24 ಗಂಟೆ ಬಡವರಿಗೆಲ್ಲ 24 ಗಂಟೆ ಅಣ್ಣ ನಮ್ಮಲ್ಲ ಬಡತ ನೋಡಿ 24 ಗಂಟೆ ಯೂಸ್ ಮಲ್ತದ್ದು ಇನ್ನು ಆ 24 ಗಂಟೆದ ಮೇನತ್ತದ ಫಾಲ್ಡೆ ನಮ್ಮ ಕಾರಡೆ ನಮ್ಮ ಒಂದದ ಆಯ್ನಾತ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಬಂದ್ಬಿರಂಜಿ ಗಾದೆ ಉಂಡು ಆಯ್ನಾತ ಸಮಾಜದೊಟ್ಟು ಇತ್ತದ್ದು ಸಮಾಜಕ್ಕೆ ಕೋರು ಒಂದು 4 ಜನ ನೊಟ್ಟು ಪಾಡೊಂದು ಇಲ್ಲ ಅಂಚನೆ ಮಾತ ಜವನಿಯರೆಗೆಲ್ಲ ಈತೆ ಪಾತೆರ ಬಂದ್ಬಿಡು ಬಣ್ಣ ನಮ್ಮ ಕಾರಡೆ ನಮ್ಮ ಕೊಲ್ಲೋದು ನಮ್ಮ ಇಲ್ಲು ಫಸ್ಟಿಗೆ ನಮ್ಮ ಇಲ್ಲು ಉದ್ಧಾರ ಮಲ್ಪಲೆ ನಮ್ಮ ಇಲ್ಲ ಆಯ್ನ ರೊಕ್ಕ ಆಜುಬಾಜು ತೋಗ ನಮ್ಮ ಆಯ್ಡೊಕ್ಕ ಸಂಘ ಸಂಸ್ಥೆ ದಾಂಡು ಆಯ್ಡೊಕ್ಕ ದೇಶ ಕಟ್ಟಾರ ಬಿದಾಡ್ಗ ನಮ್ಮ ಪಂಡ ಖಾಲಿ ನಮ್ಮ ಇಲ್ಲೇ ಸರಿದ ಅಂತ ನಮ್ಮ ಪಿದೇಬೋದು ನಮ್ಮ ಒಂದು ಮಲ್ತೊಂದು ದಾಲ ಮೊದಲ ನಮ್ಮ 24 ಗಂಟೆನ ಕರೆಂಟ್ ಯೂಸ್ ಮಲ್ತಂಡು ಆ ಲೈಫ್ ತುಂಬ ಬರೋ ಸಾಧ್ಯನೇ ಉಂಡು ಮಾತೆರೆಗಿಲ್ಲ ಏರ್ನಲ ಆಶೀರ್ವಾದ ಬೋರ್ಡು ಬಂದಜ್ಜಿ ನಮ್ಮನ್ನ ಮೇನತ್ತು ಬೋರ್ಡು ದೇವರನ ಆಶೀರ್ವಾದ ಖಂಡಿತ ಈಗ ಹಿರಿಯರನ ಆಶೀರ್ವಾದ ಬೋರ್ಡೆ ಎಂಗಳು ಇನಿ ಬೊಂಬೆದವರು ಬೋಂಡಲ್ಲ ಎಂಗಳ ಮಸ್ತ್ ಸಂಘ ಸಂಸ್ಥೆ ಮುಲ್ತಾ ಇನಿ ಪ್ರೋಗ್ರಾಮ್ ತೂದು ಹೆಂಗೆ ಭಾರಿ ಖುಷಿ ಆಂಡು ಯಾ ನವೋದಯ ಸ್ಕೂಲ್ ಬಂದ ಕಮಿಟಿ ಉಂಡು 5ನೇ ವರ್ಷ ಪ್ರೋಗ್ರಾಮ್ ಅಲ್ದ ಆಣ ಎಂಗ್ಲ ಆ ಕಮಿಟಿ ಭಾರಿ ಮಂಡ್ಯ 5 ವರ್ಷದ ಜನಕ್ಲಿನ ಎಂಜನ್ ಆಡುನು
ಅಂಜನೆ ಹೆಂಗಲ್ಲ ನಾಡ್ದಾಗಲೇ ಪದ್ರಾಡು ಪ್ರೋಗ್ರಾಮ್ ದಿದ್ದಿತ್ತ 1 ವರ್ಷ ಪ್ರೋಗ್ರಾಮ್ ದಿದ್ದು ಪದ್ರಾಡು ಪ್ರೋಗ್ರಾಮ್ ಬಿಡು ಆಗಲೇ 5 ವರ್ಷದ ಇತನ ಪೂರ ಗಣ್ಯರಿಗೆ ಸನ್ಮಾನ ಮಲ್ದಿತ್ತ ಆಣ ಇನ್ನಿ ಮೂಲ 44 ವರ್ಷ ಕೆಲಸ ಮಲ್ದನಾಗ್ಲೆಗೆ ಒಂದೇ ವೇದಿಕೆ ಸನ್ಮಾನ ಮಲ್ತಾರೆ ಎಂಗ್ಲೆಗೆ ಒಂಜಿ ದೊಂಬು ಪ್ರೋಗ್ರಾಮ್ ಮಲ್ಪರ ಒಂಜಿ ಪ್ಲಾನ್ ಆಂಡ್ ಬೊಕ್ಕ ನವೋದಯ ಬಾಂಬೆದಾಂಡ್ ಸರ್ವೋದಯ ಯುವಕ ಮಂಡಲಡ್ ಯಾನ ಹೆಮ್ಮೆ ಪನ್ಪೆ ಎಂಗ್ಲ ಫ್ಯಾಮಿಲಿದ ಕಾಂಟ್ರಿಬ್ಯೂಷನ್ ಖಂಡಿತ ಜಾಸ್ತಿ ಉಂಡು ಉದಯ ಪಂಡನ ಸಾಟರ್ಡೆ ಸಾಧು ಮಾಮ ಮುಲ್ಪ ಇತ್ತನೇಟ್ ಹತ್ರ ಆರ್ನ ಜಯ ಐದೊಕ ಮೆಗ್ಗೆ ಬತ್ತೇರು ಆರ್ನ ಜೋಕುಲು ಬತ್ತೇರು ಬೊಕ್ಕ ಸದಾಶಿವಣ್ಣೆಲ್ಲ ಆತೆ ಇನ್ನಿತ ಸದಾಶಿವಣ್ಣೆ ಬೈಜೆಡ್ಡಲ್ಲ ಪೂರ ಅನ್ನದಾನದ ಖರ್ಚು ಶಾಯದ್ ಸದಾಶಿವಣ್ಣೆ ಕೊಡ್ತೇರೆ ಏನೋಡ ಬಂಡೇರು ಹರಿಶಂಕ್ ಬರ್ರ ಅಬ್ಜಿ ಈ ಉಲ್ಲತ್ತ ಪಲ ಇಜ್ಜಿನ ಮೆಗ್ಗೆ ಉಲ್ಲತ್ತ ಪೋಲ ಬಂದು ಹೆಂಗೆ ಬಂದಿರ್ತೇರು ಫೋನ್ ಮಲ್ಪನಾಗ ಅಂಚ ಪಣ ಹೆಮ್ಮೆ ಆಪುಂಡು ಎಂಗ್ಲ ಅಜಲು ಎಂಗ್ಲಂಜಿ ಫ್ಯಾಮಿಲಿ ಇಡ್ಲ ಮಾತೇರ ನಡ ಮೆನತ್ ಬರ್ಪೇರತ್ತ ಅಂಚಂದ ಭಾರಿ ಖುಷಿ ಆಣ ಎಂಗ್ಲೆಗೆ ಬೊಕ್ಕ ಇತ್ತೆ ಮಾತೇರ್ಲ ನಮ್ಮ ನಾಟಕದ ಹೊರಗೆ ಆತಂದಿಲ್ಲ ಭಾಷಣಕ್ಕೆ ಮೂಡುಡಿ ಏರ್ಲೆ ಪೂಜೆರು ಅಂಚಂದ ನನ್ನ ನಾಟಕಕ್ಕೆ ನಮ್ಮ ಕಲಾವಿದರಿಗೆ ಜಾಸ್ತಿ ಪ್ರೋತ್ಸಾಹ ಕೊರಕ ಎಂಗಲೊಂಜಿ ಬೊಂಬೈದವರು ಮೂಲ ನಾಟಕ ಮಾತಾತೋದು ವಿಶ್ವನಾಥೇರ್ನ ಮತ್ತು ಪುಣ್ಣ ವಿಷಯದಾಗ ತೋದು ಇತ್ತ ನಮ್ಮ ಪುರ ಚಾರಿಡ್ ಕೂತೊಂದ ಎಂಗಲು ಬರ್ನಕ ತೀರ್ಥ ನೆಲಡ್ ಕೂತೋದಿತ್ತ ಎಂಗಲ್ಲ ಬಹಳ ಪರಿಣಾಮ ಆಗಿದೆ. ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಇಡೀ ಸಭೆಗೆ ಹೃದಯಸ್ಪರ್ಶಿಯಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಹೃದಯಸ್ಪರ್ಶಿಯಾದ ಧನ್ಯವಾದವನ್ನು ಕೊಡ್ತಾ ವೇದಿಕೆಯ ಗಣ್ಯರಿಗೆ ಸ್ಮರಣಿಕೆಯನ್ನು ಕೊಡೋದ್ರ ಮೂಲಕ ವೇದಿಕೆಯ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇವೆ. ಸಾಂಸ್ಕೃತಿಕ ಜಗತ್ತು ಈಗ ತೆರ್ಕೊಳ್ಳುತ್ತೆ. ನೀವೆಲ್ಲ ತಯಾರಾಗಿದ್ದೀರಿ. ಒಮ್ಮೆ ಜೋರಾದ ಚಪ್ಪಾಳೆ ಕೊಡಿ. ಚಳಿ ಹೋಗುತ್ತೆ, ಮಕ್ಕಳು ಮುಂದೆ ಬರ್ತಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸಹಕರಿಸಿದ ಎಲ್ಲರಿಗೂ ಕೂಡ ಹೃದಯಸ್ಪರ್ಶಿಯಾದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಮತ್ತೊಮ್ಮೆ ಮಗದೊಮ್ಮೆ ಆರಕ್ಷಕ ಠಾಣೆಯವರಿಗೆ, ಇಡೀ ವ್ಯವಸ್ಥೆಗೆ ಸಹಕಾರ ಕೊಟ್ಟ ಬಂಧುಗಳಿಗೆ, ಹಣದ ರೂಪದಲ್ಲಿ ಎಲ್ಲ ರೀತಿಯ ಸಹಕಾರ ಕೊಟ್ಟವರಿಗೆ ತಲೆಬಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ವಿಚಾರ ಮಲ್ತೊಂದುಲ್ಲ ಸರ್ವೋದಯ ಯುವಕ ಮಂಡಲ ಕಡಾರಿ ಅಂಚನೆ ಸರ್ವೋದಯ ಮೈನ ಮಂಡಳಿ ಕಡಾರಿ ಶ್ರೀ ಮಹಾಲಕ್ಷ್ಮಿ ಭಜನಾ ಮಂಡಳಿ ಕಡಾರಿ ಮೊಕಲ್ನ ಒತ್ತಿಡ್ದು ನಡ್ತು ನಿಂತಿನಂಚಿನ ಕಾರ್ಯಕ್ರಮ ಅಂಚನೆ ಈ ಒಂಜಿ ಸಂಘಟನೆಗೆ ಸಹಕಾರ ಮಲ್ತಿನ ಅಂಚನೆಗಳೆಲ್ಲ ಎಗ್ಗಲು ಮೂಲು ಗುರುತಿಸೋದಿಲ್ಲ.
ಚಂದ್ರಮ ಚೆಂಡಾಡಿದ ನಿಂಬಿಯ ವನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ವನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ವನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ನಿಂಬಿಯ ವನದ ಮ್ಯಾಗಳ ಚಂದ್ರಮ ಚೆಂಡಾಡಿದ Thank you, Ashwini and San. Bye.
ಯು. ಗೀತಾಂಜಲಿ ಪುಷ್ಪಾಂಜಲಿ ಗೀತಾಂಜಲಿ ಧನ್ಯವಾದ. ಆಣುಕಲೆ ಯಕ್ಷಗಾನ కలటు మేలాయిన కలకల కలటు మేలాయిన ಬಿಲಕಟ್ಟೆರೆ ಆವಂದಿನ ಬಿಲಕಟ್ಟೆರೆ ಆವಂದಿನ ಕಾಳಮೇಳಲು ಕೂರ್ದಿನ ಸಾರಕಾಲನ ಅಳಿಯಂದಿನ ದೇವದೀಚಿನ
ಎಕ್ಲೆ ಕಲಟು ಮೇಲಾಯಿನ ಬಿಲೆ ಕಟ್ಟೆರೆ ಆ ಒಂದಿನ ಬಿಲೆ ಕಟ್ಟೆರೆ ಆ ಒಂದಿನ ಮೈಮನದಿಂಜ ಸಂತಸ ಕನಪಿ ಇರುಮೆನ ಕೊರ್ದು ಬೆಸರನ ಕಳಪಿ ಮೈಮನದಿಂಜ ಸಂತಸ ಕನಪಿ ಇರುಮೆನ ಕೊರ್ದು ಬೆಸರನ ಕಳಪಿ ದೇವದಿಂಚಿನ ಯಕ್ಷಗಾನ ಕೇಳ ಚೆಲುವೆ ನಿನ್ನ ಪಾದದಲ್ಲಿ ಧೂಳಾಗಿ ನೀ ನಡೆವಾಗ ಕಚಗುಳಿನ ಇಡುವೆ ಕೇಳೆ ಚೆಲುವೆ ನೀನು ಮಿನುಗೋತಾರೆ ಜುಡು ಜುಡು ಹರಿಯುವ ರಸಜಲಧಾರೆ ನನ್ನ ಗಡಗಡದಲ್ಲೂ ನೀನೆ ನೀನೆ ತುಂಬಿರುವೆ ಮನಸಾರೆ ಬಾಳುಕಾರಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ ಕೇಳೆ ಚೆಲುವೆ ಹಂಸಗಮನೆಯೇ ನಿನ್ನ ಹಂಸದ ನಡಿಗೆಗೆ ನಡಿಗೆಗೆ ಸೋತು ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಡಗಿಗೆ ನೀನು ನಿಂತಲ್ಲೇ ನಿಲ್ಲದೆ ಅಲ್ಲಿ ಕೆಂಪನೆ ಗಲ್ಲವಗಿಲ್ಲಿ ನೋಡದಲೇ ಕೊಲುವಾಗ ತಲ್ಲಣವಾಗುತ್ತಿದೆ ಕೇಳೆ ಚೆಲುವೆ ಮಯಕಡೊಂಜಿ ಪೊಣ್ಣಗಾಳಿ ಬಿಜಿಂಡಿಗೆ ಮೊನೆದರಂಗಿಡಿ ಪೊರ್ಲಾತಲಿಗೆ ಮೂಡುಂಡಿಗೆ ಮಯಕಡೊಂಜಿ ಪೊಣ್ಣಗಾಳಿ ಬಿಜಿಂಡಿಗೆ ಕಾರದ ಗಿಚ್ಚಿಗೆ ಜೀವ ಕಲೆ ಬತ್ತಂಡಿಗೆ ರೋಡೆ ಪಲ್ಲಿಕ್ಕಿದ ಅದಿಟ್ಟಿ ತೂಪಿನ ಉಡಲದ ರಸಿನ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ಅವರೆದುರುದ ರಾಜಕುವರನೇ ಸೇರುನ ಆಸೆ ನಮ್ಮ ಕುವರಿಗೆ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ಮಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಮೊನೆದರಂಗಿಡಿ ಪೊರ್ಲಾತಲಿಗೆ ಮೂಡುಂಡಿಗೆ ಮಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಕಾರದ ಗಿಚ್ಚಿಗೆ ಜೀವ ಕಲೆ ಬತ್ತಂಡಿಗೆ ತೊಂತರಿ 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 ದಿರಿನ 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 ತೊಂತರಿ 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 ದಿರಿನ ದಿರಿ 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 ದಿರಿನ ದಿರಿನ ಬಿರ್ತಿದ್ದ ಬಿರ್ಸೆ ಕತ್ತಡೆನೆ ನಡತೆಗೆ ಕನ್ನಡಿಡಿ ಆಲೆ ಕಂಡುದನೆ ತುಯಲಿಗೆ ಉಡಲಡೆ ಸಾರ ಭ್ರಮರದ ಝಿಂಕರಗೆ ಮುಗುರು ತೆಲಿ ಕೆಡಿ ಭೂಪರ್ಸ ಪನಿಡೆಗೆ ಇಲ್ಲಿ ಬಗಿಲೆ ಅಲೆನುಲ ಎಡಿ ಮುಂಜಾಯಿನ ಅರಸೆ ನಿಂಬೆನೆಗೆ ಇಲ್ಲಿ ಬಗಿಲೆ ಅಲೆನುಲ ಎಡಿ ಮುಂಜಾಯಿನ ಅರಸೆ ನಿಂಬೆನೆ
ಜೋರಾಯಿನ ಚಪ್ಪಾಳೆ ಬರೋಡು. ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ, ನೀನಿಲ್ಲಿ ಸೇರೋದು ಓದುವ ಸಲುವಾಗಿ. ಹುಡುಗಿರೋ ಕಾಲೇಜು, ನೀನಿನ್ನು ಟೀನೇಜು, ಹುಷಾರಾಗಿರಬೇಕು, ಚೆನ್ನಾಗಿ ಓದ್ಬೇಕು. ನಾನ್ ತುಂಬ ಕಟ್ನಿಟ್ಟು, ತಲಕಿಟ್ರೆ ಕಿಕ್ಕೌಟು. ನೆಲ ನೋಡ್ಕೊತ ಬರಬೇಕು, ನೆಲ ನೋಡ್ಕೊತ ಹೋಗ್ಬೇಕು. ಅಂಡರ್ಸ್ಟ್ಯಾಂಡ್? Yes, sir. Hello, my lovely lady, who are you? Who are you? Hello, my lovely lady, who are you? Who are you? ಕನ್ನಡ ಬರೋದಿಲ್ವಾ, ಕಣ್ಣೆರಡು ಕಾಣಲ್ವಾ, ಕನ್ನಡದ ಬೆಳಗಿಂದ ಕಾಣ್ತಿದೆ ಈ ಅಂದ. ಹೌದೇನೋ ಮನ್ಮಥ, ಬಾಯಿ ಮುಚ್ಕೊಂಡು ಹೋಗತ್ತೆ. ಹೊಸ ಹುಡುಗಿ ಅಂತ ಬಿಡ್ತೀನಿ, ನಾಳೆಯಿಂದ ನೋಡ್ಕೋತೀನಿ. ಅಂಡರ್ಸ್ಟ್ಯಾಂಡ್? ಸುಂದರ ಯುವಕ ದುಷ್ಯಂತ ರಾಜ ಬೇಟೆಯ ನಾಡಲು ಬಂದ. ಅಡ್ಗೆ ಸಾರ್ ಬೇಟೆಯ ಮರೆತು ಕಾಡಿನ ಸೊಗಸು ನೋಡುತ್ತ ಸವಿಯುತ್ತ ನಿಂದ. ಸುಮ್ಮನೆ ಸಾರ್ ಕಾಡಿನ ನಡುವೆ ಹುಣ್ಣಿಮೆಯಂತ ಸುಂದರ ಹುಡುಗಿಯ ಕಂಡ. ಹೌದು ಸಾರ್ ಚೆಲುವೆಯ ನೋಡಿ ಹತ್ತಿರ ಓಡಿ ಹುಡುಗಿಯ ಕೈ ಹಿಡಿಕೊಂಡ. ಹತ್ತಿರ ಕರೆಯುತ್ತಾ ತೋಳಿಂದ ಬಳಸುತ್ತಾ ಕಣ್ಣನ್ನೇ ನೋಡುತ್ತಾ ಪ್ರೀತಿಯ ಮಾಡುತ್ತಾ. ಯಾರೇ ನೀನು ಚೆಲುವೆ ಅಂದ, ನಿನ್ನ ಅಂದ ಚಂದ ಅಂದ. ಹಣೆಯಲ್ಲಿ ಬೆವರುತ್ತಾ ಕಣ್ಣೆಲ್ಲ ನಡುಗುತ್ತಾ ನೆಲವನ್ನೇ ನೋಡುತ್ತಾ ನುಡಿದಳು ನಾಚುತ್ತಾ. ನಾನು ಇನ್ನು ನಿನಗೆ ಸ್ವಂತ, ಹೆಸರು ಶಕುಂತಲ ಅಂತ. ಬಂದ್ರು ಸಾರ್ ಬಂದ್ರು ಸಾರ್ ಶಕುಂತಲ ಬಂದ್ರು ಸಾರ್. ನೀನ ಶಕುಂತಲ ಅಲ್ಲ, ನನ್ ಶಶಿಕಲಾ. ಯಾರನ್ನ ನೋಡ್ಬೇಕು, ನಿಮ್ಮನ್ನೇ ನೋಡ್ಬೇಕು. ಏನಾಗ್ಬೇಕಾಗಿತ್ತು, ಅಡ್ಮಿಟ್ ಆಗ್ಬೇಕಿತ್ತು. ಶಟಪ್ ಅಂದ್ರು ಬಾಯಿ ಮುಚ್ಚು ಸರ್. ಹೋಗಮ್ಮ ಹುಡುಗಿ ಅಲ್ಲೇ ಹಿಂದೆ ಅಡ್ಜಸ್ಟ್ ಮಾಡ್ಕೋ, ಅಲ್ಲೇ ಹಿಂದೆ ಅಡ್ಜಸ್ಟ್ ಮಾಡ್ಕೋ. ನಿನಗೆ ಯಾವುದಿಷ್ಟವೋ ಆ ಬೆಂಚೆ ಸೆಲೆಕ್ಟ್ ಮಾಡ್ಕೋ, ಈ ಬೆಂಚೆ ಸೆಲೆಕ್ಟ್ ಮಾಡ್ಕೋ. ಬಂದ್ಕೊಡ್ಲೆ ಮೀಟಿಂಗ, ಕಣ್ಕೊಡ್ಲೆ ಕಿಸ್ಸಿಂಗ. ಲಕ್ಷ್ಮಿ ನೀ ಸ್ವಲ್ಪ ಹೊತ್ತು, ಶಶಿ ನೀನ್ ನಿಲ್ಗುತ್ತು. ಪೀಟರ್ ನೀನ್ ಕೈ ಎತ್ತು, ರೋಸಿ ನೀನ್ ಸರ್ಗ್ ಮುಚ್ಕೋ. ಪೋಲಿ ಆಟವೆಲ್ಲ ಬಿಡಬೇಕು, ಬರೀ ಪಾಠವನ್ನು ಕಲಿಬೇಕು.
ಜೋರಾಯಿನ ಚಪ್ಪಾಳೆ ಬರೋಡು ಮಕ್ಕಳ ಜವನರಿಗೆ घल्लू घल्लेनु दाव ಗೆಜ್ಜೆ घल्लू घल्लेनु दाव ಗೆಜ್ಜೆ ಕೃಷ್ಣಗೆ ಕೋಟಿ ತಾಯಂದಿರು ಈ ಕೃಷ್ಣಗೆ
ಜೋರಾಯಿನ ಚಪ್ಪಾಳೆ ಬರೋಡು ದಯಪಂಡ. ಮ್ಯೂಸಿಕ್ बोला था मैंने सारी बहने आएगी लेने दिल तेरा आए अकेली आए सहेली कैसी भी मिली मिलते जा मिलने ट्रिप सजा के मिलने क्रीम लगा के जितना करोगा के नाजी क्योंकि मिलेगी तुझे फिर मिलेगी मुझे फिर मिलेगी होगा चमत्कार मिलेगी सभी को मिलेगी कभी तो मिलेगी सब्र मेरे यार ಪ್ರೇತ ಹುಣ್ಣೊಂದು ಗೊತ್ತಿತ್ತಲ್ಲ ಏನನ್ನು ಕಡಪುರಿ ಎತ್ತ ಮಾರೆಯ ನಿನ್ನ ಪ್ಲಾನ್ ಏನಂಬೆ ಬಂಗ್ಲೆಗೆ ಆ ಬಂಗ್ಲದಲ್ಲೇ ಗಳಿಗೆ ಗೊರ ಬಾರಿ ಅಜನಿಗೆ ಶಂಕರನ ಬಡದಿ ಪಾಪಗೆ ಆ ಸೋಲು ತುಲೆ ಪುಂಜಗುನ ಮೀಟು ಏರಿಗೆ
ಮಟ್ಟದ ಪೊನ್ನೆ ನಿನ್ನ ಗುಟ್ಟು ಯಾನು ಪಿಂದೊಂಡೇನೆ ಗುಟ್ಟುಡೆ ಕನ್ನಡ ನನ್ನ ಕಟ್ಟು ಪಾಡಿ ಅಲ್ಲೇ ಗತ್ತಿದ ಅಣಿ ನಿನ್ನ ಮಟ್ಟ ಯಾನು ಪಿಂದೊಂಡೇನೆ ತಡ್ಯುಡೆ ಕೊಲ್ಲಾದ ನನ್ನ ಮೊದಲು ಮಲ್ತಾನೆ ಊಡಲ ಬಾಗಿಲು ದಾಡ ಬಡ ಬಟ್ಟ್ಯಾಲೆ ನಿದಿರದ ಕನ್ನಡು ಏನನು ಲೆತ್ತಾಲೆ ಸರ ಸರ ಸಡಗರನು ಯಾನು ಬಾಗಿಲು ಜದ್ದೇನೆ ಮಟ್ಟದ ಪೊನ್ನೆ ನಿನ್ನ ಗುಟ್ಟು ಯಾನು ಪಿಂದೊಂಡೆ ಗುಟ್ಟುಡೆ ಕನ್ನಡ ನನ್ನ ಕಟ್ಟು ಪಾಡಿ ಅಲ್ಲೇ ಗತ್ತಿದ ಅಣಿ ನಿನ್ನ ಮಟ್ಟ ಯಾನು ಪಿಂದೊಂಡೇನೆ ತಡ್ಯುಡೆ ಕೊಲ್ಲಾದ ನನ್ನ ಮೊದಲು ಮಲ್ತಾನೆ ನಿನ್ನ ನೆನೆದ ಆಸೆಲೆ ಮೆಲುಗು ನೋವಿಲು ನಾಟ್ಯ ಮರತುಂಡೆ ನಿನ್ನ ನೆನೆದ ಸೇಲೆ ಮೆಲುಗು ನೋವಿಲು ನಾಟ್ಯ ಮರತುಂಡೆ ನಾನು ಕೆಂಪಾಲು ಯಾ ಮೋನೆದ ರಂಗುಗೆ ಅಕ್ಕಿಲು ಬಾರು ಯಾ ದುನ್ನದ ನಡಕೆಗೆ ಕೆಟ್ಟದ ಕೋರಿ ಗಂಜಿ ಜಡಿ ನನಯ್ಯನ ಮಟ್ಟದ ಪೊನ್ನೆ ನಿನ್ನ ಗುಟ್ಟು ಯಾರು ಪಿಂದಂಡೆ ಗುಟ್ಟುಡೆ ಕನ್ನಡ ನನ್ನ ಕಟ್ಟು ಪಾಡಿ ಅಲ್ಲೇ ಗತ್ತಿದ ಅಣಿ ನಿನ್ನ ಮಟ್ಟ ಯಾನು ಪಿಂದೊಂಡೇನೆ ತಡ್ಯುಡೆ ಕೊಲ್ಲಾದ ನನ್ನ ಮೊದಲು ಮಲ್ತಾನೆ मेरा 16 का डोला 46 की छाती सीधी बात बोलूं बातें घुमानी नहीं आती 16 का डोला 46 की छाती सीधी बात बोलूं बातें घुमानी नहीं आती जिगरा है टाइगर दिमाग से हाइपर पता मची सटक ली गोली मारू जैसे स्नाइपर गोली मारे जैसे स्नाइपर यस तेरा बदमा है टाइगर तेरा बदमा है टाइगर वेरी वेरी मला राग येतो காலு பச்சனிலே சுத்தி வர்றான் சுழண்டு வர்றான் புயல போல எங்கோ அடப்பாஞ்சு வரான் பறந்து வரான் நம்ம தர சிங்கம்
ಬಾಳಕ್ಕುಳ್ಳ ಸೂರ್ಯನ ಪೋ ಸುತ್ತಿ ಬರುವೆ பாதி நல்லவ மீதி வல்லவ மோத வந்தவன எட்டி மிதிப்ப முட்டி போட்டப்ப காக்கி சண்டை நாட்டாம நானே கைது பண்ணும் வேலை இல்ல அண்ணன் தம்பி சண்டைக்கு வீணா கேசு போட தேவையில்ல வீராதி வீரனல்ல எப்போதுமே வீரா பத்திரிவதில்ல சொல்லி தரவா அள்ளி விடவா சொல்லி தரவா அள்ளி விடவா रात का है अपना मजा आ यार मस्ती में तू झूम जा ओ इस रात का है अपना मजा आ यार मस्ती में तू झूम जा बैठा है क्या सीटी बजा लुंगी पकड़ के जरा घूम जा ये डांस तेरा देख देख झटके लगे तेज तेज दिल सबका धक धक करे रंट लगा रे मैं नाचा तो सबको करंट लगा रे रंट लगा रंट लगा रे मैं नाचा तो सबको करंट लगा रे तुमका मेरा एक्सीलेंट लगा रे मैं नाचा तो सबको करंट लगा रे Thank you so much. Krypton Zan. அம்சமா அழகா ஒரு பொண்ண பார்த்த உடனே பஞ்சரான ஆமாப்பா அம்சமா அழகா ஒரு பொண்ண பார்த்த உடனே பஞ்சரான அது கண்ணா இல்ல கரண்டா கன்ஃபியூசன் அவ அழக பத்தி பாட இல்ல எஜுகேஷன் என் மனசு இனி உனக்கு ஒரு பிளே ஸ்டேஷன் நீ இருக்கு இடம் எனக்கு ஒரு ஹில் ஸ்டேஷன் குட் வைப்ரேஷன் ஒரு சென்சேஷன் பண்ண போறேன் மெடிடேஷன் ರಾಜಣ್ಣನ ಸೌಂಡ್ಗೆ ಕಲರ್ ಕಲರ್ ಲೈಟ್ಗೆ ಟಾಪ್ ಬೇಸ್ ಪಾಡೊಂದು ಗುದ್ದಾದ ನೆನಪುಲೆ ಕರೆಂಟ್ ಜವನೆ
ಬಂದಿರಿ ಪ್ರೆಸೆಂಟ್ ಆತಿರಿ ಕಲರ್ಫುಲ್ ಸೆಟ್ನ ಪವರ್ಫುಲ್ ಮಾಡ್ತಿರ ಲೋಕಲ್ಲಿ ಪ್ಯಾಕೇಜ್ ಸಿಂಗಲ್ ನಲ್ಕುದು ಹಿಂಗಲ್ಲಾದ ಕಂಗಾಲಾಯ ಬಾರಿ ಖುಷಿ ಜಾಲಿಗೆ ತಪ್ಪಾನ್ ಕುಚ್ಚಿ ಪಾಡೋದು ಫುಲ್ ಸ್ವಾಗಿದು ನ್ಯೂಟ್ರಲ್ ಆಪಟೆ ಕೇರಿ ದುಪ್ಪದು ಸೇರೊಂದು ಪಲ್ಲೆಗೆ ಜವನೇರೆ ಜೈ ಜೈ ಮನದಾನಿ ಕಾಂಡನೆ ನಿಲ್ಲದು ಪೋಯ್ ಪೋಯ್ ಸೌಂಡ್ ಲೈಟ್ ತೂಯರ್ಗ ಪನುವಾರ ಸೈ ಸೈ ತಕಿಟ ತಕಾರಿ ಬಿಟ್ಟು ತುಕಾನಲ್ಲಿ ಪುಟ ಮಾಂತಿ ನನಿ ಪುಟ ಮಾಂತಿ Superstar, the party feeling, hey yeah. ಅದ್ಯರ ಮಧ್ಯರ ಚೆಳುರು ಬೋಳರು ಮಾತ ಕಡೆ ಕೇಳುಂಡು ಪುತ್ತೂರು ಬೈದೂರು ಉಡುಪಿ ಕಾಪು ನಮ್ಮ ಸೌಂಡು ಜೋರುಂಡು ಊರು ಕೇರಿ ರಾಜಣ್ಣನ ಸೌಂಡು ಲೈಟ್ಸ್ ರೈಸುದು ಊರು ಕೇರಿ ರಾಜಣ್ಣನ ಸೌಂಡು ಲೈಟ್ಸ್ ರೈಸುದು ಪಲ್ಲೆಗೆ ಜವನೇರೆ ಜೈ ಜೈ ಮನದಾನಿ ಕಾಂಡನೆ ಇಲ್ಲದು ಪೋಯ್ ಪೋಯ್ ಸೌಂಡು ಲೈಟ್ ತೂಯರ್ಗ ಪನುವಾರ ಸೈ ಸೈ ತಕಿಟ ತಕಾರಿ ಬಿಟ್ಟು ತುಕಾನಲ್ಲಿ ಪುಟ ಮಾಂತಿ ನನಿ ಪುಟ ಮಾಂತಿ Thank you once again. మల్తు బంజి తారే పేరేలే కావుందుండు ನೋಡ ನೋಡ ಎಷ್ಟು ಚಂದ ಅಲ್ಲ life isn't fair towards the sky feeling so high ಯಾಕಮ್ಮ ನಗ್ತೀಯ ಹಿಂಗ್ಯಾಕೆ ಕೊಲ್ತೀಯ ನಿನ್ನಾಗೂ ನೋಡ್ಬಿಟ್ಟು ಬಲ್ಪ ಆಗೋಯ್ತು ಸ್ಟ್ರಾಂಗ್ ನನ್ ಬಾಡಿ ವೀಕ್ ಆಯ್ತು ನಿನ್ನೋಡಿ ಆಗ್ಬಿಟ್ರೆ ನಾವ್ ಜೋಡಿ ಕೋಲವೆರಿಡಿ ಕೇಳೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನೀನೇ ನನ್ನ ಸೂಪರ್ ಸ್ಟಾರ್ ನಾನೇ ನಿನ್ನ ರಾಜಕುಮಾರೇ ನೋ ಪ್ರಾಬ್ಲಮ್ ನಿನ್ನ ಹೈಟ್ ಸ್ವಲ್ಪ ಜಾಸ್ತಿನೇ ನೋ ಪ್ರಾಬ್ಲಮ್ ನಿನ್ನ ವೇಟಿಂಗ್ ಲಿಸ್ಟ್ ಅಲ್ಲಿ ನಾನಿದ್ರು ನೋ ಪ್ರಾಬ್ಲಮ್ ನಿನ್ನ ಹಾರ್ಟ್ ಅಲ್ಲಿ ಜಾಗ ಕೊಟ್ಟೆ ಲೈಫ್ ಲಾಂಗು ಅಲ್ಲೇ ನಾನು ಚಾಂಡ ಊಡ್ತೀನಿ ಸ್ಟ್ರಾಂಗ್ ತೂ ನನ್ ಬಾಡಿ ವೀಕ್ ತೂ ನಿನ್ನೋಡಿ ಆಗ್ಬಿಟ್ರೆ ನಾವ್ ಜೋಡಿ ಕೋಲವೆರಿಡಿ పాడి లేలే బొబ్బె లేలే పాడిగా
ಕಡಪುರಿ ಎತ್ತ ಮಾರೆಯ ನಿನ್ನ ಪ್ಲಾನ್ ಏನಂಬೆ? ಶಂಕರನ ಬಾರಿ ಬಂಗ್ಲೆಗೆ, ಆ ಬಂಗ್ಲದಲ್ಲೇ ಗಳಿಗೆ ಗೊರ ಬಾರಿ ಅಜನಿಗೆ. ಶಂಕರನ ಬಡದಿ ಪಾಪಗೆ, ಆ ಸೋಲು ತುಲೆ ಪುಂಜಗುಣ ಮೀಟು ಏರಿಗೆ. ಆಯರ ಉಲ್ಲರಿಗೆ, ಆಯರ ಉಲ್ಲರಿಗೆ, ಆಯರ ಉಲ್ಲರ 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 ಉಲ್ಲರಿಗೆ. ಹೋಗೆ ಲಚ್ಚಿಲ್ದ ಓನಿಡು ಬುಲ್ಕಿಲ ಹೋಗೆ ನೋಡು ಬಲಿ ಮಾಡೋರ ಕೇನ ದಾಂಡಿಗೆ. ಶಂಕರನ ಮಾಮಿಗೆ ಸ್ವರ್ಗ ತಿಕ್ಕಿದಿಗೆ, ತುಳು 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 ಅವಳು ಇಲ್ಲೊಂದಿಲ್ಲರಿಗೆ ಕಲ್ಕೊಂದಿಲ್ಲರಿಗೆ. ಪಟ್ಟಿ ಹುಲ್ಲೆ ಭತ್ತ Those rats tell me, har tabush crack oik nim bomla, mohino zuku, lo hakwe. ಶ್ರೀಲಂಕಾಲ ಪಾಕಿಸ್ತಾನಲ ದಾದಾ 2020 ತಿರಬಹುದು ಈ ಎತ್ತು ಅಪ್ಪ ಗೊತ್ತಾಗು ಎತ್ತಿಗಲೇ ತಕ್ಕುನಿ ವಿಕೆಟ್ ಒಂದು ನೆಕ್ ಬಾಡು ದೇ ಓ ಜಯಸೂರ್ಯ ಎನ್ನ ಇಲ್ಲದಕ್ಲೆ ನೀರಿಯರು ಜಾಗ್ರತೆ ಎಂಚಿನಲ್ಲಿತ್ತಿನ ಬ್ಯಾಟ್ ಹಿಡ್ದೋ ಜಾವು ನಾ ಇತ್ತೆ ಬಾಡುವೆ ಗುಗುಲಿ ಬಾಲ್ ಗುಗುಲಿ ಎಂಡ ಬರ್ತಿ ಬಾಡೆ ನಾನು ಈ ವಿಕೆಟ್ ಗತ್ತು ಬಾಡ್ರೆ ಬನ್ನಿ ಆ ವಿಕೆಟ್ ಇದು
ಅಯ್ಯೇ ನಿದ್ರೆ ಇಡು ಪುನಃ ಮತ್ತೆ. ಆ ಸೌಂದರ್ಯ ಲೋಕದಿಂದ ಜಾರಿದೆ, ನೋಡೋಕೆ 100 ಕಣ್ಣು ಸಾಲದೆ. ಒಂಜೆ ಬಾಲ್ ಇತ್ತಿನತೆ ಒಂಜಿ ಬಾಲ್ ఆయన ತಿಗಲೇದೀನಿ ಜೋಕ್ಲೆ ಎಲ್ಲ ಕಾಣಿ ಬೇಕಲ್ಲ ಅವ 오빤 강남스타일 강남스타일 낮에는 따사로운 인간적인 여자 커피 한 잔에 여유를 아는 품격 있는 여자 밤이 오면 심장이 뜨거워지는 여자 그런 반전 있는 여자 ಫುಲ್ ಟೈರ್ಡ್ ಸ್ವಲ್ಪ ಈ ಕಡೆ ನೋಡು ಕಂದ. ನಾ ಓಯ್ ಬಾಸ್ మణిపూజీ పోయిన మారే పోయినా నీకు కన్నగానే పోతున్నా కన్నగా పోతుజు బోస్ ಇದು ನಮ್ಮ ಓವರ್ ಆಯ್ ಜೊತೆ ಓವರ್ ನಿನ್ನನೆ ಪೀಕೆನಾ